ರೈತಗೀತೆಯನ್ನ ಪ್ರಸ್ತುತಪಡಿಸಿದ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕೆಲ ಪುತ್ತೂರು ಇಲ್ಲಿನ ವಿದ್ಯಾರ್ಥಿನಿಯರಿಗೆ ಕಾರ್ಯಕ್ರಮವನ್ನು ಮುಂದುವರಿಸಿದ ಬಾಗಿಲು ಕೈ ಮುಗಿದು ಒಳಗೆ ಬಾ ಯಾತ್ರಿಕನ ಎಂದ ರಾಷ್ಟ್ರಕವಿ ಕುವೆಂಪು ಅವರ ವಾಣಿಯಂತೆ ಉಪಸ್ಥಿತರಿರುವ ಸರ್ವರನ್ನ ಸ್ವಾಗತಿಸಬೇಕು ಅನ್ನುವ ಕೋರಿಕೆ ಶ್ರೀಯುತ ಪುರಂದರ ಕೆಎಎಸ್ ಮಾನ್ಯ ತಹಶೀಲ್ದಾರರು, ಮಾನ್ಯ ಅಧ್ಯಕ್ಷರು, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಪುತ್ತೂರು ಇವರಲ್ಲಿ ಎಲ್ಲಾದರೂ ಎಂತಾದರೂ ಎಂದೆಂದು ನೀ ಕನ್ನಡಿಗನಾಗಿ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಉಸಿರು. ನೀ ಇರುವ ನಾಡು ಕರ್ನಾಟಕ, ನೀ ಕುಡಿಯುವ ನೀರು ಅದು ಕಾವೇರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಇರುವ ಮಲೆ ಸಹ್ಯಾದ್ರಿ, ನೀ ಇರುವ ನಾಡು ಕರ್ನಾಟಕ. ಜೈ ಕರ್ನಾಟಕ. 70ನೇ ಕನ್ನಡ ರಾಜ್ಯೋತ್ಸವ ಆಚರಣಾ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ದರ್ಬೆ ಸರ್ಕಲ್ನಿಂದ ಮೆರವಣಿಗೆ ಮುಖಾಂತರ ನಮ್ಮ ಈ ಕಿಲ್ಲೆ ಮೈದಾನಕ್ಕೆ ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಸಹಾಯಕ ಕಮಿಷನರು ಈ ಒಂದು ರಾಷ್ಟ್ರಧ್ವಜವನ್ನು ಉದ್ಘಾಟನೆ ಮಾಡಿದ್ದಾರೆ. ಆ ನಂತರ ಕರ್ನಾಟಕದ ಬಾವುಟವನ್ನು ಮಾನ್ಯ ಗೌರವಾನ್ವಿತ ಶಾಸಕರು ಉದ್ಘಾಟನೆ ಮಾಡಿದ್ದಾರೆ. ಈಗ ಈ ಸಭಾ ಕಾರ್ಯಕ್ರಮದಲ್ಲಿ ನಾವಿಲ್ಲಿ ಸೇರಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗೌರವಾನ್ವಿತ ಸನ್ಮಾನ್ಯ ಈ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಾನ್ಯ ಶ್ರೀ ಅಶೋಕ್ ಕುಮಾರ್ ರೈ ಸಾಹೇಬರು ವಹಿಸ್ಕೊಳ್ಬೇಕು ಅಂತ ನಾವು ಅವರನ್ನು ಕೇಳಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಅವರು ಸಮಯಕ್ಕೆ ಸರಿಯಾಗಿ 8 ಗಂಟೆಗೆ ಅಲ್ಲಿ ಕೂಡ ಬಂದು ನಮ್ಮ ಮೆರವಣಿಗೆ ಮುಖಾಂತರ ನಡೆದುಕೊಂಡು ಮಾನ್ಯ ಸಹಾಯಕ ಕಮಿಷನರು ಮತ್ತು ನಾವೆಲ್ಲ ಅಧಿಕಾರಿ ಮಿತ್ರರು ಮತ್ತೆಲ್ಲ ವಿದ್ಯಾರ್ಥಿ ಮಿತ್ರರು, ಶಿಕ್ಷಕ ವೃಂದದವರು, ಎಲ್ಲ ಸಾರ್ವಜನಿಕ ಬಂಧುಗಳು ಮೆರವಣಿಗೆ ಮುಖಾಂತರ ಇಲ್ಲಿ ಬಂದಿದ್ದೇವೆ. ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವಂಥ ಮಾನ್ಯ ಶಾಸಕರಿಗೆ ನಾನು ನಿಮ್ಮೆಲ್ಲರ ಪರವಾಗಿ, ತಾಲೂಕು ಆಡಳಿತದ ಪರವಾಗಿ ಮತ್ತು ಮಾನ್ಯ ಸಹಾಯಕ ಕಮಿಷನರ್ ಸ್ವಾಗತ ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಪುತ್ತೂರು ಉಪವಿಭಾಗದ ಮಾನ್ಯ ಸಹಾಯಕ ಕಮಿಷನರ್ ಅವರಿದ್ದಾರೆ, ಮಾನ್ಯ ಜುಬಿನ್ ಮಹಾಪಾತ್ರ IAS ಸಾಹೇಬರು ಇದ್ದಾರೆ. ಅವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ, ತಾಲೂಕು ಆಡಳಿತದ ಪರವಾಗಿ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿ ನಮ್ಮ ಪುತ್ತೂರು ನಗರಸಭೆಯ ಪ್ರಥಮ ಪ್ರಜೆ ಮತ್ತು ಗೌರವಾನ್ವಿತ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀಮತಿ ಲೀಲಾವತಿ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿ ನಮ್ಮ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಈ ಒಂದು ಕಾರ್ಯಕ್ರಮದ ಪ್ರಮುಖ ರೂವಾರಿ, ಸುಮಾರು ದಿನಗಳಿಂದ ನಮ್ಮ ಜೊತೆ ತಾಲೂಕು ಆಡಳಿತದ ಜೊತೆ ರಾಜ್ಯದಲ್ಲಿ ಕೆಲಸ ಮಾಡುವಂಥ ನಮ್ಮ ಉಮೇಶ್ ನಾಯಕರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಮಾನ್ಯ ಯುವ ಸಾಹೇಬರಿದ್ದಾರೆ, ನವೀನ್ ಕುಮಾರ್ ಭಂಡಾರಿ ಅವರಿದ್ದಾರೆ, ಅವರಿಗೂ ನಾನು ಸ್ವಾಗತ ಬಯಸ್ತೇನೆ. ಮಾನ್ಯ ಪುತ್ತೂರು ನಗರಸಭೆಯ ಕಮಿಷನರ್ ಮಧು ಎಸ್ ಮನೋಹರ್ ಅವರಿದ್ದಾರೆ, ಅವರಿಗೂ ನಾನು ತುಂಬ ಹೃದಯದ ಸ್ವಾಗತ ಬಯಸ್ತೇನೆ. ಮಾನ್ಯ ಪುತ್ತೂರು ನಗರದ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಅವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಮಾನ್ಯ BO ಅವರಿದ್ದಾರೆ, ಅವರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ವೇದಿಕೆಯ ಮುಂಭಾಗದಲ್ಲಿ ಅನೇಕ ಅಗ್ರಗಣ್ಯ ಗಣ್ಯರು, ಮಾನ್ಯ ನಮ್ಮ AC ಸಾರ್ ಅವರ ಶ್ರೀಮತಿಯವರಿದ್ದಾರೆ ಮತ್ತು ಅವರ ಮಾವನವರು ಇದ್ದಾರೆ, ಅವರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ನಮ್ಮ ಎಲ್ಲ ಜನಪ್ರತಿನಿಧಿಗಳಿದ್ದಾರೆ, ಅವರಿಗೂ ನಾನು ಸ್ವಾಗತ ಬಯಸ್ತೇನೆ. ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಪದಾಧಿಕಾರಿಗಳಿದ್ದಾರೆ, ಅವರಿಗೂ ನಾನು ಸ್ವಾಗತ ಬಯಸ್ತೇನೆ. ಎಲ್ಲ ಗೌರವಾನ್ವಿತ ಶಿಕ್ಷಕ ವರ್ಗದವರಿದ್ದಾರೆ, ಅವರಿಗೂ ನಾನು ಸ್ವಾಗತ ಬಯಸ್ತೇನೆ. ಇವತ್ತು ಸುಮಾರು 12 ಮಂದಿ ಗೌರವಾನ್ವಿತರು ಇವತ್ತು ಈ ಒಂದು ವೇದಿಕೆಯಲ್ಲಿ ಮಾನ್ಯ ಗಣ್ಯರಿಂದ ಸನ್ಮಾನಗೊಳ್ಳಲಿಕ್ಕಿದ್ದಾರೆ, ಅವರಿಗೂ ನಾನು ಸ್ವಾಗತ ಬಯಸ್ತೇನೆ. ಜೊತೆಗೆ ಗೌರವಾನ್ವಿತ ಪತ್ರಿಕಾ ಮಾಧ್ಯಮದವರಿದ್ದಾರೆ, ದೃಶ್ಯ ಮಾಧ್ಯಮದವರಿದ್ದಾರೆ, ಅವರಿಗೆಲ್ಲರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಬಂದಿರುವಂಥ ಎಲ್ಲ ಅತಿಥಿಗಳಿಗೆ, ವಿದ್ಯಾರ್ಥಿ ಮಿತ್ರರಿಗೆ, ಸಾರ್ವಜನಿಕ ಬಂಧುಗಳಿಗೆ, ಸಜ್ಜನ ನಾಗರಿಕ ಬಂಧುಗಳಿಗೆ ಎಲ್ಲರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಥ್ಯಾಂಕ್ ಯು. ನಮ್ಮೆಲ್ಲರನ್ನ ಸ್ವಾಗತಿಸಿದ ಶ್ರೀಯುತ ಪುರಂದರ KS ಮಾನ್ಯ ತಹಶೀಲ್ದಾರರು ಮತ್ತು ಅಧ್ಯಕ್ಷರು, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಇವರು
ನಮ್ಮೆಲ್ಲರನ್ನ ಸ್ವಾಗತಿಸಿದ್ದಾರೆ. ಅವರನ್ನ ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಚಕ್ರಪಾಣಿ ಇವರು ಅವರಿಗೆ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯ ಮೇರೆಗೆ ಕಾರ್ಯಕ್ರಮವನ್ನ ಮುಂದುವರಿಸಿದ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವ ಶ್ರೀಮತಿ ಲೀಲಾವತಿ ಅಣ್ಣು ನಾಯಕ ಮಾನ್ಯ ಅಧ್ಯಕ್ಷರು ನಗರಸಭೆ ಪುತ್ತೂರು ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಶಿಕ್ಷಕರೇ, ಎಲ್ಲ ಬಂಧು ಮಿತ್ರರೇ ಹಾಗೂ ಮಕ್ಕಳೇ, ಇವತ್ತು ನವೆಂಬರ್ 1 ಕನ್ನಡ ರಾಜ್ಯೋತ್ಸವವನ್ನು ನಾವು ಸಡಗರದಿಂದ ಆಚರಿಸ್ತಾ ಬರ್ತಾ ಇದ್ದೇವೆ. ಇವತ್ತು ನಮಗೆ ನವೆಂಬರ್ 1 1956ನೇ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ರಾಜ್ಯೋತ್ಸವ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ನಮಗೆ ಕನ್ನಡ ರಾಜ್ಯೋತ್ಸವವನ್ನು ತಂದುಕೊಟ್ಟಂತಹ ಮಹಾ ವ್ಯಕ್ತಿಗಳಂದರೆ ಅವರಿಗೆಲ್ಲರಿಗೂ ನಾವು ಗೌರವ ಸಮರ್ಪಣೆಯನ್ನು ಸಲ್ಲಿಸುತ್ತಾ 2 ಮಾತನ್ನು ಮುಗಿಸ್ತೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಇದೀಗ ಪುತ್ತೂರು ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ಇದೀಗ ಪ್ರಶಸ್ತಿ ವಿತರಣೆ ನೆರವೇರುತ್ತೆ. ವೇದಿಕೆಯ ಮುಂಭಾಗದಲ್ಲಿ 12 ಸಾಧಕರ ಆಸನವನ್ನ ಪ್ರಸ್ತುತಪಡಿಸಬೇಕು ಅನ್ನುವ ಕೋರಿಕೆ. ಹೊರಭಾಗದಲ್ಲಿ ಉಪಸ್ಥಿತರಿರುವ ಸರ್ವರು ಕೂಡ ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಅತ್ಯಂತ ಚುಟುಕಾಗಿರತಕ್ಕಂಥ ಸಭಾ ಕಾರ್ಯಕ್ರಮ ಇದಾಗಿರುತ್ತೆ. ಸದಬಿಟ್ಟು ವೇದಿಕೆಯ ಮುಂಭಾಗದ ಆಸನವನ್ನ ತಾವೆಲ್ಲ ಸ್ವೀಕಾರ ಮಾಡಬೇಕು. ವಿವಿಧ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಲ್ಲಿ ವಿಶೇಷ ಮನವಿ, ನೃತ್ಯದಲ್ಲಿ ಭಾಗವಹಿಸುವ ಮಕ್ಕಳು ಬಂದಿದ್ರು ಕೂಡ ವೇದಿಕೆಯ ಮುಂಭಾಗದ ಆಸನವನ್ನ ಸ್ವೀಕಾರ ಮಾಡಿ ಅನ್ನುವ ವಿನಂತಿಯ ಮೇರೆಗೆ ನಮ್ಮ ಸಂಘಟಕರ ಗಮನಕ್ಕೆ 11 ಚೇರ್ಗಳ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವ ಕೋರಿಕೆ. 11 ಚೇರ್ಗಳ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಪುತ್ತೂರು ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಪುತ್ತೂರು ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಈ ವರ್ಷ 12 ವ್ಯಕ್ತಿಗಳಿಗೆ ಮತ್ತು 1 ಸಂಘ ಸಂಸ್ಥೆಗಳಿಗೆ ನೀಡಲಾಗ್ತಾ ಇದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ವಸಂತಕುಮಾರ್ ತಾಲ್ತಜೆ, ಜಾನಪದ ಮತ್ತು ಕಲಾ ಕ್ಷೇತ್ರದಲ್ಲಿ ರಾಧಾಕೃಷ್ಣ ಶೆಟ್ಟಿ ಪಿಲಿ ರಾಧಣ್ಣ, ಕ್ರೀಡಾ ಕ್ಷೇತ್ರದಲ್ಲಿ ಶ್ರೀಮತಿ ವೇದಾವತಿ, ಸಮಾಜ ಸೇವೆ ವಿಭಾಗದಲ್ಲಿ ಅಬ್ದುಲ್ ರಜಾಕ್ ಬಪ್ಪಳಿಗೆ, ರಂಗಭೂಮಿ ಸಾಹಿತ್ಯ ವಿಭಾಗದಲ್ಲಿ ಶ್ರೀ ತಿಮ್ಮಪ್ಪ ಪೂಜಾರಿ, ರಂಗಭೂಮಿ ನಾಟಕ ವಿಭಾಗದಲ್ಲಿ ಕೇಶವ ಮಚ್ಚಿಬಲೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಸತೀಶ್ ಶೆಣೈ ಮಕ್ಕಳ ತಜ್ಞರು, ದಂತ ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ರಾಜರಾಮ್ ದಂತ ವೈದ್ಯರು, ಕೃಷಿ ಮತ್ತು ಹೈನುಗಾರಿಕೆ ವಿಭಾಗದಲ್ಲಿ ಶ್ರೀ ಜೈಗುರು ಆಚಾರ್ಯ ಎಚ್, ಶಿಕ್ಷಣ ಶ್ರೀ ಸುಕುಮಾರ ಗೌಡ ಮಕ್ಕಳ ಮಂಟಪ, ಪತ್ರಿಕೋದ್ಯಮ ವಿಭಾಗದಲ್ಲಿ ಡಾಕ್ಟರ್ ಯುಪಿ ಶಿವಾನಂದ, ಸಾಮಾಜಿಕ ಕ್ಷೇತ್ರದಲ್ಲಿ ಶ್ರೀ ಹರೀಶ್ ಭಟ್ ಪಾಕತಜ್ಞರು, ಅದೇ ರೀತಿ ಸಂಘ ಸಂಸ್ಥೆ ರೋಟರಿ ಕ್ಲಬ್ ಪುತ್ತೂರು ಅವರಿಗೆ ಪ್ರತ್ಯೇಕವಾಗಿ ನಡೆಯುತ್ತೆ. ಮೊದಲ 12 ವೈಯಕ್ತಿಕ ವಿಭಾಗದಲ್ಲಿ ಪ್ರಶಸ್ತಿಯನ್ನ ಪಡೆದುಕೊಂಡ ಸಾಧಕ ವಿವಿಧ ಕ್ಷೇತ್ರದ ಪ್ರಶಸ್ತಿ ವಿಜೇತರು ವೇದಿಕೆಗೆ ಆಗಮಿಸಬೇಕು. ಮೊದಲಿಗೆ ಸಾಹಿತ್ಯ ಕ್ಷೇತ್ರದ ಡಾಕ್ಟರ್ ವಸಂತಕುಮಾರ್ ತಾಲ್ತಜೆ ಇವರನ್ನ ಎಲ್ಲ ಕನ್ನಡದ ಅಭಿಮಾನಿಗಳ ಕೈಚಪ್ಪಾಳಿಯೊಂದಿಗೆ ವೇದಿಕೆಯ ಸಾಧಕರ ಆಸನಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಸಾಹಿತ್ಯ ಕ್ಷೇತ್ರದ ಸಾಧಕರು ಡಾಕ್ಟರ್ ವಸಂತಕುಮಾರ್ ತಾಲ್ತಜೆ, ಜಾನಪದ ಕ್ಷೇತ್ರದಲ್ಲಿ ರಾಧಾಕೃಷ್ಣ ಶೆಟ್ಟಿ ಪಿಲಿ ರಾಧಣ್ಣ, ಜಾನಪದ ಕ್ಷೇತ್ರದಲ್ಲಿ ಪಿಲಿ ರಾಧಣ್ಣ, ಕ್ರೀಡಾ ಕ್ಷೇತ್ರದಲ್ಲಿ ಶ್ರೀಮತಿ ವೇದಾವತಿ, ಶ್ರೀಮತಿ ವೇದಾವತಿ ಚಪ್ಪಾಳೆಯೊಂದಿಗೆ ಸ್ವಾಗತಿಸ್ತಾ ಇದ್ದೇವೆ. ಸಮಾಜ ಸೇವಾ ವಿಭಾಗದಲ್ಲಿ ಶ್ರೀ ಅಬ್ದುಲ್ ರಜಾಕ್ ಬಪ್ಪಳಿಗೆ, ರಂಗಭೂಮಿ ಸಾಹಿತ್ಯ ಕ್ಷೇತ್ರದಲ್ಲಿ ತಿಮ್ಮಪ್ಪ ಪೂಜಾರಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಸತೀಶ್ ಶೆಣೈ, ದಂತ ವೈದ್ಯಕೀಯ
ವೈದ್ಯಕೀಯ ವಿಭಾಗದಲ್ಲಿ ಡಾಕ್ಟರ್ ರಾಜಾರಾಮ್. ಕೃಷಿ ಹೈನುಗಾರಿಕೆ ವಿಭಾಗದಲ್ಲಿ ಜೈಗುರ್ ಆಚಾರ್ಯ ಎಚ್. ಶಿಕ್ಷಣ ಕ್ಷೇತ್ರದಲ್ಲಿ ಸುಕುಮಾರ ಗೌಡ ಮಕ್ಕಳ ಮಂಟಪ. ಪತ್ರಿಕೋದ್ಯಮ ವಿಭಾಗದಲ್ಲಿ ಡಾಕ್ಟರ್ ಯುಪಿ ಶಿವಾನಂದ. ಸಾಮಾಜಿಕ ಕ್ಷೇತ್ರದಲ್ಲಿ ಹರೀಶ್ ಭಟ್ ಪಾಕತಜ್ಞರು. ಎಲ್ಲ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಿಗೆ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನ ವೇದಿಕೆಗೆ ಬಯಸ್ತಾ ಇನ್ನುಳಿದವರು ನಮ್ಮ ಜೊತೆ ಸೇರಿಕೊಳ್ಳುವವರಿದ್ದಾರೆ. ಡಾಕ್ಟರ್ ತಾಂತಾಜ ವಸಂತ್ ಕುಮಾರ್ ಇವರನ್ನ ನಿಮ್ಮ ಮುಂದೆ ಪರಿಚಯಿಸುತ್ತಿದ್ದೇವೆ. ಕ್ರೀಡಾ ಕ್ಷೇತ್ರದ ಸಾಧಕಿಯಾಗಿ ಇವತ್ತು ಪುತ್ತೂರು ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯ ಸ್ವೀಕಾರ ಶ್ರೀಮತಿ ವೇದಾವತಿ ಎ. ಕ್ರೀಡಾ ಕ್ಷೇತ್ರ 62 ವರ್ಷದ ವಯೋಮಾನದ ಶ್ರೀಮತಿ ವೇದಾವತಿಯವರು ಶ್ರೀ ರಾಜೇಶ್ ಬಂಗೇರ ಇವರ ಧರ್ಮ ಪತ್ನಿಯಾಗಿದ್ದಾರೆ. ಕಳೆದ 29 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಸೇವೆಯನ್ನ ನೀಡಿದ್ದು ಪ್ರಸ್ತುತ ನಿವೃತ್ತರಾಗಿದ್ದಾರೆ. ಸರ್ಕಾರಿ ನೌಕರರ ಸಂಘದ ಮೂಲಕ ನಡೆಸಲ್ಪಡುವ ಕ್ರೀಡಾಕೂಟದಲ್ಲಿ ಜಾವೆಲಿನ್ ಥ್ರೋ, ಡಿಸ್ಕಸ್ ಥ್ರೋ, ಶಾರ್ಟ್ ಪುಟ್ ವಿಭಾಗ, 4x100 ಮೀಟರ್ ರಿಲೇ ಓಟದಲ್ಲಿ 1996ರಿಂದ 2022ರ ತನಕ ಭಾಗವಹಿಸಿ ರಾಷ್ಟ್ರ ಮಟ್ಟದಲ್ಲಿ ಪದಕ ವಿಜೇತ ಕ್ರೀಡಾ ಪ್ರತಿಭೆ ಇವರಾಗಿದ್ದಾರೆ. 2016ರಲ್ಲಿ ಶ್ರೀಲಂಕಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ವಿಭಾಗದಲ್ಲೂ ಭಾಗವಹಿಸಿ ಬಹುಮಾನವನ್ನ ಗಳಿಸಿದ ಖ್ಯಾತಿ ಇವರದು. ಜಾವೆಲಿನ್ ಥ್ರೋ, ಡಿಸ್ಕಸ್ ಥ್ರೋ, ಶಾರ್ಟ್ ಪುಟ್ ವಿಭಾಗದಲ್ಲಿ ಉತ್ತಮ ಸಾಧನೆಯನ್ನ ಮಾಡುವುದಲ್ಲದೆ ತಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನ ಕೂಡ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪಳಗಿಸಿದ ಕೀರ್ತಿ ಶ್ರೀಮತಿ ವೇದಾವತಿ ಎ ಇವರಿಗೆ ಗೌರವವನ್ನ ಸಮರ್ಪಿಸಿದ ಪುತ್ತೂರು ತಾಲೂಕು ಆಡಳಿತದ ವತಿಯಿಂದ 69ನೆಯ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಇವತ್ತು ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಒಂದು ಚಪ್ಪಾಳೆ. ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ಪ್ರತಿಭೆ ಶ್ರೀಮತಿ ವೇದಾವತಿ ಎ ಇವರಿಗೆ. ಇನ್ನೋರ್ವ ಪುತ್ತೂರು ತಾಲೂಕು ಮಟ್ಟದ ಪ್ರಶಸ್ತಿ ವಿಜೇತರು ಅಬ್ದುಲ್ ರಜಾಕ್ ಬಪ್ಪಳಿಗೆ. ಬಿಎಸ್ ಮಹಮ್ಮದ್ ಹಾಜಿ ಅಬಮ್ಮ ಅವರ ದ್ವಿತೀಯ ಪುತ್ರ. ವೃತ್ತಿಯಲ್ಲಿ ಕೃಷಿ ಹಾಗೂ ತರಕಾರಿ ಉತ್ಪನ್ನಗಳ ಮಾರಾಟಗಾರರು. ಸಮಾಜದಲ್ಲಿ ಸೌಹಾರ್ದತೆಯನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಅಮರ್ ಅಕ್ಬರ್ ಅಂತೋನಿ ಎಂಬ ಕ್ರಿಕೆಟ್ ಪಂದ್ಯಾಟವನ್ನ ಕಳೆದ 15 ವರ್ಷಗಳಿಂದ ನಡೆಸುತ್ತ ಪುತ್ತೂರಿನ ಸೌಹಾರ್ದತೆಯ ರಾಯಭಾರಿ ಎನ್ನುವ ಬಿರುದನ್ನ ಪಡೆದುಕೊಂಡು ಸಾರ್ವಜನಿಕರಲ್ಲಿ ಪರಸ್ಪರ ಸ್ನೇಹ, ಶಾಂತಿ, ಸೌಹಾರ್ದತೆಯನ್ನ ಬೆಳೆಸುತ್ತ ಪುತ್ತೂರಿನ ಎಲ್ಲ ಧರ್ಮದ ಜನರನ್ನ ಒಗ್ಗೂಡಿಸುತ್ತ ಮುನ್ನಡೆವ ವ್ಯಕ್ತಿತ್ವ ಇವರದು. ಮರಣ ಹೊಂದಿದ ಅನಾಥ ಮೃತದೇಹವನ್ನ ತಮ್ಮದೇ ಖರ್ಚು ವೆಚ್ಚದಲ್ಲಿ ಅಂತಿಮ ಸಂಸ್ಕಾರ ಮಾಡಿದ್ದು, ಅನೇಕ ಬಾರಿ ಮಧ್ಯರಾತ್ರಿಯಲ್ಲೂ ಕರೆದಾಗ ಬಂದು ರಕ್ತದಾನ ಮಾಡಿ ಅನೇಕರ ಪ್ರಾಣ ಉಳಿಸಿದ ಖ್ಯಾತಿ ಇವರದು. ಕೊರೋನಾ ಸಂದರ್ಭದಲ್ಲಿ ಬೆನ್ನಿಗೆ ಸ್ಯಾನಿಟೈಸರ್ ಕಟ್ಟಿ ಏಕಾಂಗಿಯಾಗಿ ಮಂದಿರ, ಮಸೀದ್, ಚರ್ಚ್, ಶಾಲಾ ಆವರಣ, ಪೇಟೆ ಆವರಣದಲ್ಲಿ ಸ್ಯಾನಿಟೈಸರ್ ಸಿಂಪಡಿಸಿ ಜನರ ಆರೋಗ್ಯ ಕಾಪಾಡುವಲ್ಲಿ ಇವರ ಕೊಡುಗೆ ಅಪಾರ. ಕೊರೋನಾ ಸಂದರ್ಭದಲ್ಲಿ ಪುತ್ತೂರು ತಾಲೂಕಿನ ಎಲ್ಲ ಪೊಲೀಸ್ ಇಲಾಖೆ, ನಗರಸಭೆ, ಸರ್ಕಾರಿ ಆಸ್ಪತ್ರೆಗಳಿಗೆ ಹಾಗೂ ವಿವಿಧ ಇಲಾಖೆಗಳಿಗೆ ಸ್ಯಾನಿಟೈಸರ್ ಮಾಡುವುದರ ಮೂಲಕ ಈ ವಿಭಾಗಕ್ಕೂ ಸಹಕಾರವನ್ನ ಕೊಟ್ಟು 1200 ಮನೆಗಳಿಗೆ ಆಹಾರದ ಕಿಟ್ ಅನ್ನ ವಿತರಿಸಿದ ಖ್ಯಾತಿ ಇವರದು. ತನ್ನ ಊರು ಬಪ್ಪಳಿಗೆಗೆ ಮಲ್ನಾಡು ರಸ್ತೆಯ ಉದ್ದಕ್ಕೂ ಪುತ್ತೂರು ನಗರಸಭೆ, ಮೆಸ್ಕಾಂ ಇಲಾಖೆಯ ಸಹಕಾರದೊಂದಿಗೆ ನನ್ನ ಊರು ನಮ್ಮ ರಕ್ಷಣೆ ಎಂಬ ಸ್ವಚ್ಛತಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡ ಖ್ಯಾತಿ ಶ್ರೀಯುತ ರಜಾಕ್ ಬಿಎಚ್ ಬಪ್ಪಳಿಗೆ ಇವರದು. ಮಾದಕ ವ್ಯಸನವನ್ನ ಮುಕ್ತಗೊಳಿಸುವ ನಿಟ್ಟಿನಲ್ಲಿ ಅನೇಕ ಜನಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವ ಮೂಲಕ ಸಮಾಜದಲ್ಲಿ ಮಾದಕ ವಸ್ತು ವಿರೋಧಿ ಜಾಗೃತಿಯನ್ನ ಮೂಡಿಸಿದ ಖ್ಯಾತಿಯು ಇವರದ್ದಾಗಿದೆ. ಇವರ ಸಮಾಜ ಸೇವೆಯನ್ನ ಗುರುತಿಸಿಕೊಂಡು ಪುತ್ತೂರು ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಇವತ್ತು ಗೌರವಿಸಲಾಗುತ್ತಿದೆ. ಇಂಥ ಪುತ್ತೂರಿನ ಸೌಹಾರ್ದತೆಯ ರಾಯಭಾರಿ ಶ್ರೀಯುತ ರಜಾಕ್ ಬಪ್ಪಳಿಗೆ ಇವರಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳೇ ಒಂದು ಕೈಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸೋಣ. ಇನ್ನೊಂದು ರಂಗಭೂಮಿ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನ ಪಡೆದುಕೊಂಡವರು ಶ್ರೀಯುತ ತಿಮ್ಮಪ್ಪ ಪೂಜಾರಿ. 59 ವರ್ಷ ವಯೋಮಾನದ ತಿಮ್ಮಪ್ಪ ಪೂಜಾರಿ ಇವರು ನಾಗಪ್ಪ ಪೂಜಾರಿ ಹಾಗೂ ಲಕ್ಷ್ಮಿ ಇವರ ಸುಪುತ್ರ.
ಕಳೆದ 40 ವರ್ಷಗಳಿಂದ ರಂಗಭೂಮಿ ಕ್ಷೇತ್ರದಲ್ಲಿ ಅಪಾರ ಸೇವೆಯನ್ನ ಸಲ್ಲಿಸಿದ್ದು ನೂರಾರು ಯುವ ಪ್ರತಿಭೆಗಳಿಗೆ ವೇದಿಕೆಯನ್ನ ನೀಡಿ ಕಲಾವಿದರನ್ನಾಗಿ ಮಾಡಿದ ಖ್ಯಾತಿ ಇವರದು. ಸುಮಾರು 51 ನಾಟಕಗಳನ್ನ ಸ್ವತಃ ಬರೆದಿದ್ದು ಇವುಗಳಲ್ಲಿ 11 ಮುದ್ರಣವಾದದ್ದು ವಿಶೇಷ. ಈ ಪೈಕಿ ಧ್ರುವ ನಕ್ಷತ್ರ ಎಂಬ ನಾಟಕವು 5,000ಕ್ಕಿಂತ ಅಧಿಕ ಪ್ರದರ್ಶನವನ್ನ ಕಂಡಿದ್ದು ಇವರ ಸಾಹಿತ್ಯ ಕ್ಷೇತ್ರಕ್ಕೆ ಸಲ್ಲುವ ದೊಡ್ಡ ಗೌರವ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಇಂತಹ ಒಬ್ಬ ರಂಗಭೂಮಿ ಕಲಾವಿದ ಸಾಹಿತಿ ತಿಮ್ಮಪ್ಪ ಪೂಜಾರಿ ಇವರಿಗೆ ಪುತ್ತೂರು ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಒಂದು ಗೌರವದ ಚಪ್ಪಾಳೆ, ಅದು ಶ್ರೀಯುತ ತಿಮ್ಮಪ್ಪ ಪೂಜಾರಿ ಇವರಿಗೆ. ಮುಂದಿನ ಸಾಧಕರು ಡಾಕ್ಟರ್ ಸತೀಶ್ ಶನೆ ಎಂ, ಮಕ್ಕಳ ತಜ್ಞರು. ಕೋಟ ರಸ್ತೆಯಲ್ಲಿ ವೈದ್ಯಕೀಯ ವೃತ್ತಿಯನ್ನ ಮಾಡುತ್ತಿರುವ ಡಾಕ್ಟರ್ MS ಶನೈ ಎಂದು ಹೆಸರುವಾಸಿಯಾದ ಇವರು ದಿವಂಗತ ದಯಾನಂದ ಶನೈ ಮತ್ತು ಕಲ್ಯಾಣಿ ಶನೈ ಇವರ ಸುಪುತ್ರ. ಇವರು ಕಳೆದ 57 ವರ್ಷಗಳಿಂದ ಮಕ್ಕಳ ತಜ್ಞರಾಗಿ ಅತ್ಯಂತ ಸೇವಾ ಮನೋಭಾವದಿಂದ ವೈದ್ಯಕೀಯ ಸೇವೆಯನ್ನ ನೀಡಿದ ಅತ್ಯಂತ ಹಿರಿಯ ವೈದ್ಯರು. ಜೊತೆಗೆ ಆರ್ಥಿಕ ಸಂಕಷ್ಟದಲ್ಲಿ ಇರುವ ಸಾವಿರಾರು ಬಡ ರೋಗಿಗಳಿಗೆ ಉಚಿತ ಚಿಕಿತ್ಸೆಯನ್ನ ನೀಡಿ ಅಪಾರ ಜನಮನ್ನಣೆಯನ್ನ ಗಳಿಸಿದವರು. ಶ್ರೀಯುತ ಡಾಕ್ಟರ್ ಸತೀಶ್ ಶನೈ ಇವರ ವೈದ್ಯಕೀಯ ಕ್ಷೇತ್ರದ ಸಾಧನೆ ಮತ್ತು ಸಮಾಜ ಸೇವೆಯನ್ನ ಗುರುತಿಸಿಕೊಂಡು ಇವತ್ತು ಗೌರವಿಸುವ ಕಾರ್ಯಕ್ರಮ ನೆರವೇರುತ್ತಿದೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಡಾಕ್ಟರ್ ಸತೀಶ್ ಶನೈ ಮಕ್ಕಳ ತಜ್ಞರು, ವೈದ್ಯಕೀಯ ಕ್ಷೇತ್ರದಲ್ಲೂ ಸಮಾಜ ಸೇವೆಯನ್ನ ಮಾಡಬಲ್ಲೆವು ಅಂತ ತೋರಿಸಿಕೊಟ್ಟ ಹಿರಿಯ ವೈದ್ಯರಾಗಿರುವ ಡಾಕ್ಟರ್ ಸತೀಶ್ ಶನೈ ಇವರಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳು ಒಂದೊಡ್ಡ ಕೈಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸಬೇಕು ಅನ್ನುವ ಕೋರಿಕೆ. ಇನ್ನೋರ್ವರು ದಂತ ವೈದ್ಯಕೀಯ ಕ್ಷೇತ್ರದ ಸಾಧಕರು, ನಗುಮುಖದ ಡಾಕ್ಟರ್ ರಾಜಾರಾಮ್ KB ಇವರು. ಮೂಲತಃ ಕೃಷಿ ಕುಟುಂಬಕ್ಕೆ ಸೇರಿದ ಇವರು ದಿವಂಗತ ಬಾಬು ಪೂಜಾರಿ ಮತ್ತು ಶ್ರೀಮತಿ ಗಿರಿಜಾ ದಂಪತಿಗಳ ಸುಪುತ್ರ. 1995ರಲ್ಲಿ ಉಪ್ಪಿನಂಗಡಿಯಲ್ಲಿ ತನ್ನ ಮಾತೃಶ್ರೀಯವರ ನಾಮಾಂಕಿತದ ಗಿರಿಜಾ ದಂತ ಚಿಕಿತ್ಸಾಲಯವನ್ನ ತೆರೆದು ಸುದೀರ್ಘ 29 ವರ್ಷಗಳ ವೃತ್ತಿ ಜೀವನದಲ್ಲಿ ಸೇವಾ ಭಾವದಲ್ಲಿ ಸೇವೆಯನ್ನ ನೀಡಿದ್ದು ಹಲವಾರು ಬಡ ರೋಗಿಗಳಿಗೆ ಉಚಿತ ಸೇವೆಯನ್ನ ನೀಡಿ ಅತ್ಯಂತ ಜನಪ್ರಿಯತೆಯನ್ನ ಪಡೆದಿದ್ದಾರೆ. ತನ್ನ ಚಿಕಿತ್ಸಾಲಯದಲ್ಲಿ ಹಲವಾರು ಕಿರಿಯ ವೈದ್ಯರುಗಳಿಗೆ ಉದ್ಯೋಗವನ್ನ ಕಲ್ಪಿಸಿ ಅವರಿಗೂ ತರಬೇತಿಯನ್ನ ನೀಡಿದ ಖ್ಯಾತಿ ಇವರದು. ಸರಳ ಸಜ್ಜನಿಕೆ ವ್ಯಕ್ತಿತ್ವದ ಇವರು ವೈದ್ಯಕೀಯ ವೃತ್ತಿಯ ಜೊತೆಗೆ ಅನೇಕ ಸಮಾಜಮುಖಿ ಸೇವೆಗಳನ್ನ ಮಾಡುತ್ತಾ ಜನ ಸೇವಕ ಎನ್ನುವ ಬಿರುದನ್ನ ಪಡೆದುಕೊಂಡವರು. ಸಾಮಾಜಿಕವಾಗಿಯೂ ಕೂಡ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ ಅಪಾರ ಅನುಭವ ಇವರು. ಭಾರತೀಯ ದಂತ ವೈದ್ಯಕೀಯ ಸಂಘ ಪುತ್ತೂರು ಇದರ ಅಧ್ಯಕ್ಷರಾಗಿ, JCI ಉಪ್ಪಿನಂಗಡಿ ಇದರ ಅಧ್ಯಕ್ಷರಾಗಿ, ರೋಟರಿ ಕ್ಲಬ್ ಉಪ್ಪಿನಂಗಡಿ ಇದರ ಅಧ್ಯಕ್ಷರಾಗಿ, ಸಹಸ್ರಲಿಂಗೇಶ್ವರ ದೇವಸ್ಥಾನ ಉಪ್ಪಿನಂಗಡಿ ಇಲ್ಲಿನ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿ ಸೇವೆಯನ್ನ ಸಲ್ಲಿಸಿದ ಖ್ಯಾತಿ ಇವರದು. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ದಂತ ವೈದ್ಯಕೀಯ ಕ್ಷೇತ್ರದ ದಿಗ್ಗಜರು ಶ್ರೀಯುತ ರಾಜಾರಾಮ್ KB ಇವರಿಗೆ ಪುತ್ತೂರು ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತಿದ್ದೇವೆ. ಎಲ್ಲ ಪ್ರೇಕ್ಷಕ ಬಂಧುಗಳ ಒಂದು ಗೌರವದ ಚಪ್ಪಾಳೆ ಡಾಕ್ಟರ್ ರಾಜಾರಾಮ್ KB ಇವರಿಗೆ. ಇನ್ನೋರ್ವರು ಯುವ ಉದ್ಯಮಿ ಜಯಗುರು ಇಂದಾರ್, ಹೈನುಗಾರಿಕೆ ಮತ್ತು ಕೃಷಿ ಕ್ಷೇತ್ರದ ಸಾಧಕ. 29 ವರ್ಷದ ವಯೋಮಾನದ ಜಯಗುರು ಆಚಾರ್ ಇಂದಾರು ಇವರು ಶ್ರೀಯುತ ಭಾಸ್ಕರ ಆಚಾರ್ಯ ಹಿಂದಾರು ಮತ್ತು ಸುಜಾತ ಆಚಾರ್ ಇವರ ಸುಪುತ್ರ. ಕಳೆದ 7 ವರ್ಷಗಳಿಂದ ಹೈನುಗಾರಿಕಾ ಕ್ಷೇತ್ರದಲ್ಲಿ ಅಪಾರ ಕೃಷಿಯನ್ನ ಮಾಡಿದ್ದು ಸುಮಾರು 130ಕ್ಕಿಂತ ಅಧಿಕ ಗೋವುಗಳ ಸ್ಥಾಪನೆಯನ್ನ ಮಾಡಿದ ಖ್ಯಾತಿ ಇವರದು. ಇವುಗಳಲ್ಲಿ ಅನೇಕ ದೇಶೀಯ ತಳಿಗಳ ಗೋವುಗಳ ಸಾಕಾಣೆಯನ್ನ ಮಾಡಿದ್ದಲ್ಲದೆ ಹೈನುಗಾರಿಕೆಯಲ್ಲಿ ದೇಶ ವಿದೇಶಗಳಲ್ಲಿ ವಿಶೇಷ ಅಧ್ಯಯನ ಪ್ರವಾಸವನ್ನ ಮಾಡಿದ ಖ್ಯಾತಿಯು ಇವರದು. ನೂತನ ತಂತ್ರಜ್ಞಾನದೊಂದಿಗೆ ಹೈನುಗಾರಿಕಾ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನ ಮಾಡಿರುವಂತಹ ಜಯಗುರು ಆಚಾರ್ಯ ಇಂದಾರ್ ಯುವ ಉದ್ಯಮಿ, ಯುವ ಕೃಷಿಕನಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳೇ ಒಂದೊಡ್ಡ ಗೌರವದ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸಬೇಕು ಅನ್ನುವ ಕೋರಿಕೆ. ಇನ್ನುವರ್ವರು ಪುತ್ತೂರಿನ ಮಾಧ್ಯಮ ಕ್ಷೇತ್ರದ ದಿಗ್ಗಜರು ಡಾಕ್ಟರ್ UP ಶಿವಾನಂದ, ಪತ್ರಿಕೋದ್ಯಮ ಕ್ಷೇತ್ರದ ಸಾಧನೆಗಾಗಿ ಇವತ್ತು ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸ್ವೀಕರಿಸುತ್ತಿದ್ದಾರೆ. 73 ವರ್ಷ ವಯೋಮಾನದ ಡಾಕ್ಟರ್ UP ಶಿವಾನಂದರು UK ಪುಟ್ಟಪ್ಪ ಹಾಗೂ ಪದ್ಮಾವತಿಯವರ ಸುಪುತ್ರ. MBBS ಪದವೀಧರರಾಗಿರುವ ಇವರ ಆಯ್ಕೆ ಮಾಡಿಕೊಂಡದ್ದು ಮಾತ್ರ ಪತ್ರಿಕೋದ್ಯಮ ಕ್ಷೇತ್ರವನ್ನ.
ಕಳೆದ 39 ವರ್ಷಗಳಿಂದ ಸುಳ್ಯ, ಬೆಳ್ತಂಗಡಿ ಮತ್ತು ಪುತ್ತೂರಿನಲ್ಲಿ ಸುದ್ದಿ ಬಿಡುಗಡೆ ಎಂಬ ಪತ್ರಿಕೆಯನ್ನ ಪ್ರಾರಂಭಿಸಿ ಅತ್ಯಂತ ಜನಪ್ರಿಯತೆಯನ್ನ ಪಡೆದುಕೊಂಡಿದ್ದು ಅಲ್ಲದೆ ಪುತ್ತೂರಿನ ಮಾಧ್ಯಮ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಪತ್ರಿಕೆ ಮಾರಾಟವಾಗುವ ಪತ್ರಿಕೆ ಎನ್ನುವ ಖ್ಯಾತಿಯ ಜೊತೆಗೆ ಸುದ್ದಿ ಅನ್ನುವಂತಹ ಪತ್ರಿಕೆಯನ್ನ ಪುತ್ತೂರಿನಲ್ಲೂ ಕೂಡ ಉನ್ನತ ಮಟ್ಟಕ್ಕೇರಿಸಿದ ಖ್ಯಾತಿ ಇವರದು. ಜೊತೆಗೆ ಸುದ್ದಿ ಯೂಟ್ಯೂಬ್ ಚಾನೆಲ್ ಮೂಲಕ ಹಲವಾರು ಸಬ್ಸ್ಕ್ರೈಬರ್ಗಳನ್ನ ಒಳಗೊಂಡಿರುವಂತ ಖ್ಯಾತಿ ಇವರ ಸಂಸ್ಥೆಗಿದೆ. ಲಂಚ, ಭ್ರಷ್ಟಾಚಾರದ ವಿರುದ್ಧ, ಬಲಾತ್ಕಾರದ ಬಂದ್, ಸಾಮಾಜಿಕ ಜಾಲತಾಣದಲ್ಲಿ ದುರುಪಯೋಗದ ವಿರುದ್ಧ ದೊಡ್ಡ ಮಟ್ಟದ ಜನ ಆಂದೋಲನವನ್ನ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ದಂತ ಖ್ಯಾತಿ ಶ್ರೀಯುತ ಡಾಕ್ಟರ್ UP ಶಿವಾನಂದ ಇವರದು. ಸುದ್ದಿ ಮಾಹಿತಿ ಕೇಂದ್ರವನ್ನ ಪ್ರಾರಂಭಿಸಿ ಕೃಷಿಗೆ ಸಂಬಂಧಪಟ್ಟ, ನೀರು ಇಂಗಿಸುವಿಕೆ ಸಂಬಂಧಪಟ್ಟ ಹಾಗೆ, ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಮಾಹಿತಿಗಳನ್ನ ನೀಡಿ ಕೃಷಿ ಅರಿವು ಕೇಂದ್ರ ಅನ್ನುವಂತ ದೊಡ್ಡ ಸಂಸ್ಥೆಯನ್ನ ಹುಟ್ಟು ಹಾಕಿ ಪುತ್ತೂರಿನ ಸರ್ವತೋಮುಖ ಅಭಿವೃದ್ಧಿಗೆ ದೊಡ್ಡ ಕೊಡುಗೆಯನ್ನ ನೀಡಿರುವ ಡಾಕ್ಟರ್ UP ಶಿವಾನಂದ ಇವರಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳೇ ಒಂದೊಡ್ಡ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸಬೇಕು ಅನ್ನುವ ವಿನಂತಿ. ಇನ್ನೋರ್ವ ಸಾಧಕ ಶ್ರೀಯುತ ಹರೀಶ್ ರಾವ್, ಪಾಕ ತಜ್ಞರು, ಸಾಮಾಜಿಕ ಕ್ಷೇತ್ರದ ಸಾಧನೆಗಾಗಿ ಇವತ್ತು ಪ್ರಶಸ್ತಿ. ಪಾಕ ತಜ್ಞ ದಿವಂಗತ ಕೃಷ್ಣರಾವ್ ಹಾಗೂ ಭಾರತಿ ಅವರ ಸುಪುತ್ರನಾದ ಹರೀಶ್ ರಾವ್ ಇವರು ವೃತ್ತಿಯಲ್ಲಿ ಪಾಕ ತಜ್ಞರು. ಮಠಂದಬೆಟ್ಟು ಮಹಿಷಮರ್ದಿನಿ ದೇವಸ್ಥಾನ ಸೇರಿದಂತೆ ಅನೇಕ ದೇವಸ್ಥಾನಗಳ ಜಾತ್ರಾ ಮಹೋತ್ಸವ, ಗಣೇಶೋತ್ಸವ ಇನ್ನಿತರ ಶುಭ ಕಾರ್ಯಕ್ರಮದಲ್ಲಿ ಶುಚಿಯಾದ ಆಹಾರವಾದ ತಯಾರಿಕೆಯನ್ನ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಸೇವಾ ಮನೋಭಾವದಲ್ಲಿ ಮಾಡಿಕೊಡುತ್ತಿರುವವರು ಶ್ರೀಯುತ ಹರೀಶ್ ರಾವು. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶ ಸಂದರ್ಭದಲ್ಲಿ 12 ದಿನದಲ್ಲಿ ಸುಮಾರು 15 ಲಕ್ಷಕ್ಕೂ ಅಧಿಕ ಮಂದಿಗೆ ರುಚಿ ಊಟ ಮತ್ತು ಉಪಹಾರದ ತಯಾರಿಕೆಯಲ್ಲಿ ವೈಯಕ್ತಿಕ ಸೇವೆಯನ್ನ ಸಂಪೂರ್ಣ ಸೇವಾ ರೂಪದಲ್ಲಿ ನೀಡಿ ಜನ ಮೆಚ್ಚುಗೆಯನ್ನ ಪಡೆದವರು. ಆರ್ಥಿಕ ಸಂಕಷ್ಟದಲ್ಲಿರುವ ಬಡ ಕುಟುಂಬಗಳ ಮನೆಯಲ್ಲಿ ಶುಭ ಸಮಾರಂಭಗಳಿದ್ದರೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಅದನ್ನ ಪೂರೈಸಿಕೊಡುವಂತ ಒಬ್ಬ ಸರಳ ವ್ಯಕ್ತಿತ್ವದ ವ್ಯಕ್ತಿ ಹರೀಶ್ ರಾವ್. ಆಹಾರ ತಯಾರಿಸಿ ಜೊತೆಗೆ ಯಥಾನುಶಕ್ತಿ ಸಮಾಜ ಸೇವೆಯನ್ನ ಮಾಡಿದಂತ ಶ್ರೀಯುತ ಹರೀಶ್ ರಾವ್ ಇವರಿಗೆ ಪುತ್ತೂರು ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತಿದ್ದೇವೆ. ಎಲ್ಲ ಪ್ರೇಕ್ಷಕ ಬಂಧುಗಳ ಒಂದೊಡ್ಡ ಕೈಚಪ್ಪಾಳೆ ಅದು ಹರೀಶ್ ರಾವ್ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿಯನ್ನ ನೀಡಿ ಗೌರವಿಸಬೇಕು, ಅಭಿನಂದಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳ ದೊಡ್ಡ ಕೈಚಪ್ಪಾಳೆ ಈ ಸಾಧಕರಿಗೆ ಮೊಳಗ್ಲಿ ಅನ್ನುವ ಆಶಯದೊಂದಿಗೆ ಇದೀಗ ಪುತ್ತೂರು ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ 2024 ವಿತರಣೆ. ಕ್ರೀಡಾ ಕ್ಷೇತ್ರದ ಸಾಧಕಿ ಶ್ರೀಮತಿ ವೇದಾವತಿ ಇವರಿಗೆ, ಸಮಾಜ ಸೇವೆಯಲ್ಲಿ ಅಬ್ದುಲ್ ರಜಾಕ್ ಬಪ್ಪಳಿಗೆ ಇವರಿಗೆ, ರಂಗಭೂಮಿ ಸಾಹಿತ್ಯ ಕ್ಷೇತ್ರದಲ್ಲಿ ತಿಮ್ಮಪ್ಪ ಪೂಜಾರಿ ಇವರಿಗೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಸತೀಶ್ ಶನೈ ಮಕ್ಕಳ ತಜ್ಞರು ಇವರಿಗೆ, ದಂತ ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ರಾಜಾರಾಮ್ ದಂತ ವೈದ್ಯರಿಗೆ, ಕೃಷಿ ಹೈನುಗಾರಿಕಾ ವಿಭಾಗದಲ್ಲಿ ಶ್ರೀ ಜಗದ್ಗುರು ಆಚಾರ್ಯ ಎಚ್ ಇವರಿಗೆ, ಪತ್ರಿಕೋದ್ಯಮ ವಿಭಾಗದಲ್ಲಿ ಪುತ್ತೂರಿನ ಪತ್ರಿಕೋದ್ಯಮದ ದಿಗ್ಗಜರಾಗಿರುವ ಡಾಕ್ಟರ್ UP ಶಿವಾನಂದ ಇವರಿಗೆ, ಸಾಮಾಜಿಕ ಕ್ಷೇತ್ರದ ತಜ್ಞರು ಸಾಮಾಜಿಕ ಕ್ಷೇತ್ರದ ಸಾಧಕರು
ಪಾಕತಜ್ಞರಾಗಿರುವ ಹರೀಶ್ ಭಟ್ ಇವರಿಗೆ ಕನ್ನಡದ ಪೇಟ, ಕನ್ನಡದ ಶಾಲು, ಹಾರ, ಫಲ, ಪುಷ್ಪ, ಕನ್ನಡದ ನಾಡ ಧ್ವಜದ ಬಣ್ಣವನ್ನ ಹೋಲುವ ಅತ್ಯಂತ ಸುಂದರ ಸ್ಮರಣಿಕೆ. ಆದರಣೀಯರೇ, ಕರ್ನಾಟಕ ಸರ್ಕಾರ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಪುತ್ತೂರು ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ 2024 ಪುತ್ತೂರು ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಇದೀಗ ವಿವಿಧ ಕ್ಷೇತ್ರದ ಸಾಧಕ ದಿಗ್ಗಜರಿಗೆ ನೀಡಿ ಅಭಿನಂದಿಸಲಾಗುತ್ತಿದೆ. ಮೊದಲಿಗೆ ಸಾಹಿತ್ಯ ಕ್ಷೇತ್ರದ ಸಾಧಕರು ವಸಂತಕುಮಾರ್ ತಾಳ್ತಜೆ, ಜಾನಪದ ಕ್ಷೇತ್ರದ ಸಾಧಕರು ರಾಧಾಕೃಷ್ಣ ಶೆಟ್ಟಿ ಪಿಲಿ ರಾಧಣ್ಣ, ಕ್ರೀಡಾ ಕ್ಷೇತ್ರದ ಸಾಧಕರು ಶ್ರೀಮತಿ ವೇದಾವತಿ, ಸಮಾಜ ಸೇವೆ ಅಬ್ದುಲ್ ರಜಾಕ್ ಮುತ್ತಳಿಗ, ರಂಗಭೂಮಿ ಸಾಹಿತ್ಯ ಶ್ರೀ ತಿಮ್ಮಪ್ಪ ಪೂಜಾರಿ, ವೈದ್ಯಕೀಯ ಕ್ಷೇತ್ರ ಡಾಕ್ಟರ್ ಸತೀಶ್ ಶಮೈ, ದಂತ ವೈದ್ಯಕೀಯ ಕ್ಷೇತ್ರ ಡಾಕ್ಟರ್ ರಾಜಾರಾಮ್, ಕೃಷಿ ಹೈನುಗಾರಿಕೆ ಜೈಗೂರು ಆಚಾರ್ಯ ಎಚ್, ಶಿಕ್ಷಣ ಕ್ಷೇತ್ರದ ಸಾಧಕರು ಸುಕುಮಾರ ಗೌಡ, ಪತ್ರಿಕೋದ್ಯಮದ ಸಾಧಕರು ಡಾಕ್ಟರ್ ಯುಪಿ ಶಿವಾನಂದ, ಸಾಮಾಜಿಕ ಕ್ಷೇತ್ರದ ಸಾಧಕರು ಹರೀಶ್ ಭಟ್ ಪಾಕಪ್ಪಂಜರು, ಸಂಘ ಸಂಸ್ಥೆ ರೋಟರಿ ಕ್ಲಬ್ ಪುತ್ತೂರು ಅಧ್ಯಕ್ಷರು ಡಾಕ್ಟರ್ ಶ್ರೀಪತಿ ರಾವ್. ಎಲ್ಲ 11 ಜನ ಸಾಧಕರಿಗೂ ಕೂಡ ಗೌರವದ ಸ್ಮರಣಿಕೆಯನ್ನ ವಿತರಣೆ ಮಾಡಿದ ಬಳಿಕ ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ 69ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಪುತ್ತೂರು ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪುತ್ತೂರಿನ ವಿವಿಧ ಕ್ಷೇತ್ರದ 12 ಕ್ಷೇತ್ರದ ಸಾಧಕರನ್ನ ಇವತ್ತು ಗೌರವಿಸುವಂತ ಕಾರ್ಯಕ್ರಮ ವೇದಿಕೆಯಲ್ಲಿ ಸಾಗಿ ಬರುತ್ತಾ ಇದೆ. ಉಪಸ್ಥಿತರಿರುವ ಎಲ್ಲ ಪುತ್ತೂರು ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇದರ ಎಲ್ಲ ಅತಿಥಿ ಬಂಧುಗಳ ಜೊತೆ ಒಂದು ಫೋಟೋ ಸೆಷನ್ ನಡೆಯುತ್ತೆ. ಸದಬಿಟ್ಟು ಮಾನ್ಯ ಶಾಸಕರು, ಮಾನ್ಯ ಸಹಾಯಕ ಆಯುಕ್ತರು ಹಾಗೂ ಎಲ್ಲ ಇಲಾಖೆಯ ಇಲಾಖಾಧಿಕಾರಿಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಎಲ್ಲ 12 ಜನ ಸಾಧಕರಿಗೂ ಕೂಡ ಒಂದೊಡ್ಡ ಕೈಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಎಲ್ಲ ಕ್ಷೇತ್ರದ ಸಾಧಕ ಪುತ್ತೂರು ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಿಗೆ ತಾಲೂಕು ಆಡಳಿತದ ವತಿಯಿಂದ ಅತ್ಯಂತ ಗೌರವಪೂರ್ವಕ ಅಭಿನಂದನೆಗಳನ್ನ ಸಮರ್ಪಿಸುತ್ತಿದ್ದೇವೆ. ಮುಂದಕ್ಕೆ ರೋಟರಿ ಕ್ಲಬ್ ಪುತ್ತೂರು ಸಂಘ ಸಂಸ್ಥೆ ವಿಭಾಗದಲ್ಲಿ ಡಾಕ್ಟರ್ ಶ್ರೀಪತಿ ರಾವ್ ಇವರ ನೇತೃತ್ವದಲ್ಲಿ ಪುತ್ತೂರು ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸ್ವೀಕಾರ ಮಾಡುವವರಿದ್ದಾರೆ. ಅವರ ಜೊತೆ ಪೂರ್ವ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿರುವವರು ವೇದಿಕೆಗೆ ಬರಬೇಕು ಅನ್ನುವಂತ ವಿನಂತಿಯನ್ನ ಕೂಡ ಮಾಡಿಕೊಳ್ಳುತ್ತಾ ಇದ್ದೇವೆ. ಸದಬಿಟ್ಟು ಡಾಕ್ಟರ್ ಶ್ರೀಪತಿ ರಾವ್ ಇವರು ರೋಟರಿ ಕ್ಲಬ್ ಪುತ್ತೂರು ಇದರ ನೂತನ ಅಧ್ಯಕ್ಷರು, ಅದೇ ರೀತಿ ಪೂರ್ವ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಾವುಗಳು ಬರಬೇಕು. ರೋಟರಿ ಕ್ಲಬ್ ಪುತ್ತೂರಿನ ಎಲ್ಲ ಸದಸ್ಯರು ಕೂಡ ಉಪಸ್ಥಿತಿ ಇರುವವರು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ವೇದಿಕೆಯಲ್ಲಿ 2 ಆಸನವನ್ನ ಉಳಿಸಿಕೊಂಡು ಸಂಘಟಕರು ಉಳಿದ ಆಸನವನ್ನ ತೆರವುಗೊಳಿಸಬೇಕು ಅನ್ನುವ ವಿನಂತಿ. ಒಂದು ಆಸನವನ್ನ ಉಳಿಸಿಕೊಂಡು ಉಳಿದ ಎಲ್ಲ ಆಸನಗಳನ್ನ ತೆರವುಗೊಳಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ರೋಟರಿ ಕ್ಲಬ್ ಪುತ್ತೂರು ಈ ವರ್ಷ ಸಂಘ ಸಂಸ್ಥೆಗಳ ವತಿಯಿಂದ ಈ ಗೌರವವನ್ನ ಸ್ವೀಕಾರ ಮಾಡುತ್ತಾ ಇದೆ. ಆ ನಿಟ್ಟಿನಲ್ಲಿ ರೋಟರಿ ಕ್ಲಬ್ ಪುತ್ತೂರು ಇದರ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಶ್ರೀಪತಿ ರಾವ್, ಪ್ರಗತಿ ಆಸ್ಪತ್ರೆ ಬುಳುವಾರ್ ಪುತ್ತೂರು ಇವರು ಉಪಸ್ಥಿತರಿರಬೇಕು. ರೋಟರಿ ಕ್ಲಬ್ ಪುತ್ತೂರಿನ ಎಲ್ಲ ಸದಸ್ಯರು ಪೂರ್ವ ಅಧ್ಯಕ್ಷರುಗಳನ್ನ ಒಳಗೊಂಡಂತೆ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರಬೇಕು. ಡಾಕ್ಟರ್ ಶ್ರೀಪತಿ ರಾವ್ ಇವರು ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಕನ್ನಡ ರಾಜ್ಯೋತ್ಸವ 2024 ಪ್ರಯುಕ್ತ ಇವತ್ತು ರೋಟರಿ ಕ್ಲಬ್ ಪುತ್ತೂರು
ಸುಮಾರು 50 ವರ್ಷಗಳ ಇತಿಹಾಸವನ್ನ ಹೊಂದಿದಂತ ಸಂಸ್ಥೆ ಇವತ್ತು ಗೌರವವನ್ನ ಸ್ವೀಕಾರ ಮಾಡುತ್ತಾ ಇದೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಪುತ್ತೂರಿನಲ್ಲಿ ಸಮಾಜ ಸೇವೆಯನ್ನ ಮಾಡಬೇಕು ಅನ್ನುವಂತ ಒಂದು ತತ್ವದ ಅಡಿಯಲ್ಲಿ 1964ರಲ್ಲಿ ಪ್ರಾರಂಭವಾದ ಈ ಸಂಸ್ಥೆ ಸಮಾಜ ಸೇವಾ ಕ್ಷೇತ್ರದಲ್ಲಿ 60 ವರ್ಷಗಳನ್ನ ಪೂರೈಸಿದೆ. ಈ 60 ವರ್ಷಗಳಲ್ಲಿ ಸಾವಿರಾರು ಸಮಾಜಮುಖಿ ಕಾರ್ಯಗಳನ್ನ ಮಾಡುತ್ತಾ ಬಂದಿದ್ದು, ಇವುಗಳಲ್ಲಿ ಮುಖ್ಯವಾಗಿ ರೋಟರಿ ಕ್ಲಬ್, ಬ್ಲಡ್ ಬ್ಯಾಂಕ್, ರೋಟರಿ ಕಿಡ್ನಿ ಡಯಾಲಿಸಿಸ್ ಸೆಂಟರ್, ರೋಟರಿ ರಕ್ತ ಸಂಗ್ರಹಣಾ ಘಟಕ, ರೋಟರಿ ಕಣ್ಣಿನ ಆಸ್ಪತ್ರೆ, ಇವುಗಳ ಜೊತೆಗೆ ರೋಟರಿಪುರ ಎಂಬಲ್ಲಿ ಬಡವರಿಗೆ ಅನೇಕ ಮನೆಗಳನ್ನ ನಿರ್ಮಾಣ ಮಾಡಿಕೊಟ್ಟ ಖ್ಯಾತಿಯು ಈ ಸಂಸ್ಥೆಗಿದೆ. ಸಾವಿರಾರು ಸಾರ್ವಜನಿಕರು ಈ ವ್ಯವಸ್ಥೆಗಳ ಸದುಪಯೋಗವನ್ನ ಪಡೆದುಕೊಂಡು ಪುನರ್ಜೀವವನ್ನ ಪಡೆದುಕೊಂಡದ್ದು ಕೂಡ ಇತಿಹಾಸದ ಪುಟದಲ್ಲಿ ದಾಖಲಾಗಿದೆ. ನೂರಾರು ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರಗಳು, ಉಚಿತ ದಂತ ತಪಾಸಣಾ ಶಿಬಿರಗಳು, ರಕ್ತದಾನ ಶಿಬಿರ, ಉಚಿತ ಕಣ್ಣು ತಪಾಸಣಾ ಶಿಬಿರ, ಶಸ್ತ್ರಚಿಕಿತ್ಸಾ ಶಿಬಿರ, ಅನೇಕ ಶಾಲಾ ಕಾಲೇಜುಗಳಿಗೆ ಶಿಕ್ಷಣ, ಬೇಕಾದ ಎಲ್ಲ ಸವಲತ್ತುಗಳ ಒದಗಿಸುವಿಕೆ, ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಸಹಾಯ ಹಸ್ತ, ಬಡ ರೋಗಿಗಳಿಗೆ ವೈದ್ಯಕೀಯ ಚಿಕಿತ್ಸೆಗಾಗಿ ಸಹಾಯ ಹಸ್ತ, ಸಾರ್ವಜನಿಕರಿಗೆ ಬಸ್ಸು ತಂಗುದಾನದ ವ್ಯವಸ್ಥೆ, ಹೀಗೆ 10 ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು 1964ರಿಂದ 2024ರವರೆಗೂ ಕೂಡ ಮಾಡ್ತಾ ಇರುವಂತಹ ಸಂಸ್ಥೆ ರೋಟರಿ ಕ್ಲಬ್ ಪುತ್ತೂರು. ಈ ವರ್ಷ ಅದರ ಅಧ್ಯಕ್ಷರಾಗಿ ಡಾಕ್ಟರ್ ಶ್ರೀಪತಿ ರಾವ್ ಇವರು ಕರ್ತವ್ಯವನ್ನ ನಿರ್ವಹಣೆ ಮಾಡುತ್ತಾ 2024ರ ಪುತ್ತೂರು ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸೇವಾ ದೃಷ್ಟಿಯಿಂದ ಪಡೆದುಕೊಂಡಿದೆ. ಆ ನಿಟ್ಟಿನಲ್ಲಿ ಎಲ್ಲ ಪ್ರೇಕ್ಷಕ ಬಂಧುಗಳೇ ಒಂದೊಡ್ಡ ಚಪ್ಪಾಳೆ ಹರಿದು ಬರಲಿ. ರೋಟರಿ ಕ್ಲಬ್ ಪುತ್ತೂರು, ರೋಟರಿ ಬ್ಲಡ್ ಬ್ಯಾಂಕ್, ರೋಟರಿ ಕಿಡ್ನಿ ಡಯಾಲಿಸಿಸ್ ಸೆಂಟರ್, ರೋಟರಿ ರಕ್ತ ಸಂಗ್ರಹಣಾ, ರೋಟರಿ ಕಣ್ಣಿನ ಆಸ್ಪತ್ರೆ ಪುತ್ತೂರಿನ ಎಲ್ಲ ವಿಭಾಗದ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಕೊಡುಗೆಯನ್ನ ನೀಡಿರುವ ರೋಟರಿ ಕ್ಲಬ್ ಪುತ್ತೂರು ಇವರಿಗೆ ಪುತ್ತೂರು ತಾಲೂಕು ಆಡಳಿತದ ವತಿಯಿಂದ ಅತ್ಯಂತ ಗೌರವಪೂರ್ವಕ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಡಾಕ್ಟರ್ ಶ್ರೀಪತಿ ರಾವ್ ಇವರಿಗೆ ಶಾಲು, ಹಾರ, ಕನ್ನಡದ ಪೇಟ, ಕನ್ನಡದ ಶಾಲು ಜೊತೆಗೆ ಕನ್ನಡದ ಬಣ್ಣವನ್ನ ಹೊಂದಿರುವಂತಹ ಗೌರವದ ಸ್ಮರಣಿಕೆಯೊಂದಿಗೆ ಅತ್ಯಂತ ಗೌರವಪೂರ್ವಕವಾಗಿ ಇದೀಗ ಸನ್ಮಾನಿಸುವಂತ ಕಾರ್ಯಕ್ರಮ ಸಾಗಿ ಬರುತ್ತಿದೆ. ಎಲ್ಲ ಪ್ರೇಕ್ಷಕ ಬಂಧುಗಳು ಒಂದೊಡ್ಡ ಚಪ್ಪಾಳೆ ಹರಿದು ಬರಲಿ. ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಎನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಸಂಘ ಸಂಸ್ಥೆಯ ವತಿಯಿಂದ ಪುತ್ತೂರು ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದ ರೋಟರಿ ಕ್ಲಬ್ ಪುತ್ತೂರಿನ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ, ಸರ್ವ ಸದಸ್ಯರಿಗೆ ತಾಲೂಕು ಆಡಳಿತದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದಾವೆ. ಇದೀಗ ನಮ್ಮ ಜೊತೆ ಜಾನಪದ ಕ್ಷೇತ್ರದ ಸಾಧಕರಾಗಿರುವಂತಹ ಪಿಲಿ ರಾಧಣ್ಣ ರಾಧಾಕೃಷ್ಣ ಶೆಟ್ಟಿಯವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರನ್ನ ಗೌರವಿಸುವಂತ ಕಾರ್ಯಕ್ರಮ ಇದೀಗ ಸಾಗಿ ಬರುತ್ತೆ. ಆದರಣೀಯ ಪ್ರೇಕ್ಷಕ ಬಂಧುಗಳ ಸಂಘ ಸಂಸ್ಥೆಗಳ ವಿಭಾಗದಲ್ಲಿ ರೋಟರಿ ಕ್ಲಬ್ ಪುತ್ತೂರು ಇದೀಗ ಪ್ರಶಸ್ತಿಯನ್ನ ಸ್ವೀಕರಿಸಿದ ಎಲ್ಲ ರೋಟರಿ ಕ್ಲಬ್ ಸದಸ್ಯರಿಗೆ ತಾಲೂಕು ಆಡಳಿತದ ವತಿಯಿಂದ ಅಭಿನಂದನೆಗಳನ್ನ ಸಮರ್ಪಿಸ ಪೂರ್ವ ಅಧ್ಯಕ್ಷರುಗಳಿಗೂ ಕೂಡ ವಿಶೇಷವಾಗಿರತಕ್ಕಂಥ ಕೃತಜ್ಞತೆಗಳನ್ನ ಸಮರ್ಪಿಸ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಪುತ್ತೂರಿನಲ್ಲಿ ಹೆಸರಿನ ಜೊತೆ ಪಿಲಿಯನ್ನ ಜೋಡಿಸಿಕೊಂಡ ಏಕೈಕ ವ್ಯಕ್ತಿ ಅದು ನಮ್ಮ ಪಿಲಿ ರಾಧಣ್ಣ. ರಾಧಾಕೃಷ್ಣ ಶೆಟ್ಟಿ ಪಿಲಿ ರಾಧಣ್ಣ ಎಂದು ಹೆಸರುವಾಸಿಯಾದ ಇವರು ಸಂಕಪ್ಪ ಶೆಟ್ಟಿ ಇವರ ಸುಪುತ್ರ. ಕಳೆದ 48 ವರ್ಷಗಳಿಂದ ನಾಡಿನ ಜಾನಪದ ಹಾಗೂ ದೈವಿಕ ಹಿನ್ನೆಲೆ ಇರುವ ಹುಲಿವೇಷ ಕುಣಿತವನ್ನ ನವರಾತ್ರಿ ಸಂದರ್ಭದಲ್ಲಿ ಸೇವಾ ರೂಪದಲ್ಲಿ ಮಾಡುತ್ತಾ ಬಂದಿದ್ದು, ಹುಲಿವೇಷ ತಂಡದೊಂದಿಗೆ ಪ್ರದರ್ಶನವನ್ನ ನೀಡಿದ ತುಳುನಾಡಿನ ಹೆಮ್ಮೆಯ ಪಿಲಿ ರಾಧಣ್ಣ ಇವರು.
ಜಾನಪದ ಕಲೆಯನ್ನ ಉಳಿಸುವುದರ ಜೊತೆಗೆ ಸಂಸ್ಕೃತಿಯ ಉಳಿವಿಗಾಗಿ ಇವರ ಕೊಡುಗೆ ಅಪಾರ. ಮೈಸೂರು, ಬೆಂಗಳೂರು ಸೇರಿದಂತೆ ನಾಡಿನ ಹಲವಾರು ಕಡೆ ಹುಲಿವೇಷ ಪ್ರದರ್ಶನವನ್ನ ನೀಡಿದ ಪುತ್ತೂರಿನ ಪಿಲಿ ರಾಧಣ್ಣ ಇವರಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳೇ ಒಂದು ದೊಡ್ಡ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸ ಪುತ್ತೂರು ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಶ್ರೀಯುತ ಪಿಲಿ ರಾಧಣ್ಣ ರಾಧಾಕೃಷ್ಣ ಶೆಟ್ಟಿ ಇವರಿಗೆ ನೀಡಿ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸುತ್ತಿದ್ದೇವೆ. ಅವರ ಜೊತೆಯಾಗಿ ನಮ್ಮ ಜೊತೆ ಪುತ್ತೂರಿನಲ್ಲಿ ಇಂಗ್ಲಿಷ್ ಅಂದಾಗ ಮೊದಲಾಗಿ ಕಾಣಸಿಗುವವರು ಡಾಕ್ಟರ್ ಸುಕುಮಾರ ಗೌಡ. ಕನ್ನಡ ಅಂದಾಗ ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಡಾಕ್ಟರ್ ಸುಕುಮಾರ ಗೌಡ. ಸಾಮಾನ್ಯ ಡಾಕ್ಟರ್ ಸುಕುಮಾರ ಗೌಡ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಪಾರ. ಆದರಣೀಯ ಪ್ರೇಕ್ಷಕ ಬಂಧುಗಳ, ದರ್ಬೆಯ ಬೈಪಾಸಿನ ಬಳಿ ಮಕ್ಕಳ ಮಂಟಪ ಅನ್ನುವಂತ ಸಂಸ್ಥೆಯನ್ನ ಸ್ಥಾಪಿಸಿಕೊಂಡು ವಿಶೇಷವಾಗಿ ಮಕ್ಕಳ ಕಲರವವನ್ನ ಆ ಮಕ್ಕಳ ಮಂಟಪದಲ್ಲಿ ಮೂಡಿಸಿದಂತ ಖ್ಯಾತಿ ಸಾಮಾನ್ಯ ಶ್ರೀಯುತ ಡಾಕ್ಟರ್ ಸುಕುಮಾರ ಗೌಡ ಇವರಿಗೆ ಸಲ್ಲತ್ತೆ. ಕನ್ನಡದ ಸಾಹಿತ್ಯ ಕ್ಷೇತ್ರಕ್ಕೆ ಸಾಮಾನ್ಯ ಡಾಕ್ಟರ್ ಸುಕುಮಾರ ಗೌಡ ನೀಡಿದ ಕೊಡುಗೆ ಅಪಾರ. ಇವತ್ತು ಮಕ್ಕಳ ಮಂಟಪದ ಮೂಲಕ ಒಂದು ಹೊಸ ರೀತಿಯ ಕಲಿಕೆಯನ್ನ ಮಕ್ಕಳಿಗೆ ಕೊಟ್ಟು ಮಕ್ಕಳ ಮಂಟಪ ಅನ್ನುವಂತ ಮಂಟಪವನ್ನ ಕಟ್ಟಿದ ಪುತ್ತೂರಿನ ಸಾಹಿತ್ಯ ಕ್ಷೇತ್ರದ ಶಿಕ್ಷಣ ಕ್ಷೇತ್ರದ ದಿಗ್ಗಜ ಡಾಕ್ಟರ್ ಸುಕುಮಾರ ಗೌಡ ಇವರಿಗೆ ಪುತ್ತೂರು ತಾಲೂಕು ಆಡಳಿತದ ವತಿಯಿಂದ ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸುತ್ತಿದ್ದಾರೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಈ ಇಳಿ ವಯಸ್ಸಿನಲ್ಲೂ ಕೂಡ ತಾಲೂಕು ಆಡಳಿತದ ವತಿಯಿಂದ ಕೊಡಮಾಡುತ್ತಿರುವಂತಹ ತಾಲೂಕು ಮಟ್ಟದ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಲಿಕ್ಕೆ ಬಂದು ಇವತ್ತು ಸ್ವೀಕರಿಸಿದಂತಹ ಡಾಕ್ಟರ್ ಸುಕುಮಾರ ಗೌಡ ಶಿಕ್ಷಣ ಕ್ಷೇತ್ರದ ಸಾಧಕರಿಗೆ ತಾಲೂಕು ಆಡಳಿತದ ವತಿಯಿಂದ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಎಲ್ಲ ಪ್ರೇಕ್ಷಕ ಬಂಧುಗಳ ಒಂದು ಚಪ್ಪಾಳೆ ಡಾಕ್ಟರ್ ಸುಕುಮಾರ ಗೌಡ ಇವರಿಗೆ. ಡಾಕ್ಟರ್ ಸುಕುಮಾರ ಗೌಡ ಮತ್ತೊಂದು ಪುತ್ತೂರಿನ ಪಿಲಿ ರಾಧಣ್ಣ ಇವರನ್ನ ಗೌರವಿಸುವಂತ ಕಾರ್ಯಕ್ರಮ ಸಾಗ್ತಾ ಇದೆ. ಸೊ ಇಬ್ಬರು ಸಾಧಕ ದಿಗ್ಗಜರಿಗೆ ಪುತ್ತೂರು ತಾಲೂಕು ಆಡಳಿತದ ವತಿಯಿಂದ ಅತ್ಯಂತ ಗೌರವಪೂರ್ವಕ ಸನ್ಮಾನವನ್ನ ಮಾಡುತ್ತಾ ಪುತ್ತೂರು ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತಿದ್ದೇವೆ. ಆದರಣೀಯ ಎಲ್ಲ ಪ್ರೇಕ್ಷಕ ಬಂಧುಗಳೇ, ಇದೀಗ ಪುತ್ತೂರು ತಾಲೂಕಿನಿಂದ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪ್ರತಿನಿಧಿಸುವಂತ ಕ್ರೀಡಾ ಕ್ಷೇತ್ರದ ಸಾಧಕರಿಗೆ ಪುತ್ತೂರು ತಾಲೂಕು ಪಂಚಾಯತ್ ವತಿಯಿಂದ ಟ್ರ್ಯಾಕ್ ಸೂಟ್ ಕ್ರೀಡಾ ಸಮವಸ್ತ್ರವನ್ನ ವಿತರಿಸುವಂತ ಕಾರ್ಯಕ್ರಮವನ್ನ ಮಾಡಿದ ಬಳಿಕ ಮಾನ್ಯ ಶಾಸಕರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡುತ್ತಾರೆ. ಸೊ ದಯವಿಟ್ಟು ಜಿಲ್ಲಾ ಮಟ್ಟಕ್ಕೆ ಪುತ್ತೂರು ತಾಲೂಕಿನಿಂದ ಕ್ರೀಡಾಕೂಟದಲ್ಲಿ ಆಯ್ಕೆಯಾದಂತ ವಿದ್ಯಾರ್ಥಿಗಳನ್ನ ಇದೀಗ ನಾವುಗಳು ವೇದಿಕೆಗೆ ಸ್ವಾಗತಿಸುವಂತಹ ಸಮಯ. ಎತ್ತರ ಜಿಗಿತ ವಿಭಾಗದಲ್ಲಿ ಕಳೆದ ವರ್ಷ ರಾಷ್ಟ್ರ ಮಟ್ಟದಲ್ಲಿ ಚಿನ್ನದ ಪದಕವನ್ನ ಪಡೆದ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿ GM ಕೀರ್ತಿ. ಅದೇ ರೀತಿ ಉದ್ದ ಜಿಗಿತದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪ್ರತಿನಿಧಿಸಲಿರುವ ಧನ್ಯಾ ಕೆ. ಹ್ಯಾಮರ್ ಎಸೆತದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪುತ್ತೂರು ತಾಲೂಕನ್ನ ಪ್ರತಿನಿಧಿಸುವ ನಿಖಿತಾ. ಉದ್ದ ಜಿಗಿತ ವಿಭಾಗದಲ್ಲಿ ಪುತ್ತೂರು ತಾಲೂಕನ್ನ ಜಿಲ್ಲಾ ಮಟ್ಟದಲ್ಲಿ ಪ್ರತಿನಿಧಿಸುವ ಋತಿಕ್. ಎತ್ತರ ಜಿಗಿತದಲ್ಲಿ ಪುತ್ತೂರು ತಾಲೂಕನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿನಿಧಿಸಲಿರುವ ನಳಿನ. ಅದೇ ರೀತಿ ಕೋಲು ನೆಗೆತ ವಿಭಾಗದಲ್ಲಿ ಪುತ್ತೂರು ತಾಲೂಕನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿನಿಧಿಸಲಿರುವ ಕುಮಾರಿ ವಿಜೇತ. ಕೋಲು ನೆಗೆತದಲ್ಲಿ ಮತ್ತೋರ್ವ ಸಾಧಕಿ ಸಾನ್ವಿ ಎಸ್. ಅದೇ ರೀತಿ 400 ಮೀಟರ್ ಹರ್ಡಲ್ಸ್ ವಿಭಾಗದಲ್ಲಿ ಧನ್ವೀನ್. ಅದೇ ರೀತಿ ಡಿಸ್ಕಸ್ ಥ್ರೋ ವಿಭಾಗದಲ್ಲಿ ಚಂದನ್ ಕೆವಿ. ಅದೇ ರೀತಿ 1500 ಮೀಟರ್ ಓಟದಲ್ಲಿ ವಿಜೇತರು ಭರತ್ ಕುಮಾರ್. 10 ಪುತ್ತೂರು ತಾಲೂಕು ಮಟ್ಟದ ಕ್ರೀಡಾಕೂಟದ ಸಾಧಕ ವಿದ್ಯಾರ್ಥಿಗಳಿಗೆ ಮಾನ್ಯ ಶಾಸಕರು ತಾಲೂಕ್ ಪಂಚಾಯತ್ ಪುತ್ತೂರು ವತಿಯಿಂದ ಕೊಡಮಾಡುವಂತ ಟ್ರ್ಯಾಕ್ ಸೂಟ್ ಇದು ಕ್ರೀಡಾ ಸಮವಸ್ತ್ರವನ್ನ ನೀಡಿ ಈ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದಲ್ಲಿ ಯಶಸ್ಸು ಸಿಗಲಿ ಅನ್ನುವ ಆಶಯದೊಂದಿಗೆ ಪುತ್ತೂರು ತಾಲೂಕು ವತಿಯಿಂದ ಶುಭ ಹಾರೈಸಿ ಪ್ರತಿ ವರ್ಷ ಪುತ್ತೂರು ತಾಲೂಕ್ ಪಂಚಾಯತ್ ವತಿಯಿಂದ ಶ್ರೀಯುತ ನವೀನ್ ಭಂಡಾರಿ ಇವರ ನೇತೃತ್ವದಲ್ಲಿ ಒಳ್ಳೆಯ ಕ್ರೀಡಾ ಸಮವಸ್ತ್ರವನ್ನ ನೀಡಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹವನ್ನ ನೀಡುವಂತ ಕಾರ್ಯ ಸಾಗಿ ಬರುತ್ತಾ ಇದೆ. ಈ ವರ್ಷ ಕೂಡ
ಸನ್ಮಾನ್ಯ ನವೀನ್ ಕುಮಾರ್ ಭಂಡಾರಿ ಇವರ ನೇತೃತ್ವದಲ್ಲಿ ತಾಲೂಕ್ ಪಂಚಾಯತ್ ಪುತ್ತೂರು ವತಿಯಿಂದ ಕ್ರೀಡಾ ಸಮವಸ್ತ್ರವನ್ನ ನೀಡಿ ಗೌರವಿಸುವಂತಹ ಕಾರ್ಯಕ್ರಮ ನಡೀತಾ ಇದೆ. ಕೇವಲ 10 ವಿದ್ಯಾರ್ಥಿಗಳಿಗೆ ಮಾತ್ರ ಸಾಂಕೇತಿಕವಾಗಿ ಇದೀಗ ವಿತರಣೆ ನಡೆಯುತ್ತೆ. ಉಳಿದ ಮಕ್ಕಳಿಗೆ ತಾಲೂಕ್ ಪಂಚಾಯತ್ ಪುತ್ತೂರು ಇಲ್ಲಿ ಶ್ರೀಯುತ ಚಕ್ರಪಾಣಿ ಮಾನ್ಯ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳ ಉಪಸ್ಥಿತಿಯೊಂದಿಗೆ ಇತರ ಮಕ್ಕಳಿಗೂ ಕೂಡ ಟ್ರ್ಯಾಕ್ ಸೂಟ್ ವಿತರಣಾ ಕಾರ್ಯಕ್ರಮ ನೆರವೇರುತ್ತೆ. ಇದೀಗ ಮಾನ್ಯ ಶಾಸಕರು ಮತ್ತು ಮಾನ್ಯ ಸಹಾಯಕ ಆಯುಕ್ತರು, ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು, ತಾಲೂಕ್ ಪಂಚಾಯತ್ ಪುತ್ತೂರು ಎಲ್ಲ ಅಧಿಕಾರಿಗಳು ಪುತ್ತೂರು ತಾಲೂಕನ್ನ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಲ್ಲಿ ಪ್ರತಿನಿಧಿಸಲಿರುವ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಹಾಕಿ ಪಥ ಸಂಚಲನದಲ್ಲಿ ತಾಲೂಕನ್ನ ಪ್ರತಿನಿಧಿಸುವ ತಾಲೂಕಿನ ಸಾಧಕ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಸೂಟ್ ಕ್ರೀಡಾ ಸಮವಸ್ತ್ರವನ್ನ ನೀಡಿ ಗೌರವಿಸುವಂತ ಕಾರ್ಯಕ್ರಮ ಪುತ್ತೂರು ತಾಲೂಕಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವ ಲೋಕೇಶ್ SR ಇವರ ನೇತೃತ್ವದಲ್ಲಿ ಇದೀಗ ಕ್ರೀಡಾ ಸಮವಸ್ತ್ರ ವಿತರಣೆ ಸಾಗ್ತಾ ಇದೆ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ತಾಲೂಕ್ ಪಂಚಾಯತ್ ಪುತ್ತೂರಿನ ಮಾನ್ಯ ನವೀನ್ ಭಂಡಾರಿ ಇವರಿಗೆ ವಿಶೇಷವಾದಂತ ಕೃತಜ್ಞತೆಗಳನ್ನ ಕೈಚಪ್ಪಾಳೆಯ ಮೂಲಕ ಸಮರ್ಪಿಸಬೇಕು. ಮಾನ್ಯ ಶಾಸಕರು, ಮಾನ್ಯ ಸಹಾಯಕ ಆಯುಕ್ತರು, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು, ಮಾನ್ಯ ತಹಶೀಲ್ದಾರ್ ಅವರು, ಮಾನ್ಯ ಆಯುಕ್ತರು, ನಗರಸಭೆ ಹಾಗೆಲ್ಲ ಅತಿಥಿ ಬಂಧುಗಳು, ಮಾನ್ಯ ನಗರಸಭೆ ಅಧ್ಯಕ್ಷರ ನೇತೃತ್ವದಲ್ಲಿ ಈ ವಿದ್ಯಾರ್ಥಿಗಳನ್ನ ಹರಸಿ ಆರೈಸಿ ಜಿಲ್ಲಾ ಮಟ್ಟದಲ್ಲಿ ಚಿನ್ನದ ಪದಕ ಪುತ್ತೂರು ತಾಲೂಕಿಗೆ ಬರಲಿ ಅನ್ನುವ ಆಶಯದ ಜೊತೆಯಾಗಿ ಇವರಿಗೆ ಕ್ರೀಡಾ ಸಮವಸ್ತ್ರವನ್ನ ನೀಡಿ ಗೌರವಿಸುವಂತ ಕಾರ್ಯಕ್ರಮ ಸಾಗಿ ಬರುತ್ತಾ ಇದೆ. ಉಳಿದ ಎಲ್ಲ ವಿದ್ಯಾರ್ಥಿಗಳಿಗೆ ತಾಲೂಕ್ ಪಂಚಾಯತ್ ಆವರಣದಲ್ಲಿ ಟ್ರ್ಯಾಕ್ ಸೂಟ್ ವಿತರಣೆ ನಡೆಯುತ್ತೆ. ಮಾನ್ಯ ಸಹಾಯಕ ಆಯುಕ್ತರ ತಂದೆ ಇವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಕ್ಸ್ ಮಿಲಿಟರಿ ಮಾನ್ಯ ಸಹಾಯಕ ಆಯುಕ್ತರವರ ತಂದೆ ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಮಾನ್ಯ ಶಾಸಕರು ಅವರನ್ನ ವಿಶೇಷವಾಗಿ ಗುರುತಿಸಿ ಅವರಿಗೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಒಂದು ಸ್ಮರಣಿಕೆಯನ್ನ ನೀಡಬೇಕು. ಒಬ್ಬ ಒಳ್ಳೆಯ IAS ಅಧಿಕಾರಿಯನ್ನ, ಒಬ್ಬ ಒಳ್ಳೆಯ IPS ಅಧಿಕಾರಿಯನ್ನ ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವರ ನಮ್ಮ ಜುಬಿನ್ ಮೊಹಾಪಾತ್ರ ಅವರ ತಂದೆ. ಮೊನ್ನೆಯೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ರು, ಇವತ್ತು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಮಾನ್ಯ ಶಾಸಕರು ಅವರನ್ನ ಗುರುತಿಸಿ ಗೌರವಿಸುವಂತ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಅವರು ಕೂಡ ಒಬ್ಬ ಎಕ್ಸ್ ಮಿಲಿಟರಿ ಅನ್ನುವಂಥದ್ದು ಉಲ್ಲೇಖನೀಯ. ಎಲ್ಲ ಪ್ರೇಕ್ಷಕ ಬಂಧುಗಳೇ, ಒಂದು ಚಪ್ಪಾಳೆ ಅವರಿಗೆ ಸಮರ್ಪಿಸಿ ಅವರನ್ನ ಗೌರವಿಸಿ ಅನ್ನುವ ಕೋರಿಕೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಕನ್ನಡ ರಾಜ್ಯೋತ್ಸವದ ದಿನ ಪುತ್ತೂರಿನ ಮಾನ್ಯ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿಯವರು ಗಾಡಿಯಲ್ಲಿ ಬರದೆ ಕಾಲ್ನಡಿಗೆಯಲ್ಲಿ ಬರುವಂತದ್ದು ವಿಶೇಷ. ಇವತ್ತು ಮಾನ್ಯ ಸಹಾಯಕ ಆಯುಕ್ತರನ್ನ ಒಳಗೊಂಡಂತೆ ಎಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳನ್ನ ಕಾಲ್ನಡಿಗೆಯ ಮೂಲಕ ಕರೆತಂದ ಖ್ಯಾತಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರಿಗೆ ಸಲ್ಲತ್ತೆ. ನಾಳೆಯ ದಿನ ದೊಡ್ಡ ಮಟ್ಟದ ಕಾರ್ಯಕ್ರಮ ನಮ್ಮ ಕೊಂಬೆಟ್ಟು ಕ್ರೀಡಾಂಗಣದಲ್ಲೂ ಕೂಡ ಅವರ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ. ಅವರು ಮಂಗಳೂರಿನಲ್ಲಿ ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಇದೀಗ ಅಧ್ಯಕ್ಷೀಯ ಮಾತುಗಳನ್ನ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರು ಆಡಬೇಕು ಅನ್ನುವ ವಿನಂತಿಯೊಂದಿಗೆ ಇದೀಗ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರು ಅಧ್ಯಕ್ಷೀಯ ಮಾತುಗಳಲ್ಲಿ. ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮುರುವುದು, ಕಾಮನ ಬಿಲ್ಲನು ಕಾಣುವ ಕಿವಿಯಲು ತೆಕ್ಕನೆ ಮನ ಮೈ ಮರೆಯುವುದು. ಇವತ್ತು ನಾವು ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಇದರ ಆಶ್ರಯದಲ್ಲಿ ಪುತ್ತೂರು ತಾಲೂಕು ಮಟ್ಟದ
69ನೇ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿರುವಂಥ ಪುತ್ತೂರಿನ ಸಹಾಯಕ ಆಯುಕ್ತರಾದ ಜುಬಿನ್ ಮಹಾಪಾತ್ರ ಅವರೇ, ನಗರಸಭೆಯ ಅಧ್ಯಕ್ಷೆ ಆಗಿರುವಂಥ ಶ್ರೀಮತಿ ಲೀಲಾವತಿ ಅನ್ನು ನಾಯ್ಕ ಅವರೇ, ಪುತ್ತೂರಿನ ತಹಸೀಲ್ದಾರರಾಗಿರುವಂಥ ಪುರಂದರ್ ಅವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರುವಂಥ ಲೋಕೇಶ್ SR ಅವರೇ, ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂಥ ನವೀನ್ ಭಂಡಾರಿ ಅವರೇ, ನಗರಸಭೆಯ ಪೌರಾಯುಕ್ತರಾಗಿರುವಂಥ ಮಧು S ಮನೋಹರ್ ಅವರೇ, ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವಂಥ ಜಾನ್ಸನ್ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ಇದರ ಅಧ್ಯಕ್ಷರಾದಂಥ ಉಮೇಶ್ ನಾಯಕ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಪ್ರಶಸ್ತಿ ಪಡ್ಕೊಂಡ ಬಂಧುಗಳೇ, ಪುತ್ತೂರಿನ ಬೇರೆ ಬೇರೆ ಅನನ್ಯ ಜವಾಬ್ದಾರಿಗಳನ್ನು ಹೊತ್ತುಕೊಂಡಂಥ ಬಂಧುಗಳೇ, ಮಕ್ಕಳೇ, ಮಾಧ್ಯಮದ ಮಿತ್ರರೇ, ಕರ್ನಾಟಕದಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ನಾವೆಲ್ಲ ಸೇರಿ ಅತ್ಯಂತ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ನವೆಂಬರ್ 1ರಂದು ಈ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಹಿಂದೆ ಮೈಸೂರು ರಾಜ್ಯವು ಹೆಸರನ್ನು ಬದಲಾಯಿಸಿ ಕರ್ನಾಟಕ ಎನ್ನುವ ಹೆಸರು 1956 ನವೆಂಬರ್ 1ರಂದು ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುವ ಮೂಲಕ ಹೆಸರನ್ನು ಇಡಲಾಯಿತು. ಮೈಸೂರು ರಾಜ್ಯಕ್ಕೆ ಮರುನಾಮಕರಣವನ್ನು ಮಾಡಲಾಯಿತು. ನಾವೆಲ್ಲ ಕನ್ನಡ ಮಾತಾಡುವವರು, ಕರ್ನಾಟಕದಲ್ಲಿ ಕನ್ನಡವನ್ನು ಎಲ್ಲರ ಭಾಷೆ, ಯಾವ ಜಾತಿ ಧರ್ಮ ಯಾವುದೇ ಇರಲಿ, ನಾವೆಲ್ಲ ಕನ್ನಡ ನಮ್ಮ ಆಡಳಿತ ಭಾಷೆಯಾಗಿದೆ. ಅದಕ್ಕೆ ಗೌರವ ಕೊಡುವ ಮುಖಾಂತರ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಿಸುವಂಥ ಕೆಲಸವನ್ನು ಮಾಡ್ತೇವೆ. ಕ್ರಿಶ್ಚಿಯನ್ರಿರಲಿ, ಮುಸ್ಲಿಮರಿರಲಿ, ಹಿಂದೂಗಳಲ್ಲಿ ಎಲ್ಲ ಜಾತಿ ಧರ್ಮದವರು ಕನ್ನಡವನ್ನು ಮಾತಾಡುವಂಥ ಕೆಲಸಗಳು ಆಗ್ತದೆ. ಇವತ್ತು ನಾವು ನಮ್ಮ ಅಸಿಸ್ಟೆಂಟ್ ಕಮಿಷನರವರು ಆಗ ಉದ್ಘಾಟನಾ ಭಾಷಣ ಯಾವುದು ನಮ್ಮ ರಾಷ್ಟ್ರಧ್ವಜವನ್ನು ಉಲ್ಲೇಖಿಸಿ ಮಾತಾಡುವಾಗ ಹೇಳಿದರು, ನಮ್ಮ ಸಂವಿಧಾನದ ಹೇಗಿದೆ, ನಮ್ಮ ಸಂವಿಧಾನವನ್ನು ರಚಿಸುವಲ್ಲಿ ಒಬ್ಬ ರಾವ್ ಅನ್ನುವರು ಕರ್ನಾಟಕದವರು, ಅದು ಕೂಡ ದಕ್ಷಿಣ ಕನ್ನಡದವರು ಅನ್ನುವ ವಿಚಾರವನ್ನು ಉಲ್ಲೇಖ ಮಾಡಿದರು. ದಕ್ಷಿಣ ಕನ್ನಡದಲ್ಲಿ ಎಲ್ಲೆಲ್ಲಿ ನಮ್ಮ ಜನ ಎಲ್ಲಿ ಮುಟ್ಟಿದ್ದಾರೆ ಅಂತ ಹೇಳುವ ವಿಚಾರವನ್ನು ಉಲ್ಲೇಖ ಮಾಡಿದರು. ಕರ್ನಾಟಕದ ಅತ್ಯಂತ ವೇಗದಿಂದ ಮುಂದೆ ಬರುವಂಥ ಒಂದು ರಾಜ್ಯ. ನಾವು ಇಡೀ ದೇಶದಲ್ಲಿ ನಾವು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಅಂತ ಹೇಳಿದರೆ, ಹೆಚ್ಚು ಟ್ಯಾಕ್ಸ್ ಕಟ್ಟುವಂಥ ರಾಜ್ಯಗಳಲ್ಲಿ ನಾವು 2ನೇ ಸ್ಥಾನವನ್ನು ಹೊಂದಿರುವಂಥವರು ಕರ್ನಾಟಕದವರು ಅಂತ ನಾವು ಹೆಮ್ಮೆ ಪಡುವಂಥ ವಿಚಾರ. ಅತ್ಯಂತ ಇಡೀ ವಿಶ್ವಕ್ಕೆ ನೀವು ಹೋದರೂ ಕೂಡ ಜ್ಞಾನಿಗಳಲ್ಲಿ ಹೆಚ್ಚಿನವರು ಕರ್ನಾಟಕದಲ್ಲಿ ಇರುವವರನ್ನು ನಾವು ಕಾಣುತ್ತೇವೆ. ನಮ್ಮ ದೇಶ ಅಭಿವೃದ್ಧಿ ಆಗಬೇಕು, ರಾಜ್ಯ ಅಭಿವೃದ್ಧಿ ಆಗಬೇಕು, ತಾಲೂಕು ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನಾವು ಅತ್ಯಂತ ಪ್ರಗತಿಪರ ರೀತಿಯಲ್ಲಿ ಎಲ್ಲ ಇಲ್ಲಿ ಸೇರಿರುವಂಥ ಅಧಿಕಾರಿಗಳ ಸಹಯೋಗದೊಂದಿಗೆ ಪುತ್ತೂರಿನ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಪುತ್ತೂರಿನಲ್ಲಿ ಉದ್ಯಮಗಳು ಬರಬೇಕು. ಇವಾಗಲೇ ಪುತ್ತೂರಿನಲ್ಲಿ 1476 ಕೋಟಿ ರೂಪಾಯಿ ಅನುದಾನವನ್ನು ಮೊದಲನೇ ವರ್ಷದಲ್ಲಿ ತರುವಂಥ ಕೆಲಸ ನಮ್ಮಿಂದ ಆಗಿದೆ. ಅದರಲ್ಲಿ ಕುಡಿಯುವ ನೀರಿಗೆ 1010 ಕೋಟಿ ರೂಪಾಯಿ ಅನುದಾನವು ಬಂದು ಈಗಲೇ ಕಾಮಗಾರಿಯು ಕೂಡ ಆರಂಭವಾಗಿದೆ. ಮುಂದಿನ ದಿವಸಗಳಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯವರು ಇದಕ್ಕೆ ಶಿಲಾನ್ಯಾಸವನ್ನು ಮಾಡಲಿಕ್ಕಿದ್ದಾರೆ. ಹಂತ ಹಂತವಾಗಿ ಉದ್ಯಮಗಳು ಕೂಡ ನಮ್ಮ ಪುತ್ತೂರಿಗೆ ಬರಬೇಕಂತ ಪರಿಕಲ್ಪನೆ ನಮ್ಮ ಮನಸ್ಸಿನಲ್ಲಿದೆ. ಇವತ್ತು KMFಗೆ 15 ಎಕರೆ ಜಾಗವನ್ನು ಕೊಟ್ಟು ಸುಮಾರು 170 ಕೋಟಿ ರೂಪಾಯಿ ಈಗಲೇ ಮಂಜೂರಾಗಿದೆ. ಸುಮಾರು 150 ಕೋಟಿ ರೂಪಾಯಿಯಲ್ಲಿ ಪುತ್ತೂರಿನಲ್ಲಿ ಒಳ್ಳೆಯ ಉದ್ಯಮ ಕೂಡ ಆರಂಭ ಆಗ್ತದೆ. ಇದರಿಂದ ನಮ್ಮಲ್ಲಿ ಕಲಿತು ಬರುವಂಥ ಮಕ್ಕಳಿಗೆ ಎಷ್ಟೋ ಸಾವಿರಾರು ಮಕ್ಕಳು ಪ್ರತಿ ವರ್ಷ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಶಾಲೆಯಿಂದ ಹೊರಗೆ ಬರ್ತಾರೆ. ಅವರಿಗೆ ಉದ್ಯೋಗ ಕೊಡುವಂಥ ಕಲ್ಪನೆಯನ್ನು ನಾವು ಕಂಡಿದ್ದೇವೆ. ಜೊತೆಯಲ್ಲಿ ಫಿಟ್ನೆಸ್, ನಮಗೆ ಆರೋಗ್ಯ ಕೂಡ ತುಂಬ ದೇಹಕ್ಕೆ ಬೇಕಾಗಿರುವಂಥದ್ದು. ನಾವು ಪುತ್ತೂರಿನಲ್ಲಿ KC ಅವರಿಗೆ 20 ಎಕರೆ ಜಾಗವನ್ನು ಕೊಟ್ಟು ಈಗ 1 ವರ್ಷ ಆಗಿದೆ. ಅವರು ಕೂಡ ಕರ್ನಾಟಕ
ಕ್ರಿಕೆಟ್ ಕ್ಲಬ್ಬಿನವರು ದೊಡ್ಡ ಗ್ರೌಂಡನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಜೊತೆಯಲ್ಲಿ ಪುತ್ತೂರಿನಲ್ಲಿ ವ್ಯವಸ್ಥಿತವಾದ ಗ್ರೌಂಡ್, ಮಕ್ಕಳಿಗೆ ಆಡಲಿಕ್ಕೆ ಬೇಕಾಗುವಂಥ ಗ್ರೌಂಡಿಗೆ ಕೂಡ ನಾವು ಈಗಾಗಲೇ 20 ಎಕರೆ ಜಾಗೆಯನ್ನು ನಿಗದಿ ಮಾಡಿ ಅಲ್ಲಿ ವ್ಯವಸ್ಥಿತವಾದ ಒಂದು ಗ್ರೌಂಡನ್ನು ನಿರ್ಮಾಣ ಮಾಡಬೇಕು, ಸಿಂಥೆಟಿಕ್ ಟ್ರ್ಯಾಕ್ಗಳನ್ನು ಮಾಡಬೇಕು. ಈಗ ನಾವು ಅಷ್ಟೊಂದು ಕ್ರೀಡಾಪಟುಗಳನ್ನು ಇಲ್ಲಿ ನೋಡಿದ್ದೇವೆ. ಪುತ್ತೂರಿನಲ್ಲಿ ಯಾವುದು ಸಿಂಥೆಟಿಕ್ ಟ್ರ್ಯಾಕ್ ಇಲ್ಲ, ನೇಷನಲ್ ಲೆವೆಲ್ ಸ್ವಿಮ್ಮಿಂಗ್ ಪೂಲ್ ಇಲ್ಲ, ಜನಗಳಿಗೆ ಬಾಸ್ಕೆಟ್ ಬಾಲ್ ಇಲ್ಲದ್ರೆ ಸ್ಕೇಟಿಂಗ್, ಶಟ್ಲ್ ಕಾಕ್, ಇದು ಯಾವುದು ಆಡಲಿಕ್ಕೆ ವ್ಯವಸ್ಥಿತವಾದ ವ್ಯವಸ್ಥೆಗಳು ಇಲ್ಲ. ಈಗ ತಾನೇ ಅದಕ್ಕೂ ಕೂಡ ಬೇಕಾಗುವಂಥ ವ್ಯವಸ್ಥೆಗಳನ್ನು ಮಾಡಿ ಮುಂದಿನ ದಿವಸಗಳಲ್ಲಿ ಒಳ್ಳೆಯ ರೀತಿಯ ಗ್ರೌಂಡ್ಗಳನ್ನು ಕೂಡ ನಿರ್ಮಾಣ ಮಾಡುವಂಥ ವ್ಯವಸ್ಥೆಗಳನ್ನು ನಾವು ಅದಕ್ಕೆ ಬೇಕಾಗುವಂಥ ಕೆಲಸಗಳನ್ನು ಅಧಿಕಾರಿಗಳ ಜೊತೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಆಯುಷ್ಮಾನಲ್ಲಿ ಆಯುರ್ವೇದಿಕ ಹಾಸ್ಪಿಟ್ಲಿಗೆ ಕೂಡ 1.5 ಎಕರೆ ಜಾಗವನ್ನು ನಿಗದಿ ಮಾಡಿ ಅದರಲ್ಲೂ ಸುಮಾರು 15 ಕೋಟಿ ರೂಪಾಯಿಯಲ್ಲಿ ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ RTO ಏನು ಲೈಸೆನ್ಸ್ ಕೊಡುವಂಥದ್ದು ಅವರಿಗೂ ಕೂಡ ಒಂದು 6 ಎಕರೆ ಜಾಗವನ್ನು ಕೊಟ್ಟು ಈಗ ಟ್ರಯಲ್ ಕೊಡಲಿಕ್ಕೆ ನಾವು ಯಾರು ಮಂಗಳೂರಿಗೆ ಹೋಗಬೇಕು ಮುಂದಿನ ದಿವಸಗಳಲ್ಲಿ ಪುತ್ತೂರಿಗೆ ಎಲ್ಲರೂ ಇಲ್ಲಿ ಬರುವಂಥ ವ್ಯವಸ್ಥೆಗೆ ಜೋಡಣೆಗಳನ್ನು ಮಾಡ್ತಾ ಇದ್ದೇವೆ. ಮುಂದಿನ ಕಲ್ಪನೆಗಳು ನಮ್ಮ ಹತ್ರ ಇದೆ. ಮುಂದೆ ಮೆಡಿಕಲ್ ಕಾಲೇಜು ನಮಗೆ ಸಿಗುವಂಥದ್ದಾಗಬೇಕು, ಪುತ್ತೂರಿನನ್ನು ಟೂರಿಸಂ ಹಬ್ಬನ್ನಾಗಿ ಮಾಡಬೇಕು ಕನಸು ಇದೆ ನಮ್ಮ ಹತ್ರ. ನಮಗೆ ಡ್ರೈನೇಜ್ ಸಿಸ್ಟಮ್ಗಳು ಬೇಕು, ಕುಡಿಯುವ ನೀರಿಗೆ ಆದ್ಯತೆ ಕೊಟ್ಟು ಕುದಿಯುವ ನೀರಿನ ವ್ಯವಸ್ಥೆಗಳಿಗೆಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ. ಡ್ರೈನೇಜ್ ಸಿಸ್ಟಮ್ ನಗರ ಮುಂದೆ ಬರೀಬೇಕಿದ್ರೆ ಬೆಳಿಬೇಕಿದ್ರೆ ಡ್ರೈನೇಜ್ ಸಿಸ್ಟಮ್ ಕೂಡ ಬೇಕು. ಇಂಥ ಒಂದು ಬೆಂಚ್ ಮಾರ್ಕುಗಳಂಥ ಯೋಜನೆಗಳು, ರಸ್ತೆಗಳು ಯಾವಾಗಲೂ ಮಾಡ್ತಾರೆ, ಯಾರು ಬಂದರೂ ರಸ್ತೆಗಳು ಬೇರೆ ಬೇರೆ ಕೆಲಸಗಳು ಆಗ್ತದೆ, ಏನು ಬೆಂಚ್ ಮಾರ್ಕ್ ಅಂತಾರೆ ಅಂಥ ಕೆಲಸಗಳನ್ನು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಜೊತೆಯಲ್ಲಿ ಸೇರಿ ಕೈಗೂಡಿಸಿಕೊಂಡು ಆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ಕರ್ನಾಟಕ ರಾಜ್ಯದ ನಮ್ಮ ಭಾಷೆ ಕನ್ನಡ ಭಾಷೆ ನಿಮಗೆಲ್ಲ ಗೊತ್ತಿರ್ಬೋದು. ಬೇರೆ ಬೇರೆ ಭಾಷೆಗಳು ಬಂದು ಚಿಕ್ಕ ಚಿಕ್ಕ ಭಾಷೆಗಳನ್ನು, ರಾಜ್ಯ ಭಾಷೆಗಳನ್ನು ಕೂಡ ನುಂಗುವ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನಮಗೆಲ್ಲ ಇಂಗ್ಲೀಷ್ ಫ್ಯಾನ್ಸಿ ಆಗಿದೆ. ಆದರೆ ಇಂಗ್ಲೀಷನ್ನು ಬಿಡಿ ಅಂತ ನಾನು ಯಾವತ್ತೂ ಎಲ್ಲೂ ಹೇಳುವುದಿಲ್ಲ. ನಮ್ಮ ಭಾಷೆಯ ಜೊತೆ ಮುಂದಿಟ್ಕೊಂಡು ನಾವು ಬಾಕಿ ಭಾಷೆಗಳನ್ನು ಕಲಿಯುವುದು ನಮ್ಮ ಜಾಣತನ ಅನ್ನುವ ವಿಚಾರವನ್ನು ನಿಮ್ಮೆಲ್ಲ ಮುಂದಿಡುತ್ತಾ, ನಿಮಗೆ ಗೊತ್ತಿರ್ಬೋದು ಕೆಲವೆಲ್ಲ ಚಿಕ್ಕ ಚಿಕ್ಕ ಭಾಷೆಗಳು ಈಗ ಹೋಗಿದೆ. ಮನೆಯಲ್ಲಿ ಎಲ್ಲ ಮಕ್ಕಳು ಇಂಗ್ಲೀಷ್ ಮಾತಾಡುವ, ಬೇರೆ ಭಾಷೆಗೆ ಮೊರೆ ಹೋಗುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನಮ್ಮ ಮಕ್ಕಳು ಕನ್ನಡ ಮಾತಾಡುವಾಗ ಅವರಿಗೆ ಓದಲಿಕ್ಕೆ ಗೊತ್ತಿಲ್ಲದಿರುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಕೆಲವು ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿರುವಂಥ ಮಕ್ಕಳು ಕನ್ನಡವನ್ನು ಬೋರ್ಡನ್ನು ಓದಲಿಕ್ಕೆ, ತಂದೆ ತಾಯಿ ಹತ್ರ ಮಾತಾಡಲಿಕ್ಕೆ, ಬೇರೆಯವ್ರ ಹತ್ರ ಮಾತಾಡಲಿಕ್ಕೆ ತೊಗಳುವಂಥ, ಅಂದರೆ ಅವರು ಆ ಕಡೆ ಈ ಕಡೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಅದನ್ನು ಹೆಮ್ಮೆ ಅನ್ನುವ ವಿಚಾರ ನಮ್ಮ ಮನಸ್ಸಿನಲ್ಲಿ ಬರಬಾರ್ದು. ನಾವು ಕನ್ನಡವನ್ನು ಕಲಿಬೇಕು, ನಾವು ಅದರ ಜೊತೆಗೆ ಬಾಕಿ ಭಾಷೆಗಳನ್ನು ಕಲಿಯುವಂಥ ವ್ಯವಸ್ಥೆ ಮುಂದಿನ ದಿವಸಗಳಾಗಬೇಕು. ಅದು ನಮ್ಮ ನಾಡ ಭಾಷೆಗೆ ನಾವು ಗೌರವ ಕೊಡುವಂಥ ಕೆಲಸಗಳು ಮುಂದಿನ ದಿವಸಗಳಲ್ಲಿ ಆಗಬೇಕು ಅನ್ನೋ ಸೂಚನೆಯನ್ನು ನಿಮಗೆಲ್ಲ ಕೊಡುತ್ತಾ, ನಿಮ್ಮ ಭವಿಷ್ಯದ ಮಕ್ಕಳಿದ್ದೀರಿ, ನೀವೆಲ್ಲ ತುಂಬ ಮಕ್ಕಳಿದ್ದೀರಿ, ಬೇಕಾದಷ್ಟು ಜನ ಎಲ್ಲ ಕಡೆಗಳಲ್ಲೂ ನಿಮಗೆ ಅವಕಾಶಗಳಿದೆ. ನೀವು ಒಳ್ಳೆ ಕಲಿಬೇಕು. ಬರೀ ಕಲಿದು ಇಂಜಿನಿಯರು ಡಾಕ್ಟ್ರು ಮಾತ್ರ ಆಗುವುದಲ್ಲ. IAS IPS ಅಂತ ಒಳ್ಳೆ ನಮ್ಮ AC ಅವರಿದ್ದಾರೆ. ಅವರು IPS ಮಾಡಿ 1 ವರ್ಷ 2 ವರ್ಷ ಪೊಲೀಸ್ ಅಧಿಕಾರಿ ಅಂದರೆ SP ಆಗಿ ಕೆಲಸ ಮಾಡಿ ಆನಂತರ ಅವರ ತಾಯಿಯ ಮಾತು ಅವರಿಗೆ ಹೇಳಿದ್ರಂತೆ, ಮಗ ನೀನು ಒಂದಲ್ಲ ಒಂದು ದಿವಸ IAS ಮಾಡಬೇಕು ಅಂತ ಅವರ ತಾಯಿ ಹೇಳಿದ್ದಕ್ಕಾಗಿ ಪುನಃ ಅವರು IAS ಮಾಡಿ ಅವರ ತಂದೆ ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ ಮಿಲಿಟರಿಯಲ್ಲಿ ದೇಶ ಸೇವೆಯಲ್ಲಿ ಮಾಡಿ ಯುದ್ಧದಲ್ಲೂ ಕೂಡ ಭಾಗಿಯಾದಂಥ ಒಬ್ಬ ಮನುಷ್ಯ. ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಗೆ ಅತ್ಯಂತ ಸಂತೋಷ ಆಗಿದೆ. ಇದನ್ನು ಯಾಕೆ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದ್ರೆ, ಪೊಲಿಟಿಕ್ಸ್ಗೂ ಕೂಡ ಯುವಕರು ಬರುವಂಥ ಕೆಲಸಗಳು ಆಗಬೇಕು. ಪೊಲಿಟಿಕ್ಸಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸಾಯುವವರೆಗೆ ಒಬ್ಬನೇ ರಾಜ್ಯಭಾರವನ್ನು ಮಾಡಲಿಕ್ಕೆ ನೋಡ್ತಾರೆ. 85-90 ವರ್ಷ ಆದರೂ ನಮಗೆ ಆ ಚಾರನ್ನು ಬಿಡಲಿಕ್ಕೆ ನಮಗೆ ಮನಸ್ಸಿಲ್ಲ. ನಾನು ಹೇಳುವಂಥದ್ದು 65 ವರ್ಷಕ್ಕೆ ಅವ್ರಿಗೆ ಎಲ್ರಿಗೂ ರಿಟೈರ್ಮೆಂಟ್ ಇದೆ, ಈ ರಾಜಕೀಯದವರಿಗೂ ರಿಟೈರ್ಮೆಂಟ್ ಬರಬೇಕು. ಹಾಗಾದರೆ ಹೊಸ ಯುಗಗಳು ಮುಂದೆ ಬರುವಂಥ ವ್ಯವಸ್ಥೆಗಳು ಆಗ್ತದೆ ಅಂತ ನಮ್ಮ ಕಲ್ಪನೆ. ನೀವೆಲ್ಲ ಯುವಕರಿದ್ದೀರಿ. ರಾಜಕೀಯ ಅಂತ ಹೇಳಿದ್ರೆ ನೀವು ನೋಡಿ, ರಾಜಕೀಯದವರು ಎಲ್ಲರನ್ನೂ ಆಳುವಂಥದ್ದು. ಯಾರು ರಾಜಕೀಯದಲ್ಲಿ ಇದ್ದಾರೆ, ಯಾವ ಸರ್ಕಾರ ಇದೆ, ಅವರು ಇಡೀ ರಾಜ್ಯವನ್ನು, ಇವರು ದೇಶವನ್ನು ಆಳುವಂಥ ಕೆಲಸವನ್ನು ಮಾಡ್ತಾರೆ. ಕೊಲಕ್ಕೆ ಏನಿಲ್ಲ, ಸೇವೆ ಮಾಡುವಂಥದ್ದು ವಿಚಾರಗಳು. ನಾವು ಒಳ್ಳೆಯದಿದ್ದರೆ ಜನ ಕೂಡ ನಮ್ಮನ್ನು ಗೌರವಿಸುವಂಥ ಕೆಲಸ ಆಗ್ತದೆ. ಅದರಿಂದ ಯುವಕರು, ಮಕ್ಕಳು ನೀವೆಲ್ಲ ಇದ್ದೀರಿ, ಪೋಷಕರು ಕೂಡ ಇದ್ದೀರಿ. ಮಕ್ಕಳನ್ನು ರಾಜಕೀಯಕ್ಕೆ ಹೋಗಬೇಡಿ ಅಂತ ಹೇಳಬೇಡಿ. ಅವರಿಗೂ ಪೊಲಿಟಿಕಲ್ ಸೈನ್ಸ್ ಓದಿಸಿ. ನಾನು ಕೂಡ MA ಪೊಲಿಟಿಕಲ್ ಸೈನ್ಸಲ್ಲಿ ಮಾಡಿದ್ದೀನಿ. ತುಂಬ ಜನರಲ್ಲಿ ರಾಜಕೀಯದವರಿಗೆ ಪೊಲಿಟಿಕ್ಸ್ ಅಂತ ಹೇಳಿದರೆ, ಡಿಫೈನ್ ಪೊಲಿಟಿಕ್ಸ್ ಅಂತ ಹೇಳಿದರೆ ಏನು ಅಂತ ಗೊತ್ತೇ ಇಲ್ಲ. ರಾಜಕೀಯ ಅಂತ ಕಾಳು ಎಳೆಯುವಂಥ ಕೆಲಸ ಅಂತ ತಿಳ್ಕೊಂಡಿದ್ದಾರೆ. ಅಲ್ಲ, ಈ ದೇಶವನ್ನು ಆಳುವಂಥ ಕೆಲಸ, ಈ ರಾಜ್ಯವನ್ನು ಆಳುವಂಥ ಕೆಲಸ, ಈ ದೇಶಕ್ಕೆ ರಾಜ್ಯಕ್ಕೆ ಎಲ್ರಿಗೂ
ನ್ಯಾಯವನ್ನು ಕೊಡುವಂಥ ಕೆಲಸ. ಅದಕ್ಕೆಲ್ಲ ಮುಂದಿನ ದಿವಸಗಳಲ್ಲಿ ನೀವು ಭಾಗಿಯಾಗಿ ಇವತ್ತು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ನಿಮಗೆಲ್ಲ ಶುಭವಾಗಲಿ. ಇವತ್ತು ನಾವು ಒಂದು 12 ಜನರನ್ನು ರಾಜ್ಯೋತ್ಸವ ಪ್ರಶಸ್ತಿಯನ್ನು ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸ ಮಾಡಿದ್ದೇವೆ. ಅವರ ಹತ್ರ ಅಷ್ಟು ಜನರಿಗೆ ಪ್ರಶಸ್ತಿಯನ್ನು ಕೊಟ್ಟು ಅವರಿಗೆ ಗೌರವ ಕೊಟ್ಟು ಅವರ ಜವಾಬ್ದಾರಿಯನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಅವರು ಕೂಡ ಅತ್ಯಂತ ಅವರು ಮಾಡಿದಂಥ ಸೇವೆಗೆ ಅವರಿಗೆ ಧನ್ಯತಾ ಭಾವ ಬಂದಿರಬಹುದು ಅಂತ ನಮ್ಮ ಅನಿಸಿಕೆ. ನಾವು ಸರ್ಕಾರದ ವತಿಯಿಂದ ಈ ಕೆಲಸವನ್ನು ಮಾಡಿದ್ದೇವೆ. ಎಲ್ರಿಗೂ ಶುಭವಾಗಲಿ. ಮುಂದೆ ಬರುವ ದೀಪಾವಳಿ ಕೂಡ ಒಳ್ಳೆ ರೀತಿಯಲ್ಲಿ ನಡೀತದೆ. ನಾವು ಕೂಡ ದೀಪಾವಳಿಗೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಸುಮಾರು 75,000 ಜನರಿಗೆ ನಮ್ಮ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಾಳೆ ವಸ್ತ್ರ ವಿತರಣೆ ಮತ್ತು ಸಹಭೋಜನ ಕಾರ್ಯಕ್ರಮ ನಡೀಲಿಕ್ಕಿದೆ. ತಾವು ಕೂಡ ಅದಕ್ಕೆ ಸಹಕರಿಸಿ ತಾವು ಬರಬೇಕು. ತಮ್ಮ ಮನೆಯವರಿಗೆ, ನಮ್ಮ ಪಕ್ಕದವರಿಗೆ ಅದನ್ನು ತಿಳಿಸುವಂಥ ಕೆಲಸ ಮಾಡಿ. ಒಟ್ಟಿನಲ್ಲಿ ಎಲ್ರಿಗೂ ಕರ್ನಾಟಕ ರಾಜ್ಯೋತ್ಸವದ ದೀಪಾವಳಿಯ ಶುಭಾಶಯಗಳನ್ನು ಹೇಳುತ್ತಾ, ನೀವು ನಂಬಿರುವಂಥ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಅನ್ನುವ ಮಾತನ್ನು ಹೇಳುತ್ತಾ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು ಅಂತ ಹಂಸಲೇಖ ಅವರು ಭಾರಿ ಚೆನ್ನಾಗಿ ಆಡಿದ್ದಾರೆ. ರಾಜ್ಕುಮಾರ್ ಕೂಡ ಇದಕ್ಕೆ ದನಿಯನ್ನು ಸೇರಿಸಿದ್ದಾರೆ. ನಮ್ಮ ಮನಸ್ಸಿನಲ್ಲಿ ಇರಲಿ. ಕನ್ನಡದ ಕೆಲವು ಪದ್ಯಗಳನ್ನು ಕೇಳುವಾಗ ನಮಗೆ ಎಷ್ಟು ಆನಂದಕರ ಆಗ್ತದೆ. ಅದರಲ್ಲೂ ಕೂಡ ಹಿಂದಿನ ಪದ್ಯಗಳು, ನಾವು ಹಿಂದಿರುವಂಥ ಕೆಲವು ಸಿನಿಮಾಗಳ ಪದ್ಯಗಳನ್ನು ಕೇಳಿದರೆ ತುಂಬ ಸಂತೋಷ ಆಗ್ತದೆ. ನಮ್ಮ ಮಕ್ಕಳಿಗೂ ಸ್ವಲ್ಪ ಅದನ್ನು ಕೇಳಿಸುವಂಥ ವಿಚಾರವನ್ನು ಮಾಡಿ ಅವರಿಗೂ ಕೂಡ ಭಾಷೆಯ ಬಗ್ಗೆ ಅಭಿಮಾನ, ಅಭಿರುಚಿಯನ್ನು ಮುಟ್ಟಿಸುವಂಥ ಕೆಲಸಗಳು ನಾವು ಮಾಡಬೇಕು ಅನ್ನುವ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಸಹಕಾರಿಯಾದ ನಿಮಗೆಲ್ಲರಿಗೂ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಕೃತಜ್ಞತೆಗಳು ಸನ್ಮಾನ್ಯ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಿದ್ದು ಈ ತನಕ ನಮಗೆ ಸಹಕಾರವನ್ನ ಕೊಟ್ಟಿರುವ ಸನ್ಮಾನ್ಯ ಶಾಸಕರು ಕರಾವಳಿ ಉತ್ಸವ ಕಾರ್ಯಕ್ರಮದ ಒಂದು ಸಭೆಗೆ ತೆರಳುವವರಿದ್ದಾರೆ. ಆ ನಿಟ್ಟಿನಲ್ಲಿ ಸನ್ಮಾನ್ಯ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳ ಕೃತಜ್ಞತೆಯ ಚಪ್ಪಾಳೆಯೊಂದಿಗೆ ಮಾನ್ಯ ಶಾಸಕರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಿದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಪುತ್ತೂರು ತಾಲೂಕಿನ ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವಕ್ಕೆ ಹೊಸ ಮೆರುಗನ್ನ ಕೊಟ್ಟವರು ಶ್ರೀಯುತ ಉಮೇಶ್ ನಾಯಕ್ ಪುತ್ತೂರು, ಮಾನ್ಯ ಅಧ್ಯಕ್ಷರು ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್. ದರ್ಬೆ ವೃತ್ತದಿಂದ ಕಿಲ್ಲೆ ಮೈದಾನಕ್ಕೆ ಕನ್ನಡದ ತಾಯಿ ಭುವನೇಶ್ವರಿಯ ಭವ್ಯ ಮೆರವಣಿಗೆಯನ್ನ ಹೊತ್ತು ತರುವುದರ ಸಂಪೂರ್ಣ ನೇತೃತ್ವವನ್ನ ವಹಿಸಿಕೊಂಡು ಕನ್ನಡದ ಕಂಪನ್ನ ಇನ್ನಷ್ಟು ಇಂಪಾಗಿಸಿದ ಪುತ್ತೂರಿನ ಉಮೇಶ್ ನಾಯಕ್ ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ಕನ್ನಡ ಭುವನೇಶ್ವರಿಗೆ ವಂದಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೆ ನಮಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಕನ್ನಡಾಭಿಮಾನಿಗಳಿಗೆ ಗೌರವಪೂರ್ವಕವಾಗಿ ನಮಿಸ್ತಾ ಇದ್ದೇನೆ. ಪ್ರಪ್ರಥಮವಾಗಿ 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಬಾರಿ ಕನ್ನಡ ರಾಜ್ಯೋತ್ಸವ ಅತ್ಯಂತ ವಿಜೃಂಭಣೆಯಲ್ಲಿ ನಡೆದಿದೆ. ಕಾರಣ ಇಷ್ಟೇ, ಪುತ್ತೂರಿನ ತಾಲೂಕು ಆಡಳಿತ, ಮಾನ್ಯ ಸಹಾಯಕ ಆಯುಕ್ತರಿರ್ಬೋದು, ಮಾನ್ಯ ತಹಸೀಲ್ದಾರ್ ಇರ್ಬೋದು, ಮಾನ್ಯ ಶಾಸಕರು ಎಲ್ಲರ ಅಪೇಕ್ಷೆ ಈ ಒಂದು ಕನ್ನಡ ಭುವನೇಶ್ವರಿಯ ಆರಾಧನೆಯನ್ನು, ಕನ್ನಡ ರಾಜ್ಯೋತ್ಸವವನ್ನು ಎಲ್ಲ ಸಂಘ ಸಂಸ್ಥೆಗಳು, ಸಾರ್ವಜನಿಕರನ್ನು, ವಿದ್ಯಾರ್ಥಿಗಳನ್ನು ಒಳಗೂಡಿಸಿ ಕಾರ್ಯಕ್ರಮ ಮಾಡಬೇಕು. ಈ ಕಾರ್ಯಕ್ರಮ ಕೇವಲ ಸರ್ಕಾರಿ ವ್ಯವಸ್ಥೆಯಲ್ಲಿ ಮಾತ್ರ ನಡಿಬಾರ್ದು, ಎಲ್ಲರನ್ನ ಸೇರಿಸಬೇಕಂತ ಹೇಳುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಹಾಗೆ ಪುತ್ತೂರಿನ ಹಲವಾರು ಸಂಘ ಸಂಸ್ಥೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ. ಅದೇ ಬಹಳ ಸಂತೋಷದ ವಿಚಾರ. ಇನ್ನೊಂದೇನಂತ ಹೇಳಿದರೆ, ಕನ್ನಡ ಈಗಾಗಲೇ ಶಾಸಕರು ಹೇಳಿದರು, ಕನ್ನಡ ಬೆಳೆಸುವಂಥದ್ದು, ಉಳಿಸುವಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನಾವೆಲ್ಲ ಇಲ್ಲಿ ಇರುವಂಥ ಕರುನಾಡಿನಲ್ಲಿ ಇರುವವರು ಬೇರೆ ಬೇರೆ ಭಾಷಿಗರು. ನಾವು ಉದಾಹರಣೆಗೆ ಪುತ್ತೂರಿನಲ್ಲೇ ತಗೊಂಡ್ರೆ ಕನ್ನಡದ ಜೊತೆಗೆ ತುಳು, ಮರಾಠಿ ಭಾಷಿಗರಿದ್ದಾರೆ, ಕೊಂಕಣಿ ಭಾಷಿಗರಿದ್ದಾರೆ, ಬೇರೆ ಭಾಷಿಗರಿದ್ದಾರೆ, ಎಲ್ಲ ಹಲವಾರು ಭಾಷಿಗರಿದ್ದಾರೆ. ನಾವೆಲ್ಲ ಸೇರಿ ಇಲ್ಲಿ ಕನ್ನಡಿಗರಾಗಿದ್ದಾರೆ. ನಮ್ಮ ಮನೆಯಲ್ಲಿ ನಾವು ಯಾವುದೇ ಭಾಷೆಯನ್ನು ಮಾತಾಡ್ಬೋದು, ಆದರೆ ನಾವು ಸಮಾಜದಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಕನ್ನಡವನ್ನೇ ಮಾತಾಡಿ ಕನ್ನಡವನ್ನು ಬೆಳೆಸುವಂಥ ಕಾಯಕವನ್ನು ಮಾಡಬೇಕಂತ ಹೇಳ್ತಾ, ಮತ್ತೊಮ್ಮೆ
ಕನ್ನಡ ರಾಜ್ಯೋತ್ಸವದ ಶುಭ ಹಾರೈಕೆಯನ್ನು ಎಲ್ಲರಿಗೆ ತಿಳಿಸಿದ್ದ. ಈ ಒಂದು ಕನ್ನಡ ಭುವನೇಶ್ವರಿಯ ಭವ್ಯ ಮೆರವಣಿಗೆಯನ್ನು ನಡೆಸಲಿಕ್ಕೆ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅವಕಾಶ ನೀಡಿರುವ ತಾಲೂಕು ಆಡಳಿತಕ್ಕೆ ಮತ್ತೊಮ್ಮೆ ನಾನು ಆಭಾರಿಯಾಗಿದ್ದೇನೆ. ವಂದನೆಗಳು. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ ಕನ್ನಡ ರಾಜ್ಯೋತ್ಸವದ ಯಶಸ್ಸಿಗೆ ಸಹಕಾರವನ್ನ ಕೊಟ್ಟಿರುವಂತ ವಿವಿಧ ಸಂಘ ಸಂಸ್ಥೆಗಳನ್ನ ಗೌರವಿಸುವಂತ ಕಾರ್ಯಕ್ರಮ. ಇದನ್ನ ಮಾನ್ಯ ಸಹಾಯಕ ಆಯುಕ್ತರಾಗಿರುವ ಶ್ರೀಯುತ ಜುಬಿನ್ ಮೊಹಪಾತ್ರ IAS ಇವರು ನಡೆಸಿಕೊಡಬೇಕು ಅನ್ನುವ ಕೋರಿಕೆಯೊಂದಿಗೆ ರಾಷ್ಟ್ರಗೀತೆಯನ್ನ ಹಾಡಿ ಸಹಕಾರವನ್ನ ಕೊಟ್ಟಿರುವ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಇಲ್ಲಿನ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಗೌರವದ ಸ್ಮರಣಿಕೆಯನ್ನ ಸ್ವೀಕಾರ ಮಾಡಬೇಕು. ರೈತ ಗೀತೆಯನ್ನ ಪ್ರಸ್ತುತಪಡಿಸಿದ ವಿವೇಕಾನಂದ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ತೆಂಕಿಲ ಪುತ್ತೂರು ಇಲ್ಲಿನ ವಿದ್ಯಾರ್ಥಿಗಳು, ಅದೇ ರೀತಿ ನಾಡಗೀತೆಯನ್ನ ಹಾಡಿದ ಸುಧಾನ ವಸತಿಯುತ ಶಾಲೆ ಮಂಜಲ್ಪಡ್ಪು ಇಲ್ಲಿನ ವಿದ್ಯಾರ್ಥಿಗಳು ಕೂಡ ವೇದಿಕೆಗೆ ಬರಬೇಕು, ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದಾವೆ. ರಾಷ್ಟ್ರಗೀತೆ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು, ರೈತ ಗೀತೆ ವಿವೇಕಾನಂದ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ತೆಂಕಿಲ ಪುತ್ತೂರು, ನಾಡಗೀತೆ ಸುಧಾನ ವಸತಿಯುತ ಶಾಲೆ ಮಂಜಲ್ಪಡ್ಪು ಪುತ್ತೂರು ಇವರು ವೇದಿಕೆಗೆ ಬರಬೇಕು, ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ಕೋರಿಕೆಯೊಂದಿಗೆ ಪಥ ಸಂಚಲನದಲ್ಲಿ ಆಕರ್ಷಕವಾಗಿ ನಮಗೆ ಸಹಕಾರವನ್ನ ಕೊಟ್ಟವರು ಪೊಲೀಸ್ ಇಲಾಖೆ ಪುತ್ತೂರು ಇದರ ಪ್ರತಿನಿಧಿಗಳು. ಸದಬಿಟ್ಟು ಗೌರವವನ್ನ ಸ್ವೀಕಾರ ಮಾಡಬೇಕು. ಜಾನ್ಸನ್ ಕಿರಣ್ ಡಿಸೋಜಾ ಇವರು ಸ್ವೀಕಾರ ಮಾಡಬೇಕು. ಹೋಮ್ ಗಾರ್ಡ್ ವತಿಯಿಂದ ಉಪಸ್ಥಿತರಿದ್ರೆ ಒಬ್ಬರು ಪ್ರತಿನಿಧಿಗಳು ವೇದಿಕೆಗೆ ಬಂದು ಗೌರವವನ್ನ ಸ್ವೀಕಾರ ಮಾಡಬೇಕು. ಅದೇ ರೀತಿ ಸಂತ ಫಿಲೋಮಿನ ಪ್ರೌಢಶಾಲೆಯಿಂದ ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ ಈ 3 ವಿಭಾಗದ ವಿದ್ಯಾರ್ಥಿಗಳು ಸಹಕಾರವನ್ನ ಕೊಟ್ಟಿದ್ದಾರೆ. ದಯವಿಟ್ಟು ವೇದಿಕೆಗೆ ಬಂದು ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಶತಮಾನ ಕಂಡಿರುವ ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ ಇಲ್ಲಿನ ವಿದ್ಯಾರ್ಥಿಗಳು, ಕೊಂಬೆಟ್ಟು ಸರ್ಕಾರಿ ಪ್ರೌಢಶಾಲೆ ಕೊಂಬೆಟ್ಟು ಇಲ್ಲಿನ ವಿದ್ಯಾರ್ಥಿಗಳು ಸ್ಟೂಡೆಂಟ್ ಪೊಲೀಸ್ ಕೆಡೆಟ್, ತಾಲೂಕಿನ ಏಕೈಕ ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ ಇಲ್ಲಿ ಇದೆ. ದಯವಿಟ್ಟು ಸಹಕಾರವನ್ನ ಕೊಟ್ಟಿದ್ರಿ, ವೇದಿಕೆಗೆ ಬಂದು ಸಹಕಾರವನ್ನ ನೀಡಬೇಕು ಅನ್ನುವ ಕೋರಿಕೆಯನ್ನ ವ್ಯಕ್ತಪಡಿಸಿದ ರಾಮಕೃಷ್ಣ ಪ್ರೌಢಶಾಲೆ ವತಿಯಿಂದ ವಿಶೇಷವಾಗಿ ಸ್ಕೌಟ್ ಮತ್ತು ಗೈಡ್ ವಿಭಾಗದಲ್ಲೂ ಕೂಡ ನಮಗೆ ಆಕರ್ಷಕ ಪಥ ಸಂಚಲನದಲ್ಲಿ ಭಾಗವಹಿಸಿ ಸಹಕಾರವನ್ನ ಕೊಟ್ಟಿದ್ರಿ. ಸಂಸ್ಥೆಯ ವತಿಯಿಂದ ಗೌರವದ ಸ್ಮರಣಿಕೆಯನ್ನ ಸ್ವೀಕಾರ ಮಾಡಬೇಕು. ಅದೇ ರೀತಿ ಪುತ್ತೂರಿನ ಆಕರ್ಷಕ ಬ್ಯಾಂಡ್ ಸೆಟ್, ಅದು ಸಂತ ವಿಕ್ಟರ್ಸ್ ಬಾಲಿಕಾ ಪ್ರೌಢಶಾಲೆ ಪುತ್ತೂರು, ಅತ್ಯಂತ ಉತ್ತಮ ರೀತಿಯಲ್ಲಿ ಬ್ಯಾಂಡ್ ವಾದನದ ಮೂಲಕ ಬಾಲಕಿಯರು ಸಹಕಾರವನ್ನ ಕೊಟ್ಟಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು, ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನೋದ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದಾವೆ. ಅದೇ ರೀತಿ ಆಕರ್ಷಕ ಪಥ ಸಂಚಲನದ ನೇತೃತ್ವವನ್ನ ವಹಿಸಿಕೊಂಡವರು ಶ್ರೀಯುತ ಚಕ್ರಪಾಣಿ, ದೈಹಿಕ ಶಿಕ್ಷಣ ಪರಿವೀಕ್ಷಣಾ ಅಧಿಕಾರಿಗಳು ಪುತ್ತೂರು ತಾಲೂಕು. ಇವರು ಮೊನ್ನೆಯ ದಿನ ರಿಹರ್ಸಲ್ ಅನ್ನ ಮಾಡಿ ಇವತ್ತು ಬೆಳಗ್ಗೆ ರಿಹರ್ಸಲ್ ನ ನೇತೃತ್ವವನ್ನು ವಹಿಸಿಕೊಂಡು ಅತ್ಯುತ್ತಮ ರೀತಿಯಲ್ಲಿ ಸಹಕಾರವನ್ನ ಕೊಟ್ಟಿದ್ದಾರೆ. ಪುತ್ತೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ವತಿಯಿಂದ ಪುತ್ತೂರು ತಾಲೂಕಿನ ಮಾನ್ಯ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಾಗಿರುವ ಚಕ್ರಪಾಣಿ ಇವರು ಕೂಡ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ, ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಪುತ್ತೂರು ತಾಲೂಕಿನ ಕನ್ನಡ ರಾಜ್ಯೋತ್ಸವ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಡೆಯುವುದಕ್ಕೆ ದರ್ಬೆ ಸೈಂಟ್ ವಿಕ್ಟರ್ಸ್ ವತಿಯಿಂದ ಬ್ಯಾಂಡ್ ವಾದನಕ್ಕಾಗಿ ನಮಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಮೇಡಮ್ ವೇದಿಕೆಗೆ ಬಂದಿದ್ದಾರೆ, ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸೈಂಟ್ ವಿಕ್ಟರ್ಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕ ಬಂಧುಗಳಿಗೆ ಕೃತಜ್ಞತೆ. ದರ್ಬೆ ವೃತ್ತದಿಂದ ಕಿಲ್ಲೆ ಮೈದಾನದವರೆಗೆ ಕನ್ನಡದ ತಾಯಿ ಭುವನೇಶ್ವರಿಯ ಭವ್ಯ ಮೆರವಣಿಗೆಯಲ್ಲಿ ಸಹಕಾರ ಕೊಟ್ಟಿರುವಂತ 45 ಸಂಘ ಸಂಸ್ಥೆಗಳಿಗೆ ಕನ್ನಡದ ಶಾಲು ಮತ್ತು ಪ್ರಶಸ್ತಿಯನ್ನ ನೀಡಿ ಗೌರವಿಸುವ ಕಾರ್ಯಕ್ರಮ ಶ್ರೀಯುತ ಪುತ್ತೂರು ಉಮೇಶ್ ನಾಯ್ಕ್ ಅವರ ನೇತೃತ್ವದಲ್ಲಿ ಸಿದ್ದಿಕ್ ನೀರಾಜೆ ಅಧ್ಯಕ್ಷರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ. ಸದಬಿಟ್ಟು ವೇದಿಕೆಗೆ ಬರಬೇಕು, ಗೌರವವನ್ನ ಸ್ವೀಕಾರ ಮಾಡಬೇಕು. ಪದಾಧಿಕಾರಿಗಳು ಉಪಸ್ಥಿತರಿದ್ದರೆ ಸ್ವೀಕಾರ ಮಾಡಿ. ಅದೇ ರೀತಿ ಪುತ್ತೂರಿನ ವರ್ತಕರ ಸಂಘದ ಅಧ್ಯಕ್ಷರಾಗಿರುವ ವಾಮನ್ ಪೈ ಅವರು, ರೋಟರಿ ಕ್ಲಬ್ ಎಲೈಟ್ ಇದರ ಅಧ್ಯಕ್ಷರಾಗಿರುವ ಅಶ್ವಿನ್ ಶೆಟ್ಟಿ ಅವರು, ಅದೇ ರೀತಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ದಯವಿಟ್ಟು ವೇದಿಕೆಗೆ ಬಂದು ಗೌರವವನ್ನ ಸ್ವೀಕರಿಸಿ. ಅದೇ ರೀತಿ ರೋಟರಿ ಕ್ಲಬ್ ಪುತ್ತೂರಿನ ಪರವಾಗಿ ಡಾಕ್ಟರ್ ಶ್ರೀಪತಿ ರಾವ್, ರೋಟರಿ ಕ್ಲಬ್ ಪುತ್ತೂರು ಯುವ ಪರವಾಗಿ ಅಶ್ವಿನಿ ಕೃಷ್ಣ, ಅಧ್ಯಕ್ಷರು ರೋಟರಿ ಕ್ಲಬ್ ಪುತ್ತೂರು ಸೆಂಟ್ರಲ್ ಅಶ್ರಫ್ ಅವರು, ರೋಟರಿ ಕ್ಲಬ್ ಪುತ್ತೂರು ಬಿರುಮಲ ಹಿಲ್ಸ್ ಇದರ ಅಧ್ಯಕ್ಷರಾಗಿರುವ ಕೃಷ್ಣ ಪ್ರಸಾದ್ ಆಳ್ಬಾ ಅವರು, ರೋಟರಿ ಕ್ಲಬ್ ಪುತ್ತೂರು ಸಿಟಿ ಇದರ ಅಧ್ಯಕ್ಷರಾಗಿರುವ ಮಹಮ್ಮದ್ ಸಾಹೇಬ್ ಅವರು,
ರೋಟರಿ ಕ್ಲಬ್ ಪುತ್ತೂರು ಪೂರ್ವದ ಅಧ್ಯಕ್ಷರಾಗಿರುವ ಡಾಕ್ಟರ್ ರವಿ ಪ್ರಕಾಶ್ ಅವರು, ತಾಲೂಕು ಯುವಜನ ಒಕ್ಕೂಟದ ಅಧ್ಯಕ್ಷರಾಗಿರುವ ದಿನೇಶ್ ಸಾಲಿಯಾನ್, ಜೆಸಿಐ ಪುತ್ತೂರು ಇದರ ಅಧ್ಯಕ್ಷರಾಗಿರುವ ಮೋಹನ್ ಕುಮಾರ್, ಲಯನ್ಸ್ ಕ್ಲಬ್ ಪುತ್ತೂರು ಅಧ್ಯಕ್ಷರಾಗಿರುವ ಪ್ರೇಮಲತಾ ರಾವ್, ಲಯನ್ಸ್ ಕ್ಲಬ್ ಪುತ್ತೂರದ ಮುತ್ತು ಅಧ್ಯಕ್ಷರಾಗಿರುವ ಶ್ರೀಮತಿ ವೇದಾವತಿ, ಸುದಾನ ವಿದ್ಯಾಲಯದ ವತಿಯಿಂದ ರೆವರೆಂಡ್ ವಿಜಯ ಹಾರ್ವಿನ್, ಪುತ್ತೂರಿನ ಎಸ್ಸಿಎ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವ ಶ್ರೀಮತಿ ಮಲ್ಲಿಕಾ ಜೆ ರಾಯ್, ಜನಜಾಗೃತಿ ವೇದಿಕೆ ಪುತ್ತೂರು ಇದರ ಅಧ್ಯಕ್ಷರಾಗಿರುವ ಪದ್ಮನಾಭ ಶೆಟ್ಟಿ ಅವರು, ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಐತಪ್ಪ ನಾಯ್ಕ್ ಅವರು, ವಕೀಲರ ಸಂಘ ಪುತ್ತೂರು ಇದರ ಅಧ್ಯಕ್ಷರು, ಸಂವಿಧಾನ ಜಾಗೃತಿ ಸಮಿತಿ ಅಧ್ಯಕ್ಷರಾಗಿರುವ ನೂರುದ್ದೀನ್ ಸಾಲ್ಮನ್ ಅವರು, ತುಳು ಅಪ್ಪೆಕೂಟ ಪುತ್ತೂರು ಇದರ ಅಧ್ಯಕ್ಷರಾಗಿರುವ ಹರಿಣಾಕ್ಷಿ ಜೆ ಶೆಟ್ಟಿ ಇವರು, ತುಳುಕೂಟ ಪುತ್ತೂರು ಇದರ ಅಧ್ಯಕ್ಷರಾಗಿರುವ ಪ್ಯಾಟ್ರಿಕ್ ಸಿಪ್ರಿಯಾನ್ ಅವರು, ಕರ್ನಾಟಕ ಜನಪದ ಪರಿಷತ್ ಇದರ ಅಧ್ಯಕ್ಷರಾಗಿರುವ ಸಂತೋಷ್ ಕುಮಾರ್ ರೈ ಅವರು, ನವ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರು, ಅದೇ ರೀತಿ ಕನ್ನಡದ ತಾಯಿ ಭುವನೇಶ್ವರಿಯ ರಥದ ನೇತೃತ್ವವನ್ನು ವಹಿಸಿಕೊಂಡಿರುವ ಸಂತೋಷ್ ಕುಮಾರ್ ಅವರು, ಅದೇ ರೀತಿ ಮದ್ರಸಾ ಅಸೋಸಿಯೇಷನ್ ಪುತ್ತೂರು ತಾಲೂಕಿನ ಅಧ್ಯಕ್ಷರಾಗಿರುವ ಅಬುಬಕ್ಕರ್ ಮಲ್ಲರ್ ಅವರು, ಆರ್ಪಿ ಕಲಾ ಸೇವಾ ಟ್ರಸ್ಟ್ ಇದರ ಅಧ್ಯಕ್ಷರಾಗಿರುವ ಶ್ರೀಧರ್ ಅವರು, ಶಿವಮಣಿ ಕಲಾ ಸಂಘ ಪುತ್ತೂರು ಇದರ ಅಧ್ಯಕ್ಷರಾಗಿರುವ ಕಲಾವಿದ ಕೃಷ್ಣಪ್ಪ ಅವರು, ಕೃಷ್ಣಬೇಣಿ ಮುಳಿ ಅಧ್ಯಕ್ಷರು ರೇಡಿಯೋ ಪಾಂಚಜನ್ಯ ಪುತ್ತೂರು ಇವರು, ಅಧ್ಯಕ್ಷರು ಸತ್ಯಶಾಂತ ಪ್ರತಿಷ್ಠಾನ ಶಾಂತ ಕುಂಟಿನಿ, ಭಾರತ ಸ್ಕೌಟ್ ಗೈಡ್ ಸ್ಥಳೀಯ ಸಂಸ್ಥೆ ಪುತ್ತೂರಿನ ಅಧ್ಯಕ್ಷರು, ಭಾರತ ಸೇವಾದಳ ಇದರ ಅಧ್ಯಕ್ಷರು, ರಾಜೇಶ್ವರಿ ಆಚಾರ್ಯ ಅಧ್ಯಕ್ಷರು ಇನ್ನರ್ವಿಲ್ ಕ್ಲಬ್ ಪುತ್ತೂರು, ಅಧ್ಯಕ್ಷರು ಚಿಗುರೆಲೆ ಸಾಹಿತ್ಯ ಬಳಗ ಪುತ್ತೂರು, ಅದೇ ರೀತಿ ಅಧ್ಯಕ್ಷರು ಕೇಂದ್ರ ಸಾಹಿತ್ಯ ವೇದಿಕೆ ಪುತ್ತೂರು, ಸಮರ್ಥ ಹೆಗ್ಡೆ ಅಧ್ಯಕ್ಷರು ವಿವೇಕಾನಂದ ಸಿಬಿಎಸ್ಸಿ ಇಂಟರಾಕ್ಟ್ ಕ್ಲಬ್ ಪುತ್ತೂರು ಯುವ, ಸುಬ್ರಹ್ಮಣ್ಯಂ ಅಧ್ಯಕ್ಷರು ರೋಟರಾಕ್ಟ್ ಪುತ್ತೂರು, ಕನ್ನಡದ ಭುವನೇಶ್ವರಿ ಭವ್ಯ ಮೆರವಣಿಗೆ ರಥವನ್ನ ನೀಡಿದವರು ವಿವೇಕಾನಂದ ಪಾಲಿಟೆಕ್ನಿಕ್ ಪುತ್ತೂರು, ವಿವೇಕಾನಂದ ವಿದ್ಯಾವರ್ತಕ ಸಂಘದ ವತಿಯಿಂದ ಗೌರವವನ್ನ ಸ್ವೀಕಾರ ಮಾಡಬೇಕು. ವಿಘ್ನೇಶ್ ವಿಶ್ವಕರ್ಮ ಭಾವನಾ ಕಲಾ ಆರ್ಟ್ಸ್ ಪುತ್ತೂರು, ಅಪೂರ್ವ ಕಾರಂತ್ ಅಧ್ಯಕ್ಷರು ಮಕ್ಕಳ ಸಾಹಿತ್ಯ ಪರಿಷತ್, ಶಶಿಧರ ಹೇಮಾಜ್ ಅಧ್ಯಕ್ಷರು ಸಾಹಿತ್ಯ ಪ್ರಿಯರ ಸಂಘ, ಗಿರೀಶ್ ಪೆರಿಯಡ್ಕ್ ಅಧ್ಯಕ್ಷರು ಕನ್ನಡ ಅಭಿಮಾನ ಸಂಘ, ಚೇತನ್ ಚೆಂಡೆ ಬಳಗ, ಸುರೇಶ್ ಅಧ್ಯಕ್ಷರು ರೋಟರಿ ಕ್ಲಬ್ ಸುವರ್ಣ, ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ, ಕುಸುಮರಾಜ್ ದಕ್ಷಿಣ ಕನ್ನಡ ಜಿಲ್ಲಾ ತೆಗ್ಗು ಬೆಳೆಗಾರರ ಸಂಘ, ಅದೇ ರೀತಿ ಶ್ರೀಯುತ ನಾರಾಯಣ ಗೌಡ ಗ್ರಾಮ ಸಾಹಿತ್ಯ ಬಳಗದ ಶ್ರೀಯುತ ನಾರಾಯಣ ಕುಂಬ್ರ ಗ್ರಾಮ ಸಾಹಿತ್ಯ ಬಳಗ ಇದರ ಸಂಚಾಲಕರು. ದಯವಿಟ್ಟು ವೇದಿಕೆಗೆ ಬರಬೇಕು. ದಯವಿಟ್ಟು 45 ಸಂಘ ಸಂಸ್ಥೆಗಳು ಸಹಕಾರವನ್ನ ಕೊಟ್ಟಿದ್ರಿ. ಯಾವುದಾದ್ರೂ ಸಂಘ ಸಂಸ್ಥೆ ಭಾಗವಹಿಸಿ ನಿಮ್ಮ ಹೆಸರು ಬಿಟ್ಟು ಹೋಗಿದ್ರೆ ದಯವಿಟ್ಟು ನೀವು ವೇದಿಕೆಗೆ ಬಂದು ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು 45 ಸಂಘ ಸಂಸ್ಥೆಗಳನ್ನ ಹೊರತುಪಡಿಸಿ ಬೇರೆ ಯಾವುದಾದ್ರೂ ಸಂಘ ಸಂಸ್ಥೆ ಭಾಗವಹಿಸಿದ್ರೆ ದಯವಿಟ್ಟು ವೇದಿಕೆಗೆ ಬನ್ನಿ. ನಮ್ಮ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಪುತ್ತೂರು ಇದರ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಪುತ್ತೂರು ಹಿರಿಯರ ಸಂಘದ ಅಧ್ಯಕ್ಷರಾಗಿರುವ ಶ್ರೀಮತಿ ಮಲ್ಲಿಕಾ ಜೇರೈ ಅವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ನಿವೃತ್ತ ಸರ್ಕಾರಿ ನೌಕರರ ಸಂಘದ ವತಿಯಿಂದ ನಮ್ಮ ಜೊತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು. 45 ಸಂಘ ಸಂಸ್ಥೆಗಳಲ್ಲಿ ಯಾರಾದರೂ ಪ್ರತಿನಿಧಿಗಳು ಭಾಗವಹಿಸಿದ್ರು ಕೂಡ ಗೌರವವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿ 45 ಸಂಘ ಸಂಸ್ಥೆಗಳನ್ನ ಹೊರತುಪಡಿಸಿ ಇನ್ಯಾವುದಾದ್ರೂ ಸಂಸ್ಥೆ ಭಾಗವಹಿಸಿದ್ರೆ ದಯವಿಟ್ಟು ಅಂತಿಮ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು. ಒಂದು ವಿಶೇಷ ಸೂಚನೆ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೀಡಲಿರುವ ನಂಬರ್ ಒನ್ ವಿದ್ಯಾಸಂಸ್ಥೆ ದಯವಿಟ್ಟು ಅಂತಿಮ ಸಿದ್ಧತೆಯನ್ನ ಹಿಂಭಾಗದಲ್ಲಿ ಮಾಡಿಕೊಳ್ಳಬೇಕು ಅನ್ನುವ ಕೋರಿಕೆ. ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಹಾರಾಡಿ ಇಲ್ಲಿನ ವಿದ್ಯಾರ್ಥಿಗಳು ಅಂತಿಮ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು ಅನ್ನುವ ವಿನಂತಿಯ ಮೇರೆಗೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ತಾಯಿ ಭುವನೇಶ್ವರಿಯ ಭವ್ಯ ಮೆರವಣಿಗೆಯಲ್ಲಿ ಭಾಗವಹಿಸಿದ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೂ ಕೂಡ ವಿಶೇಷ ಕೃತಜ್ಞತೆ ತಾಲೂಕು ಆಡಳಿತದ ವತಿಯಿಂದ. ನಮ್ಮ ಈ ಕಾರ್ಯಕ್ರಮ ಉದ್ಘೋಷಣೆ ಮಾಡಿದ ಶ್ರೀ ಬಾಲಕೃಷ್ಣ ಪೊರ್ದಾಲ್ ಇವರೊಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು.
ಪುತ್ತೂರು ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶ್ರೀ ಉಮೇಶ್ ನಾಯಕ್ ಇವರಿಗೆ ಮಾನ್ಯ ಸಹಾಯಕ ಆಯುಕ್ತರೊಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಆದ್ದರಿಂದ ಈ ಒಂದು ಕಾರ್ಯಕ್ರಮದ ಯಶಸ್ವಿ ಸಂಘಟನೆಯಿಂದ ಪುತ್ತೂರು ತಾಲೂಕಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವ ಲೋಕೇಶ್ ಎಸ್.ಆರ್ ಅವರು ಕೂಡ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಸಹಕಾರವನ್ನ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಧನ್ಯವಾದ ಎನ್ನುವ ಕನ್ನಡದ ಸುಂದರ 4 ಅಕ್ಷರಗಳ ಕೃತಜ್ಞತೆಯ ಸಮರ್ಪಣೆ ಮಾನ್ಯ ಸಾಂಸ್ಕೃತಿಕ ಸಂಚಾಲಕರ ಅನುಮತಿಯ ಮೇರೆಗೆ ಮಧು ಎಸ್ ಮನೋಹರ್ ಪೌರಾಯುಕ್ತರು ನಗರಸಭೆ ಪುತ್ತೂರು ಇವರಿಂದ ಧನ್ಯವಾದ ಸಮರ್ಪಣೆ. ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಕೂಡ. ಇಂದು ಕನ್ನಡ ರಾಜ್ಯೋತ್ಸವ ದಿನಾಚರಣೆಯ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅಧ್ಯಕ್ಷ ನುಡಿಗಳನ್ನು ಆಡಿದಂತಹ ಮಾನ್ಯ ಶಾಸಕರಾಗಿದ್ದಂಥ ಅಶೋಕ್ ಕುಮಾರ್ ರೈ ಇವರಿಗೆ ಎಲ್ಲರ ಪರವಾಗಿ ಹಾಗೂ ಪುತ್ತೂರು ತಾಲೂಕು ಆಡಳಿತದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಇವತ್ತು ಕನ್ನಡ ರಾಜ್ಯೋತ್ಸವದ ಧ್ವಜಾರೋಹಣವನ್ನು ಹಾಗೆ ವಂದನೆ ಸ್ವೀಕಾರವನ್ನು ಮಾಡಿದಂಥ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸನ್ಮಾನ್ಯ ಸಹಾಯಕ ಆಯುಕ್ತರಾಗಿರುವಂಥ ಶ್ರೀ ಜುಬಿನ್ ಮಹಾಪಾತ್ರ ಇವರಿಗೆ ಎಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ನಮ್ಮ ನಗರಸಭೆಯ ಅಧ್ಯಕ್ಷರಾಗಿರುವಂತಹ ಲೀಲಾವತಿ ಅಣ್ಣು ನಾಯಕ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಚಂದ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಎಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮಾನ್ಯ ಅಧ್ಯಕ್ಷರು ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಶ್ರೀ ಉಮೇಶ್ ನಾಯಕ್ ಇವ್ರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ಪುತ್ತೂರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರು ಹಾಗೂ ತಹಸೀಲ್ದಾರ್ ಆಗಿರುವಂತಹ ಪುರಂದರ್ KS ಇವ್ರಿಗೂ ಕೂಡ ಎಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಸಂಚಾಲಕರು ಹಾಗೂ ಸಾಂಸ್ಕೃತಿಕ ಸಮಿತಿ ಇವರ ಶ್ರೀ ಲೋಕೇಶ್ ಎಸ್.ಆರ್ ಇವ್ರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಕಾರ್ಯನಿರ್ವಹಣಾಧಿಕಾರಿಗಳು ನವೀನ್ ಭಂಡಾರಿ ಹಾಗೂ ತಾಲೂಕು ಪಂಚಾಯತ್ ಇವರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಇವತ್ತು ನಮ್ಮ ಪೊಲೀಸ್ ನಿರೀಕ್ಷಕರಾಗಿರುವಂಥ ಜಾನ್ಸನ್ ಡಿಸೋಜ ಇವ್ರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಎಲ್ಲ ಪ್ರಶಸ್ತಿ ಅವ್ರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ವಿದ್ಯಾರ್ಥಿ ಮಿತ್ರರು ಹಾಗೆ ಎಲ್ಲ ಪುತ್ತೂರಿನ ನಾಗರಿಕರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಪತ್ರಿಕಾ ಮಾಧ್ಯಮದ ಮಿತ್ರರು ಕೂಡ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ವಂದನೆಗಳನ್ನು ಅರ್ಪಿಸ್ತಾ ನನ್ನ ವಂದನೆ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಇಲ್ಲಿಗೆ ಪುತ್ತೂರು ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ 2024ರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿತರಣಾ ಸಮಾರಂಭ ಮುಕ್ತಾಯಗೊಂಡಿದೆ. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರುತ್ತೆ. ಸಂಘಟಕರು ವೇದಿಕೆಯ ಮೇಲ್ಭಾಗದಲ್ಲಿರುವ ಎಲ್ಲ ಆಸನಗಳನ್ನ ದಯವಿಟ್ಟು ವಿದ್ಯಾರ್ಥಿಗಳ ನೃತ್ಯಕ್ಕೆ ಅಡಚಣೆ ಆಗದ ರೀತಿಯಲ್ಲಿ ಒಂದು ಬದಿಯಲ್ಲಿ ಸೆಟ್ ಮಾಡಿ ಸಹಕಾರವನ್ನ ಕೊಡಬೇಕು ಅನ್ನುವ ವಿನಂತಿಯ ಮೇರೆಗೆ ಆದರಣೀಯ ಪ್ರೇಕ್ಷಕ ಬಂಧುಗಳ 5 ವಿದ್ಯಾಸಂಸ್ಥೆಗಳ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಸ್ತುತಪಡಿಸುವವರಿದ್ದಾರೆ. ಆ ನಿಟ್ಟಿನಲ್ಲಿ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ನಿರ್ವಹಣೆಯನ್ನ ಮಾಡುವವರಿದ್ದಾರೆ ಶ್ರೀಮತಿ ಶಶಿಕಲಾ, ಸಮೂಹ ಸಂಪನ್ಮೂಲ ವ್ಯಕ್ತಿಗಳು, ಪುತ್ತೂರು ನಗರ ಕ್ಲಸ್ಟರ್ ಇವರು. ಎಲ್ಲ 5 ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳು ಕೂಡ ಅಂತಿಮ ಸಿದ್ಧತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಕೋರಿಕೆ. ಆದರಣೀಯರೇ, 69ನೆಯ ಪುತ್ತೂರು ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ 2024 ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. 5 ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮದ ನಿರ್ವಹಣೆಯನ್ನ ಶ್ರೀಮತಿ ಶಶಿಕಲಾ,
ಮಾನ್ಯ ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಪುತ್ತೂರು ನಗರ ಕ್ಲಸ್ಟರ್, ಅದೇ ರೀತಿ ಪರಮೇಶ್ವರಿ ನಗರ ನರಿಮೊಗರು ಕ್ಲಸ್ಟರ್ ಪುತ್ತೂರು ತಾಲೂಕು ಇವರು ಜಂಟಿಯಾಗಿ ಕಾರ್ಯಕ್ರಮದ ನಿರ್ವಹಣೆಯನ್ನ ಮಾಡುವವರಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮದ ಸಮಯ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕವಿ ಕುವೆಂಪುರವರ ಆಶಯದಂತೆ ನೆರೆದಿರುವ ಸರ್ವರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಪುತ್ತೂರು ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ದಿನಾಚರಣೆ. ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಮುಗಿಸಿಕೊಂಡಿರುತ್ತೇವೆ. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮದೆಡೆಗೆ ನಾವು ಹೆಜ್ಜೆ ಹಾಕುತ್ತಿದ್ದೇವೆ. ಸರಕಾರಿ ಮಾದರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಾರಾಡಿ, ಲಿಟ್ಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು, ಸುಧಾನಾ ವಸತಿ ಶಾಲೆ ನೆಹರು ನಗರ, ಸರಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಮುಂಡೂರು, ಬೆಥನಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪಾಂಗ್ಲಾಯಿ ದರ್ಬೆ, ಈ 5 ವಿದ್ಯಾಸಂಸ್ಥೆಗಳು ತಮ್ಮ ಸಾಂಸ್ಕೃತಿಕ ನೃತ್ಯ ಪ್ರತಿಭೆಯನ್ನು ಈ ವೇದಿಕೆಯಲ್ಲಿ ಅನಾವರಣಗೊಳಿಸಲಿದ್ದಾರೆ. ಸೇರಿರುವ ಸರ್ವರು ಕೂಡ ಈ ನೃತ್ಯವನ್ನು ವೀಕ್ಷಿಸಿ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ, ಅಭಿನಂದಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಅದಿಗಂತ ಎಂಬ ಕವಿವಾಣಿಯಂತೆ ಕನ್ನಡ ನಾಡು ವಿವಿಧ ಸಂಸ್ಕೃತಿಗಳ It will look really good on you. Amma? ಸಂಗೀತ, ವಾಸ್ತುಶಿಲ್ಪ, Mother is always son's first love. ಶ್ರೇಷ್ಠ ಆಚಾರಗಳ ಮೂಲಕ ಸತ್ಯದ ಮೂಲಕ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ತಾಲೂಕಿನಲ್ಲೇ ಅತ್ಯಧಿಕ ವಿದ್ಯಾರ್ಥಿಗಳ ದಾಖಲಾತಿ. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಲು ಹಿನನಿದೆಯೋ ಸದಭಿಮಾನದ ಗೂಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಜನನಿ ಜನ್ಮಭೂಮಿಶ್ಚ ಸ್ವರ್ಗದಪಿ ಗರಿಯಸಿ. ನಮ್ಮ ಜನ್ಮಭೂಮಿ ಭಾರತ ಕನ್ನಡಾಂಬೆಯ ಮಡಿಲಲ್ಲಿ ಹಲವಾರು ಕವಿತ್ರೆಯರು ಜನಿಸಿದ್ದಾರೆ. ಕನ್ನಡ ಗರಿಮೆಯನ್ನು ಬೆಳಗಿಸಿದ ರಾಜವಂಶಗಳು 10. ಕನ್ನಡಾಂಬೆಯ ಸಿರಿಮಡಿಲಲ್ಲಿ ಅಲಂಕರಿಸಿದ ಕಲೆಗಳು ಹಲವಾರು. ಯಕ್ಷಗಾನ, ಕಂಸಾಳೆ, ವೀರಗಾಸೆ, ಕೋಲಾಟ, ಜನಪದ ನೃತ್ಯ, ಸುಗ್ಗಿ ಕುಣಿತ, ಹುಲಿ ಕುಣಿತ, ಡೊಳ್ಳು ಕುಣಿತ, ಜನಪದ ನೃತ್ಯ, ಕೊಡವ ನೃತ್ಯ, ಕರಗ ನೃತ್ಯ, ಭೂತಾರಾಧನೆ, ಗೊಂಬೆಯಾಟ, ಇತ್ಯಾದಿ ಇತ್ಯಾದಿ. ಇಂದು ನಮ್ಮ ಹಾರಾಡಿ ಶಾಲಾ ವಿದ್ಯಾರ್ಥಿಗಳು ಕನ್ನಡಾಂಬೆಯ ವೈಭವಗಳಾದ ಯಕ್ಷಗಾನ, ಕೊಡವ ನೃತ್ಯ, ಹುಲಿ ಕುಣಿತ, ಕೋಲಾಟ, ಸುಗ್ಗಿ ಕುಣಿತ, ಭರತನಾಟ್ಯ ಪ್ರಸ್ತುತಿಗಳನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.
ತಾಲೂಕಿನಲ್ಲಿಯೇ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವ ಸರಕಾರಿ ಶಾಲೆ ಹಾರಾಡಿ ನಮ್ಮ ಹೆಮ್ಮೆ. ಇದೀಗ ಪ್ರಸ್ತುತಿ ಕನ್ನಡ ನಾಡಿನ ವೈಭವ ತಮ್ಮ ಮುಂದೆ.
ನಮ್ ಜೀವ ಕಣ್ಣು, ನಮ್ಮ ಕಣ್ಣು, ನಮ್ ಜೀವ ಕಣ್ಣು, ದೈವ ಕಣ್ಣು, ನಮ್ ಬಾಳ್ವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡೋಕೆ, ಇನ್ನೆಲ್ಲ ಚೆಲ್ಲ ನಾಡು ನುಡಿಗೆ, ಇನ್ನೆಲ್ಲ ಚೆಲ್ಲ ನಾಡು ನುಡಿಗೆ. ನಮ್ಮ ಕಣ್ಣು, ನಮ್ ಜೀವ ಕಣ್ಣು, ದೈವ ಕಣ್ಣು, ನಮ್ ಕರ್ಮ ಕಣ್ಣು. ಮೈಸೂರ ಮಲ್ಲಿಗೆ ಕಂಪಲ್ಲಿ ಕನ್ನಡ, ಕೊಡಗಿನ ಕಾಡಿನ ಇಂಪಲ್ಲಿ ಕನ್ನಡ, ಜೇನು ಜಿನುಗೋ ಭಾಷೆಯು ಪ್ರೀತಿ ಸುರಿಸೋ ಚಿಲುಮೆಯು, ಮಲ್ನಾಡ ನಗುವಲ್ಲಿ ಕನ್ನಡ, ಮಂಡ್ಯದ ಸಕ್ಕರೆ ಸವಿಯಲ್ಲಿ ಕನ್ನಡ, ನಮ್ಮ ನುಡಿಯೇ ಚಂದನು, ನಮ್ಮ ಪದವೇ ಅಂದನು. ಅಪ್ಪ ಕಣ್ಣು ಕನ್ನಡ, ಜೀವ ಕಣ್ಣು ಕನ್ನಡ, ದೈವ ಕಣ್ಣು ಕನ್ನಡ, ನಮ್ ಗರ್ವ ಕಣ್ಣು ಕನ್ನಡ, ಸಿದ್ಧ ಕಣ್ಣು ಪ್ರಾಣ ಕೊಡುಗೆ, ಈ ನೆಲ ಜಲ ನಾಡು ನುಡಿಗೆ, ಈ ನೆಲ ಜಲ ನಾಡು ನುಡಿಗೆ. ಜಗ್ ನಕ್ ನಕ ಜಗ್ ಜಗ್ ನಕನ, ಜಗ್ ನಕ್ ನಕ ಜಗ್ ಜಗ್ ನಕನ. ಸುದ್ದಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಭೂಮಿ ತಾಯಿ ಕಾಳು ಕೊಟ್ಟಳು, ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ರಾಗಿಯ ಜೋಳದ ಭತ್ತದ ನವಣೆಯ ತೊಗರಿಯವರೆಯ ರಾಶಿ ಹಾಕ್ಯಾವೆ ನೋಡಿ, ಉದ್ದು ಹೆಸರಿನ ರಾಶಿ ಮಾಡ್ಯಾವೆ. ಮುತ್ತು ಮುತ್ತು ಹಣದಂತ ತೇನೆ ಚಂದ, ಕಂತೆ ಕಂತೆ ಕಟ್ಟಿ ನಿಂತ ಬಡವೆ ಅಂದ. ಕಾಳು ಕಾಳು ರಾಶಿ ಇವು ಎಂಥ ಚಂದ, ಆಳುವುದ ರಾಶಿ ಇವು ನೋಡರಂದ. ಬಳ್ಳ ತುಂಬಿ ಕೊಡುವ ಪಡಿದಾನ ಚಂದ ನೋಡಿ, ಬಳ್ಳ ತುಂಬಿ ಕೊಡುವ ಪಡಿದಾನ ಚಂದ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಸರಿ ಗ
ದಿ ದಿ ತುಂ 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 ನಮ್ 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 ತ ತ ತ ದಿ 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 ತುಂ 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 ನಮ್ 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 ತಂ ತರಿ ತಕ ಚುಣು ಧೀಂ ತರಿ ತಕ ಚುಣು ತರಿ ಕಿಡ ತಕ ತಾಂ ತರಿ ಕಿಡ ತಕ ತಾಂ ತರಿ ಕಿಡ ತಕ ತ ತ ತ ಧೀಂ 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 ತ ದಿ ದಿ ಧೀಂ ಕನ್ನಡ ಕನ್ನಡ ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಕನ್ನಡ ಎಲ್ಲ ವಿದ್ಯಾರ್ಥಿಗಳು ಅಲ್ಲೇ ನಿಂತ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕನ್ನಡ ನಾಡಿನ ಸಂಸ್ಕೃತಿಯನ್ನು ನೃತ್ಯದ ಮೂಲಕ ಪ್ರಸ್ತುತಪಡಿಸಿ ನಮ್ಮೆಲ್ಲರ ಮೈ ನೆವರಿಳಿಸುವಂತೆ ಮಾಡಿರುವ ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಾರಾಡಿ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳೊಂದಿಗೆ ಧನ್ಯವಾದಗಳು. ಎಲ್ಲ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ವೃಂದ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರೆಲ್ಲರನ್ನು ಮಾನ್ಯ ಆಯುಕ್ತರು ಹಾಗೂ ಮಾನ್ಯ ತಹಶೀಲ್ದಾರರು ಹಾಗೂ ಎಲ್ಲ ಅಧಿಕಾರಿ ವೃಂದದವರು ಅಭಿನಂದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಉತ್ತಮ ರೀತಿಯಲ್ಲಿ ಪ್ರದರ್ಶನ ನೀಡಿದ ಮಕ್ಕಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಮಕ್ಕಳನ್ನು ತಯಾರುಗೊಳಿಸಿದ ಶಿಕ್ಷಕ ತಂಡಕ್ಕೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ತಮ್ಮ ಕಲಾ ಪ್ರತಿಭೆಯನ್ನು ಅತ್ಯುತ್ತಮ ರೀತಿಯಲ್ಲಿ ಪ್ರದರ್ಶನಗೊಳಿಸಿದ ಸಂಸ್ಥೆಯ ಎಲ್ಲ ಮಕ್ಕಳಿಗೆ, ಶಿಕ್ಷಕ ವೃಂದಕ್ಕೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದಕ್ಕೆ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇಲ್ಲಿಯ ಮಕ್ಕಳು ತಯಾರಾಗಿರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಈಗ ಅಮ್ಮ? ಎರಡನೇದಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು Mother is always son's first love. ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು. ನಮ್ಮ ಅಭಿಮಾನ ಕನ್ನಡಿಗರ ಪ್ರತಿ ಪೀಳಿಗೆಯ ಅಭಿಮಾನದ ಪ್ರೀತಿಯ ಗೀತೆ. ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಈ ನಾಡಗೀತೆ ಜೈ ಭಾರತ ಜನನಿಯ ತನುಜಾತೆ ಈ That's my cousin. ಹಾಡಿಗೆ Let's go have some fun then. ಪ್ರದರ್ಶನವನ್ನು ಮಾಡಲಿದ್ದಾರೆ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ವಿದ್ಯಾರ್ಥಿಗಳು. ಪ್ರೇಕ್ಷಕರೆಲ್ಲರೂ ಮಕ್ಕಳನ್ನು ಅಭಿನಂದಿಸಬೇಕು, ಅವರ ಕಾರ್ಯಕ್ರಮವನ್ನು ವೀಕ್ಷಿಸಿ ಚಪ್ಪಾಳೆ ತಟ್ಟಬೇಕು ಎಂಬ ಹೃದಯಪೂರ್ವಕ Introducing the hot and techy Brezza SCNG. Cool new SCNG tech for a cool new generation. ಈ ಶಾಲೆಯ ವಿದ್ಯಾರ್ಥಿಗಳು. जय भारत जननीय तनुजाते जय भारत जननीय तनुजाते जय हे कर्नाटक माते जय सुंदर नदी वनಗಳ ನಾಡಿ जय हे रस ಋಷಿಗಳ ಬೀಡೆ जय भारत जननीय तनुजाते जय हे कर्नाटक माते जय सुंदर नदी वनಗಳ ನಾಡಿ जय हे रस ಋಷಿಗಳ ಬೀಡೆ जय भारत जननीय तनुजाते
ಹೊಯ್ಸಳರಾಡಿದ ನಾಡೆ ಗಂಗಣ ಚಕ್ಕಣರ ನೆಚ್ಚಿನ ಬೀಡೆ ಅಭಿನಂದನೆಗಳು ಮಕ್ಕಳೇ. ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಅದ್ಭುತವಾದ ಸಾಲನ್ನು ನೀಡಿದಂತಹ ನಮ್ಮ ನಾಡಗೀತೆಯನ್ನು ನೀಡಿದ ರಾಷ್ಟ್ರಕವಿ ಕುವೆಂಪುರವರ ಜೈ ಭಾರತ ಜನನಿಯ ತನುಜಾತೆ ಈ ಗೀತೆಗೆ ಅದ್ಭುತವಾಗಿ ನೃತ್ಯ ಪ್ರದರ್ಶನ ನೀಡಿದ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇಲ್ಲಿಯ ಮಕ್ಕಳಿಗೆ ಅಭಿನಂದನೆಗಳು. ಈ ಮಕ್ಕಳನ್ನು ಗೌರವಿಸಬೇಕಾಗಿ ಎಲ್ಲ ಇಲಾಖೆಗಳ ಅಧಿಕಾರಿ ವೃಂದದವರು ನಾನು ಕೇಳಿಕೊಳ್ತಾ ಇದ್ದೇನೆ. ಈ ನೃತ್ಯ ಪ್ರದರ್ಶನಕ್ಕೆ ಸಹಾಯ ಮಾಡಿದ ಈ ಮಕ್ಕಳನ್ನು ತಯಾರಿಸಿದ ಈ ಸಂಸ್ಥೆಯ ಶಿಕ್ಷಕ ವೃಂದದವರು ಕೂಡ ವೇದಿಕೆಯಲ್ಲಿ ಹಾಜರಿರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಈ ಕೇವಲ ನೃತ್ಯ ಮಾತ್ರವಲ್ಲದೆ ಕ್ರೀಡಾ ಕ್ಷೇತ್ರದಲ್ಲೂ ಕೂಡ ಗಣನೀಯವಾಗಿ ಸಾಧನೆ ಮಾಡಿದಂತಹ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುವಂಥ ಈ ಸಂಸ್ಥೆ ತಮ್ಮ ಅದ್ಭುತವಾದ ಪ್ರದರ್ಶನವನ್ನು ತಮ್ಮ ಮುಂದಿಟ್ಟಿದ್ದಾರೆ. ಪ್ರೇಕ್ಷಕರೆಲ್ಲರ ಅಭಿಮಾನದ ಚಪ್ಪಾಳೆ ಮೂಡಿ ಬರಲಿ ಅಂತ ಆಶಿಸುತ್ತಾ ಈ ಮಕ್ಕಳಿಗೆ ಸದಾ ಒಳ್ಳೆಯದಾಗಲಿ ಎಂಬ ಶುಭಾಶೀರ್ವಾದದೊಂದಿಗೆ ಸೇರಿದ ಎಲ್ಲ ಗಣ್ಯರು ಮಕ್ಕಳನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು ಮಕ್ಕಳೇ. ತಮ್ಮ ಭವಿಷ್ಯ ಜೀವನವು ಉಜ್ವಲವಾಗಲಿ ಎಂಬ ಹಾರೈಕೆ ನಮ್ಮದು. ಮುಂದೆ ಪುತ್ತೂರು ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲೊಂದಾದ ಸುಧಾನಾ ವಸತಿ ಶಾಲೆ ಪುತ್ತೂರು ಇಲ್ಲಿಯ ವಿದ್ಯಾರ್ಥಿಗಳಿಂದ ಕವಿ ದ ರಾ ಬೇಂದ್ರೆ ವಿರಚಿತ ವಿಶ್ವ ವಿನೂತನ ಹಾಡನ್ನೊಳಗೊಂಡಂತಹ ನೃತ್ಯ ಪ್ರದರ್ಶನವನ್ನು ಪ್ರದರ್ಶಿಸಲಿದ್ದಾರೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿನೂತನ ಸಾಧನೆಗಳನ್ನು ಮಾಡಿರುವ ಸುರಕ್ಷತೆಯ ಚಿಂತೆ ಬಿಟ್ಟು ಬಿಡಿ. ನವೀನ ತಂತ್ರಜ್ಞಾನದ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿ. ವಿಸಿಟ್ ಮಾಡಿ ಟೆಕ್ ಸ್ಪಾರ್ಕ್, ಪಿಂಟೋ ಪ್ಲಾಜಾ, ಎಪಿಎಂಸಿ ರೋಡ್, ಪುತ್ತೂರು, ದಕ್ಷಿಣ ಕನ್ನಡ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663. ಮರವೊಂದೇ ಬಂದವರಿಗೆ ಆಸರೆ ನೆರಳು. ನೋಡಿ ನೋಡಿ ರೀತಿಗಳೆಷ್ಟೇ ಇದ್ದರೂ ಒಂದೇ ಒಳಗಿನ ಹುರುಳು. ಪಂಪ ಬಸವ
ಬರೆದವ ಕವಿ ಕುಮಾರ ವ್ಯಾಸರ ಕಾವ್ಯದ ಉಸಿರೊಂದೇ. ಫಲವಿದ್ದರು ಒಲವೊಂದೇ ಎನ್ನುವ ನಮ್ಮೊಲವಿನ ಕರುನಾಡು. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವುದು ಕೂಲಿ, ಹಾಡುವುದು ಕೂಲಿ, ಹಾಡುವುದು ಕೂಲಿ, ಹಾಡುವುದು ಕೂಲಿ. ಕರ್ನಾಟಕದ ಇತಿಹಾಸದಲ್ಲಿ ಅನುಗ್ರಹ ಕೈದ ಭೂಮಿದು. ಹದಿನಾಲ್ಕನೆಯ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದ ಹರಿಹರರಾಯ ಮತ್ತು ಬುಕ್ಕರಾಯರ ಮಾರ್ಗದರ್ಶಕರಾಗಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣರಾದವರೆಂದು ಐತಿಹ್ಯಗಳಲ್ಲಿ ಪ್ರಸಿದ್ಧರಾಗಿರುವ ಅದ್ವೈತ ಪಂಥದ ಯತಿ ಶ್ರೀ ವೇರಿ ಮಠಾಧೀಶ, ಸಂಗೀತ ಶಾಸ್ತ್ರಗಳ ಬಗ್ಗೆ ಮಹಾಕೃತಿಗಳನ್ನು ರಚಿಸಿರುವ ಪ್ರತಿಭಾನ್ವಿತ ವಿದ್ವಾಂಸ ಶ್ರೀ ವಿದ್ಯಾರಣ್ಯರು. ಜ್ಞಾನದ ಜ್ಯೋತಿಯು ವಿದ್ಯಾರಣ್ಯರು ಅನುಗ್ರಹಗೈದ ಭೂಮಿದು. ಅಕ್ಕ ದುಃಖರು ಸಾಡಿದರೆ ಹರುಸದ ಮನೆಯೆಂದು ಎನ್ನುತ್ತೀ ವಿಜಯದ ಕಹಳೆಯ ಊದಿದರು. ವಿಜಯನಗರ ಸ್ಥಾಪನೆ ಮಾಡಿದರು. ದಬ್ಬಾಳಿಕೆಯನ್ನು ಮೆಟ್ಟಿ ನಿಂತು ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣೀಭೂತರಾದ ವೀರ ಸಹೋದರರು, ಯುದ್ಧವನ್ನು ಶಾಂತಿಯನ್ನು ಗೆದ್ದ ದೇಶ ಸೇವಕರು, ಕರುನಾಡ ಸಂಸ್ಕೃತಿಯನ್ನು ಉಳಿಸಿ ಹೊಸ ಯುಗವನ್ನು ನಿರ್ಮಿಸಿದ ಶೂರರು, ಅವರೇ ಹಕ್ಕದುಕ್ಕರು. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವುದು ಕೇಳಿ, ಹಾಡುವುದು ಕೇಳಿ, ಹಾಡುವುದು ಕೇಳಿ, ಹಾಡುವುದು ಕೇಳಿ. ಗಂಧರ ಗಂಧ ಧೀರ ಪ್ರಚಂಡ ಕೃಷ್ಣದೇವರಾಜ ಆಡಿದ ವೈಭವದೆ. ದೊರೆ ಕೃಷ್ಣದೇವರಾಯ ಈತನ ಕಾಲದಲ್ಲಿ ಮುತ್ತು ರತ್ನಗಳನ್ನು ಬೀದಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದರು. ಅಷ್ಟು ಸಂಪದ್ಭರಿತವಾಗಿತ್ತು. ಕಲೆ ಸಂಸ್ಕೃತಿಗೆ ವಿಶೇಷ ಪ್ರಾಧಾನ್ಯತೆ ಕೊಡುತ್ತಿದ್ದ ಕರುನಾಡಿನ ಪ್ರಸಿದ್ಧ ದೊರೆ ಶ್ರೀ ಕೃಷ್ಣದೇವರಾಯ.
ಗಂಧರ ಗಂಧ ಧೀರ ಪ್ರಚಂಡ ಕೃಷ್ಣದೇವರಾಜ ಆಡಿದ ವೈಭವದೆ ಕವಿಗಳ ನಾಡು ಕವಿಗಳ ಬೀಡು ಕವಿಗಳ ನಾಡು ಕವಿಗಳ ಬೀಡು ಎನಿಸಿತು ಹಂತೆಯೂ ನಾಡಿನದೇ ಕನ್ನಡ ಬಾವುಟ ಹಾರಿಸಿದ ಮಧುರವರೆಗೂ ರಾಜ್ಯವ ಅರಳಿಸಿದ ಕರ್ನಾಟಕದ ಇತಿಹಾಸದಲ್ಲಿ ಸಂಗೀತ ನಾಟ್ಯಗಳ ಸಂಗಮವಿಲ್ಲೇ ಶಿಲ್ಪಕಲೆಗಳ ತಾಳವಿದೆ. ಶಿಲ್ಪಿಯ ಕೈಚಳಕದಲ್ಲಿ ನೀಡುವ ಕಲೆ ಶಿಲ್ಪಕಲೆ. ಕವಿಯ ಕಲ್ಪನೆಗೆ ಮೂರ್ತ ರೂಪವನ್ನು ನೀಡುವನು. ಕವಿಯ ವರ್ಣನೆಯನ್ನು ದೃಶ್ಯ ರೂಪದಲ್ಲಿ ತೋರಿಸುವುದೇ ಶಿಲ್ಪಕಲೆ. ಭಾವ ರಾಗ ತಾಳಗಳು ಹೆಜ್ಜೆಗಳೊಂದಿಗೆ ಸಮ್ಮಿಳಿತವಾಗಿ ಮೂಡಿಬರುವ ದೃಶ್ಯ ಮಾಧ್ಯಮವೇ ನೃತ್ಯ. ಗಾನಕ್ಕೆ ಮಾರು ಹೋಗದ ಮನವಿಲ್ಲ. ಅಂತಹ ಅದ್ಭುತ ಶ್ರವಣ ಮಾಧ್ಯಮವೇ ಸಂಗೀತ. ಉದಿತ ಪುಡಿಟು ಪುಣಿತ ಬರಿಟು ಉದಿತ ಪುಡಿಟು ಪುಣಿತ ಬರಿಟು ತುಳುವ ಜನಕುಲು ಪಚ್ಚ ಪಚ್ಚ ಕಂಡುಲಿಡು ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡುಲಿಡು ಕಚ್ಚ ಕಟ್ಟದಿರು ಉದಿತ ಪುಡಿಟು ಪುಣಿತ ಬರಿಟು ತುಳುವ ಜನಕುಲು ಪಚ್ಚ ಪಚ್ಚ ಕಂಡುಲಿಡು ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡುಲಿಡು ಕಚ್ಚ ಕಟ್ಟದಿರು ಒಬೆಲೆ ಬೆಲೆ ಅಲೆಸ ಅಲೆಸ ಒಬೆಲೆ ಬೆಲೆ ಅಲೆಸ ಅಲೆಸ ಒಬೆಲೆ ಬೆಲೆ ಅಲೆಸ ಅಲೆಸ ಒಬೆಲೆ ಬೆಲೆ ಅಲೆಸ ಅಲೆಸ ತಾನಿ ತಂದಾನ ತಂದಾನ ತಾನಿ ತಂದಾನ ತಾನಿ ತಂದಾನ ತಾನಿ ತಂದಾನ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ತಂದನಾನ
ಮಾಯದಂತ ಮಳೆ ಬಂದಣ್ಣ ಮಧುಗಾದ ಕೆರೆಗೆ ಮಾಯದಂತ ಮಳೆ ಬಂದಣ್ಣ ಮಧುಗಾದ ಕೆರೆಗೆ ಅಂಗೈನಷ್ಟು ಮೋಡವಾಗಿ ಭೂಮಿ ತುಕದ ಗಾಳಿ ಬೀಸಿ ಹುಡುಗಿ ಕೂಡಾಗಿ ಜಲಜಲ ಗಂಗವ್ವ ತಾಯಿ ಹುಡುಗಿ ಕೂಡಾಗಿ ಜಲಜಲ ಗಂಗವ್ವ ತಾಯಿ ಮಾಯದಂತ ಮಳೆ ಬಂದಣ್ಣ ಮಧುಗಾದ ಕೆರೆಗೆ ಮಾಯದಂತ ಮಳೆ ಬಂದಣ್ಣ ಮಧುಗಾದ ಕೆರೆಗೆ ಸಂಗೀತ ನಾಟ್ಯಗಳ ಸಂಗಮವಿಲ್ಲೇ ಶಿಲ್ಪಕಲೆಗಳ ತಾಳವಿದೆ ಭುವನೇಶ್ವರಿಯ ತವರೂರಿದೆ ಯತಿಗಳ ದಾಸನ ನಾಡಿಯೇ ಪಾವನ ಮಣ್ಣಿದು ಅಂತೆಯದು ಯುಗ ಯುಗಾಳಿಯರ ಕೀರ್ತಿದು ಕನ್ನಡ ಭೂಮಿ ಕನ್ನಡ ನುಡಿದು ಕನ್ನಡ ಪ್ರೀತಿ ಎಂದೆಂದು ಬಾಳಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಹೋಗುವೆನು ನಾನು ಹೋಗುವೆನು ನನ್ನ ಒಲುಮೆಯ ಗೂಡಿಗೆ ಮಲೆಯ ನಾಡಿಗೆ ಮಳೆಯ ಬೀಡಿಗೆ ಸಿರಿಯ ಚೆಲುವಿನ ರೂಢಿಗೆ ಎಂಬ ಕುವೆಂಪುರವರ ಕವಿವಾಣಿಯಂತೆ ಸಾಂಸ್ಕೃತಿಕ ವೈಭವದ ಬೀಡು ಈ ಕನ್ನಡ ನಾಡು. ಕನ್ನಡ ನಾಡಿನ ಇತಿಹಾಸವನ್ನು ಬಿಂಬಿಸುವ ಮೂಲಕ ಕನ್ನಡ ಹಾಗೂ ಪ್ರಾದೇಶಿಕ ಪರಂಪರೆಯನ್ನು ಅತ್ಯದ್ಭುತವಾಗಿ ಪ್ರದರ್ಶನ ನೀಡಿರುವ ಸುಧಾನಾ ವಸತಿ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ತರಬೇತಿಗೊಳಿಸಿರುವಂತಹ ಎಲ್ಲ ಗುರು ವೃಂದದವರಿಗೂ ನಾವು ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇವರಿಗೆ ಇಲಾಖೆಯ ಎಲ್ಲ ಅಧಿಕಾರಿ ವೃಂದದವರು ಸ್ಮರಣಿಕೆಯನ್ನು ನೀಡುವ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಭಿನಂದನೆಗಳು ಮಕ್ಕಳೇ. ತುಂಬ ಅದ್ಭುತವಾದ ಪ್ರದರ್ಶನವನ್ನು ನೀಡಿದ ಸುಧಾನಾ ವಸತಿ ಶಾಲಾ ನೆಹರು ನಗರ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಪ್ರೀತಿಯ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಮುಂದಕ್ಕೆ ಈ ವೇದಿಕೆಯಲ್ಲಿ ಪ್ರದರ್ಶನವನ್ನು ನೀಡಲಿರುವವರು ಸರಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಮುಂಡೂರು ಈ ಸಂಸ್ಥೆಯ ವಿದ್ಯಾರ್ಥಿಗಳು. ನಮ್ಮ ನಾಡು ಕರ್ನಾಟಕ ಕಲೆ, ಸಾಹಿತ್ಯ, ರಾಜಕೀಯ, ಕ್ರೀಡೆ ಎಲ್ಲ ಕ್ಷೇತ್ರಗಳಲ್ಲೂ ಅಪ್ರತಿಮ ಸಾಧನೆ ಮಾಡಿ ಗುರುತಿಸಿಕೊಂಡಿರುವ ನಮ್ಮ ನಾಡು ಕರ್ನಾಟಕ. ವಿಜಯನಗರ ಸಾಮ್ರಾಜ್ಯದಂತಹ ವಾಸ್ತುಶಿಲ್ಪಕ್ಕೆ ಗಣನೀಯ ಕೊಡುಗೆ ನೀಡಿದ ನಮ್ಮ ಕರುನಾಡಿನ ವಿವಿಧ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love.
ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. ಹುಟ್ಟಿದರೆ ಕನ್ನಡ ನಾಡ ಹುಡುಗಬೇಕು, ಹುಟ್ಟಿದರೆ ಕನ್ನಡ ಮುನ್ನಡೆಸಬೇಕು. ಬದುಕಿದ್ದು ಜಗತ್ತ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಗತ್ತ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡ ಹುಡುಗಬೇಕು, ಹುಟ್ಟಿದರೆ ಕನ್ನಡ ಮುನ್ನಡೆಸಬೇಕು.
ಕಾಶಿಯ ಸುತ್ತಿ ನೋಡು ಜೋಗದ ಗುಂಡಿ ಬರೆಯ ನಾನೆಂದು ಕೂಗಿ ಹಾಡು ಅಜಂತ ಎಲ್ಲೋರನ ಬಾಳಲ್ಲಿ ಒಮ್ಮೆ ನೋಡು ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು ಕಲಿಯೋಗೆ ಕೋಟಿ ಭಾಷೆ ಆರೋಗ್ಯ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ನಾಡು ಹುಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಗೆ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಜನಕ ಬಂಡಿ ವಿಧಿ ಗುರಿ ತೋರಿಸುವ ಬಂಡಿ
ಅಭಿನಂದನೆಗಳು ಮಕ್ಕಳೇ. ಅಲ್ಲೇ ನಿಂತುಕೊಳ್ಬೇಕಾಗಿ ವಿನಂತಿ. ಗಡಿನಾಡೇ ಇರಲಿ ನಡುನಾಡೇ ಇರಲಿ ಹಚ್ಚೇವು ಕನ್ನಡದ ದೀಪ ಎಂಬ ಕರ್ನಾಟಕ ಗತವೈಭವ ಬಿಂಬಿಸುವ ನೃತ್ಯವನ್ನು ಪ್ರದರ್ಶನ ಮಾಡಿದಂತಹ ಸರಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಮುಂಡೂರು ಈ ಶಾಲೆಯ ಮಕ್ಕಳಿಗೆ ಎಲ್ಲ ಇಲಾಖಾ ಅಧಿಕಾರಿಗಳು ಮಕ್ಕಳನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಮಕ್ಕಳಿಗೆ ತರಬೇತಿ ನೀಡಿದಂತಹ ಶಿಕ್ಷಕರು ಕೂಡ ವೇದಿಕೆಗೆ ಹಾಜರಾಗಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಉತ್ತಮ ರೀತಿಯಲ್ಲಿ ಪ್ರದರ್ಶನವನ್ನು ನೀಡಿದಂತಹ ಮಕ್ಕಳಿಗೆ ಎಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳು. ನೆರೆದಿರುವ ಪ್ರೇಕ್ಷಕರ ಜೋರಾದ ಪ್ರೋತ್ಸಾಹದ ಚಪ್ಪಾಳೆ ಬರಲಿ ಎಂಬ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಮಕ್ಕಳೇ, ತುಂಬ ಉತ್ತಮವಾದ ಪ್ರದರ್ಶನವನ್ನು ನೀಡಿರುವಿರಿ. ತಮಗೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಕನ್ನಡವಾಗಿರು ಎಂಬ ಕನ್ನಡ ನಾಡಿನ ಋಣವನ್ನು ಮತ್ತೆ ಮತ್ತೆ ನೆನಪಿಸಲು, ಕನ್ನಡದ ದೀಪವನ್ನು ಚಿರಕಾಲ ಬೆಳಗುವಂತೆ ಮಾಡಲು ಇದೀಗ ನಮ್ಮ ಮುಂದೆ ಬರುತ್ತಿದ್ದಾರೆ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿರುವಂತಹ ಬೆಥನಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪಾಂಗ್ಲಾಯಿ ಇಲ್ಲಿಯ ವಿದ್ಯಾರ್ಥಿಗಳು. ಇವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಬರಮಾಡಿಕೊಳ್ಳೋಣ. ಈಗ ವೇದಿಕೆಯಲ್ಲಿ ಸುಧಾ ಬೆಥನಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪಾಂಗ್ಲಾಯಿ ದರ್ಬೆ ಇಲ್ಲಿಯ ಮಕ್ಕಳು. ಬೆಳಕ ಚೆಲ್ಲೋದಕ್ಕ ಬೀಳಿ ಪಂಚೆ ಉಟ್ಕೊಂಡ್ ಬಂದಾನ್ ಸೂರ್ಯ, ನಮ್ಮ ಸೂರ್ಯ. ನಮ್ಮ ಊರ ಹೆಣ್ಣ ನೋಡಿ ಹಲ್ಲು ಗಿಂಜಿ ಹಿಂದೆ ಬಂದಾನ್ ಸೂರ್ಯ, ನೋಡೋ ಸೂರ್ಯ. ನನ್ನೋಳು ಕಸ್ತೂರಿ, ಅದು ಯಾರೋ ಯಾರೋ, ನನ್ನೊಳಗೆ ಕಾವೇರಿ, ಅವಳ ಯಾವ ಊರೋ. ಕನ್ನಡ ಮಣ್ಣೆ ಕನ್ನಡ ಹೆಣ್ಣೆ ಕಸ್ತೂರಿ ಕಣೆ ನಂಜಿ, ಕನ್ನಡ ನೀರು ಕನ್ನಡ ಉಸಿರು ಕಾವೇರಿನೇ ನಂಜಿ. ನಾನು ಕನ್ನಡಿಗ ಕನ್ನಡದ ಕಾವಲಿಗ, ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ. ಕನ್ನಡ ತಾಯಿಗೆ ಕನ್ನಡಿಗರ ಉದರ ಮನದಂಗಳದಲ್ಲಿ ದೇಗುಲ ಶಿಲ್ಪಗಳಲ್ಲಿ ನಿತ್ಯೋತ್ಸವ ನಡೆಯುತ್ತದೆ. ಕರುನಾಡೆ
ಚಾಮರ ಬೀಸಿದೆ ಹಾಡೋ ಹಕ್ಕಿ ಸ್ವಾಗತ ಕೋರಿದೆ ಈ ಮಣ್ಣಿನ ಕೂಸುರ ನಮ್ಮ ಕರುನಾಡು ರಸ ಋಷಿಗಳ ಬೀಡು. ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದು ನಮ್ಮ ನಿದ್ದಿರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ನಮಗಾಗಿ ಹುಟ್ಟಿದೆ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ ವೀರ ಎದುರಾರೋ ನಿನಗೆ ಮಣಿದೀಪ ಮಣಿಮೇಲಿ ನೀನಾದೆ ನಮಗೆ. ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದೆಂದು ನಿಮ್ಮ ನಿದ್ದಿರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ. ಶ್ರೀಗಂಧದ ಮರನಿ ಕುಡಿಯುವ ನೀ ಕಾವೇರಿ ಕನ್ನಡ ಪರಾಕ್ರಮಿಗಳ ವೀರಸಿರಿ ಧರ್ಮ ಜಾಗೃತಿಯ ಬೀಡು ಎಂದು ಅಭಿಮಾನದ ಅಚ್ಚು ಒತ್ತಿ ಮಂಗಳ ಜಯಭೇರಿ ಮೊಳಗಿಸಿದರೆ ಕರ್ನಾಟಕ ಮಾತೆಯ ಮಡಿಲಲ್ಲಿ ನಿಸರ್ಗ ಸುಂದರ ನದಿ ಬೆಟ್ಟಗಳ ಹಸಿರಲ್ಲಿ ಕನ್ನಡಿಗರ ಸಡಗರ ಕನ್ನಡ ನುಡಿ ನಲಿದಾಡುವ ನೆಲ. ಮಂಡಲ ಮಧ್ಯದಲ್ಲಿ ಕನ್ನಡ ದೇಶದಲ್ಲಿ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ಕಲಿಗಳಿಲ್ಲಿ ಜನನ. ಕನ್ನಡದಲ್ಲಿ ಉಸಿರಾಡುವುದೆಂದರೆ ಕನ್ನಡ ಉಳಿದು ಬೇರೇನಿದೆ. ಇರುವುದೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಗತ್ತು. ಇರುವುದೋ ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಗತ್ತು. ಕ್ರಾಂತಿಗೆ ತಿಲಕವನಿಟ್ಟ ನಾಡು ನನ್ನದು. ತಾಯಿಯ ಕೂಗಿಗೆ ಬಂದೆ ಇಲ್ಲಿಗೆ ಅರಳಿ ಮಂಡಲ ಮಧ್ಯದಲ್ಲಿ ಬೆರೆವ ಕನ್ನಡ ದೇಶದಲ್ಲಿ ಒಳಗೋ ಕಹಳೆ ಕೇಳಿ ಬೆಚ್ಚು ಗಗನ. ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ಕಲಿಗಳಿಲ್ಲಿ ಜನನ.
ಹಿಡಿದು ಕಲೆಗಳ ಗಡಿದ ವಿಶ್ವದ ಲಿಪಿಗಳ ರಾಣಿ ಅಮೃತ ಉಳಿಸುವ ಮಾಡಿ ಅಂತಾಕ್ಷತೆಯ ಭರಣಿ ನನ್ನ ಕನ್ನಡ ಕನ್ನಡ ತಾಯಿಗೆ ಜನ್ಮವೇ ಚಿರಋಣಿ ಹರಣಿ ಮಂಡಲ ಮಧ್ಯದಲ್ಲಿ ಬೆರೆವ ಕನ್ನಡ ದೇಶದಲ್ಲಿ ಒಳಗೋ ಲಹರೆ ಜನಿ ಕೇಳಿ ಬೆಚ್ಚು ಗಗನ ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ರಣದಲಿಗಳಿಲ್ಲಿ ಗಗನ ಸಿದ್ದಪ್ಪಾಜಿ ಸ್ವಾಮಿ ಬಂದ್ಯೋ ಬಂದ್ಯೋ ಮಂಡೇಲ ಲಿಂಗಯ್ಯ ಬಂದ್ಯೋ ಸಿದ್ಧಾರೂಢ ಸ್ವಾಮಿ ಸ್ವಾಮಿ ಮಹಂತಜ ಎಲ್ಲವೂ ನಿನ್ನ ಕಾವೇರಿ ಸ್ವಾಭಿಮಾನ ಮಹದಾಯಿ ಜೀವಗಾನ ಗಡಿನಾಡು ನಮ್ಮ ಪ್ರಾಣ ಕೇಳು ವೀರತ್ವ ಬಾಳಿನಲ್ಲಿ ಸಾಮರ್ಥ್ಯ ತೋಳಿನಲ್ಲಿ ಪ್ರಾಚೀನ ನಾವೇ ಇಲ್ಲಿ ಧೈರ್ಯದ ಬಟ್ಟಲು ಧರ್ಮದ ತೊಟ್ಟಿಲು ಹಾಗೆ ನಿಂತುಕೊಳ್ಳಿ ಮಕ್ಕಳೇ. ತುಂಬ ಅದ್ಭುತವಾದ ಪ್ರದರ್ಶನವನ್ನು ನೀಡಿದಂತಹ ಬೆಥನಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪಾಂಗ್ಲಾಯಿ ದರ್ಬೆ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಎಲ್ಲ ಇಲಾಖಾ ಅಧಿಕಾರಿಗಳು ಮಕ್ಕಳನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಕ್ಕಳಿಗೆ ತರಬೇತಿ ನೀಡಿದಂತಹ ಶಿಕ್ಷಕ ವೃಂದದವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತುಂಬ ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡಿದಂತಹ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಗಣನೀಯವಾಗಿ ಸಾಧನೆ ಮಾಡುತ್ತಿರುವಂತಹ ಸಂಸ್ಥೆ ಬೆಥನಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ. ಮಕ್ಕಳೇ, ತಮಗೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇಲ್ಲಿಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾವು ಪೂರ್ಣ ವಿರಾಮ ಹಾಕ್ತಾ ಇದ್ದೇವೆ. ವಿಶೇಷವಾಗಿ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಮಗೆ ಸಲಹೆ ಮಾರ್ಗದರ್ಶನವಿತ್ತ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾಗಿರುವ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾನು ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನೆರೆದಿರುವ ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾಗಿರುವ ಮಾನ್ಯ ತಹಶೀಲ್ದಾರ್ ಸರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನೆರೆದಿರುವ ಎಲ್ಲರ ಬಾಳಲು ಕನ್ನಡ ಉಸಿರಾಗಲಿ ಹಸಿರಾಗಲಿ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜೊತೆಗೆ ನೆರೆದಿರುವ ಸರ್ವರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇವೆ. ಇಲ್ಲಿಗೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿತು. ವೀಕ್ಷಿಸಿದ ಸರ್ವರಿಗೂ ಮಾಧ್ಯಮ ಮಿತ್ರರಿಗೂ ಸರ್ವರಿಗೂ ಧನ್ಯವಾದಗಳು.
ಅದರ ಬಗ್ಗೆ ಇತಿಹಾಸ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ. ಆದರೂ ಸಂಕ್ಷಿಪ್ತವಾಗಿ ಹೇಳಿದರೆ ಇಂದಿನ ದಿವಸ 1956ರಲ್ಲಿ ನಮ್ಮ ಎಲ್ಲ ಕನ್ನಡ ಭಾಷೆ ಪ್ರಾಂತ್ಯಗಳು ಒಟ್ಟುಗೂಡಿಸಿ ದ ಮೈಸೂರು ಸ್ಟೇಟ್ ಅಂತ ರಚನೆ ಆಯಿತು. ಆದ ನಂತರ ಇಂದಿನ ದಿವಸ 1973ರಲ್ಲಿ ನಮ್ಮ ಈ ಕರುನಾಡುಗೆ, ಈ ಕಪ್ಪು ಮಣ್ಣಿನ ನಾಡುಗೆ ಕರ್ನಾಟಕ ಅಂತ ಹೆಸರುಕರಣ ಆಯಿತು. ಸೊ ಆದ ನಂತರ ಒಂದು ಸುಮಾರು 50 ವರ್ಷದಿಂದ ಒಂದು ಉದ್ದ ಜರ್ನಿ ಅಂತ ವಿ ಹ್ಯಾವ್ ಕಮ್ ಆಸ್ ಎ ಸ್ಟೇಟ್. ನಮ್ಮ ರಾಜ್ಯ ಒಂದು ಉದ್ದ ಜರ್ನಿ ಮಾಡಿ ಬಂದಿದೆ. ಸೊ ಇಡೀ ಪ್ರಪಂಚದಲ್ಲಿ ಇಂದಿನ ದಿವಸ ನಮ್ಮ ದೇಶ 5ನೇ ಸ್ಥಾನ ಪಡೆದುಕೊಂಡಿದೆ ಆರ್ಥಿಕ ವ್ಯವಸ್ಥೆಯಲ್ಲಿ, ಇಕಾನಮಿಕಲಿ. ಅದರೊಳಗೆ ವಿದಿನ್ ಅವರ್ ಕಂಟ್ರಿ, ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಈಗ ನೋಡಿದರೆ ನಾವೇ 3ನೇ ಸ್ಥಾನ ಪಡೆದುಕೊಂಡು ಅಗ್ರ ಸ್ಥಾನದಲ್ಲಿ ಇದೆ. ಇಡೀ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಸುಮಾರು 10% ಕಾಂಟ್ರಿಬ್ಯೂಷನ್ ಕೊಡುಗೆ ನಮ್ಮ ಕರ್ನಾಟಕ ರಾಜ್ಯದಿಂದ ಬರ್ತಾ ಇದೆ. ನಮ್ಮ ಬ್ಯಾಂಗ್ಳೂರ್ ಚಪ್ಪಾಳೆ ಬರಲಿ ನಮ್ಮ ರಾಜ್ಯಕ್ಕೋಸ್ಕರ. ಸೊ ಕೆಲವರು ಸ್ವಲ್ಪ ಸಂಕೋಚ ಮಾಡ್ತಾ ಇದ್ರು, ಚಪ್ಪಾಳೆ ಮಾಡಬೇಕು ಇಲ್ಲ. ಸೊ ಮತ್ತೆ ನಮ್ಮ ಬ್ಯಾಂಗ್ಳೂರ್ಗೆ ನಾವೇ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ, ಕ್ಯಾಲಿಫೋರ್ನಿಯಾ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಆದ್ರೂ ನಮ್ಮ IT, ನಮ್ಮ ಬಯೋಟೆಕ್ನಾಲಜಿ, ನಮ್ಮ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಗಳು ಹೇಗೆ ಈಗ ಗ್ರೋತ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಸುಮಾರು ಒಂದು ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಗಿದ್ದೀವಿ ನಮ್ಮ ಬ್ಯಾಂಗ್ಳೂರ್. ನಮ್ಮ ಸ್ಟೇಟ್ ಮತ್ತೆ ನಮ್ಮ ಬ್ಯಾಂಗ್ಳೂರ್ ಸಿಟಿ ಇಟ್ಸ್ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಸೊ ಬಹುಶಃ ಒಂದು 10 ವರ್ಷದಲ್ಲಿ ಕ್ಯಾಲಿಫೋರ್ನಿಯಾಗೆ ಬ್ಯಾಂಗ್ಳೂರ್ ಆಫ್ ವರ್ಲ್ಡ್ ಅಂತ ಹೇಳ್ತಾರೆ, ನಮ್ಮ ಬ್ಯಾಂಗ್ಳೂರ್ಗೆ ಕ್ಯಾಲಿಫೋರ್ನಿಯಾ ಆಫ್ ಇಂಡಿಯಾ ಅಂತ ಹೇಳಲ್ಲ. ಸೊ ವಿ ಆರ್ ಗ್ರೋಯಿಂಗ್ ಅಟ್ ಅ ವೆರಿ ಫಾಸ್ಟ್ ರೇಟ್. ಮತ್ತೆ ಬರೀ ಇಕಾನಮಿಕ್ ಕಾಂಟ್ರಿಬ್ಯೂಷನ್ಸ್ ನಮ್ಮ ರಾಜ್ಯದ ಅಲ್ಲ, ನಮ್ಮ ಶ್ರೀಮಂತ ಸಂಪ್ರದಾಯ ಹೊಂದಿರತಕ್ಕಂಥ ಒಂದು ರಾಜ್ಯ ಹೇಳಿದ್ರೆ ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕ. ಅದರಲ್ಲಿ ಕೂಡ ದಕ್ಷಿಣ ಕನ್ನಡದಲ್ಲಿ ಇದ್ದೀವಿ. ಇದೊಂದು ಕಲ್ಚರಲ್ ಹಾಟ್ಸ್ಪಾಟ್ ಅಂತ ನಾವು ಹೇಳ್ತೀವಿ. ಸೊ ಕಾನ್ಸ್ಟಿಟ್ಯೂಷನ್ ನಾವೇ ಈ ಆಚರಣೆಗಳನ್ನು ಮಾಡ್ತಾ ಇದ್ದೀವಿ. August 15ಕ್ಕೆ ಮತ್ತೆ January 26ಕ್ಕೆ ಕೂಡ ನಾವೇ ಆಚರಣೆಗಳನ್ನು ಮಾಡ್ತೀವಿ. ಅದರಲ್ಲಿ ನಾವೇ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನವಾಗಿ ಸ್ಮರಿಸ್ತೀವಿ. ನಮ್ಗೆಲ್ಲರಿಗೂ ಗೊತ್ತಿದೆ, ಸಂವಿಧಾನದ ಶಿಲ್ಪಿಯಾಗಿ ಮಾನ್ಯ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಇದ್ರು. ಬಟ್ ಬಹುಶಃ ಜಾಸ್ತಿ ಜನರಿಗೆ ಗೊತ್ತಿರುವುದಿಲ್ಲ, ಆಕ್ಚುಲಿ ಒಂದು 32 ದೇಶದ ಸಂವಿಧಾನ ಓದಿಕೊಂಡು ಕೈಯಿಂದಾನೆ ಬರೆದುಕೊಂಡು ಡ್ರಾಫ್ಟ್ ಕರಡು ಪ್ರತಿ ಯಾರು ಪ್ರಿಪೇರ್ ಮಾಡಿದ್ರು, ಯಾರು ತರಿಸಿದ್ರು ಅಂತ ಕೇಳಿದ್ರೆ ತುಂಬಾ ಜನರಿಗೆ ಬಹುಶಃ ಗೊತ್ತಿರುವುದಿಲ್ಲ. ಅವರು ಮಾಡಿದ್ರು ಡಾಕ್ಟರ್ BN ರಾವ್ ಅವರು. ಕೇಳಿದಿರಾ ಮಕ್ಕಳೇ? ಡಾಕ್ಟರ್ BN ರಾವ್ ಈ ದಕ್ಷಿಣ ಕನ್ನಡದಿಂದ, ಬ್ಯಾಂಗ್ಳೂರಿನ. ಸೊ ಆವಾಗ IAS ಗೆಲ್ಲ ICS ಅಂತ ಹೇಳ್ತಿದ್ರು, ಅವರು ಬ್ರಿಟಿಷ್ ಆಗಿದ್ದು ಆಫೀಸರು. ಅವರಿಗೆ ಅಂಬೇಡ್ಕರ್ ಸಾಹೇಬರು ಖುದ್ದು ಪಾರ್ಲಿಮೆಂಟ್ ಇದು ಸಂಸತ್ ಭವನದಲ್ಲಿ ನಿಂತ್ಕೊಂಡು ಹೇಳಿದ್ರು, ನಾನು ಶಿಲ್ಪಿ ಅಲ್ಲ, ಇವರು ಶಿಲ್ಪಿ ಅಂತ. BN ರಾವ್ ಕರ್ನಾಟಕದಿಂದ, ನಮ್ಮ ದಕ್ಷಿಣ ಕನ್ನಡದಿಂದ. ಸೊ ದಟ್ ಈಸ್ ಅವರ್ ಕಾಂಟ್ರಿಬ್ಯೂಷನ್ ಟು ದಿಸ್ ಕಂಟ್ರಿ. ಸೊ ನಾನು ಜಾಸ್ತಿ ಏನು ಉದ್ದ ಮಾತಾಡಲ್ಲ, ಬಟ್ ಇಲ್ಲಿವರೆಗೆ ತುಂಬಾ ನಾವೇ ಇದು ಸಾಧನೆಗಳು ಪಡೆದುಕೊಂಡಿದ್ದೀವಿ ಅಂತ ಹೇಳಿ ವಿ ಶುಡ್ ನಾಟ್ ಸ್ಟಾಪ್. ತುಂಬಾ 3rd ಸ್ಥಾನದಲ್ಲಿ ಇದ್ದೀವಿ, ತುಂಬಾ ಗ್ರೋತ್ ಆಗಿದೆ ಅಂತ ನಾವೇ ಒಂದು ಆತರ ಅನ್ಕೋಬಾರದು. ನಮ್ಗೆ ಇನ್ನೂ ಮುಂದೆ ಹೋಗ್ಬೇಕು. ವಿ ಹ್ಯಾವ್ ಟು ಬಿಕಮ್ ದಿ ನಂಬರ್ 1 ಕಂಟ್ರಿ ಇನ್ ದಿ ವರ್ಲ್ಡ್. ನಮ್ಮ ದೇಶಕ್ಕೆ ಪ್ರಪಂಚದಲ್ಲಿ ನಂಬರ್ 1 ಆಗಬೇಕು. ಅದಕ್ಕೆ ಕರ್ನಾಟಕಕ್ಕೆ ನಮ್ಮ ದೇಶದಲ್ಲಿ ನಂಬರ್ 1 ಆಗಬೇಕು, ಮೊದಲನೇ ಸ್ಥಾನ ಪಡ್ಕೊಳ್ಬೇಕು. ಸೊ ಅದಕ್ಕೆ ನಮ್ಮ ಎಲ್ಲ ಇಲ್ಲಿ ಮಕ್ಕಳು ಬಂದಿದ್ದಾರೆ, ತಾವುಗಳು ಈ ದೇಶದ ಭವಿಷ್ಯ ಅಂತ ನೆಹರೂಜಿ ಹೇಳಿ ಹೋಗಿದ್ರು. ಸೊ ಅದಕ್ಕೆ ತಾವುಗಳು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ. ಮತ್ತೆ ನಮ್ಮ ದೇಶದ, ನಮ್ಮ ರಾಜ್ಯದ ಒಂದು ಇತಿಹಾಸಕ್ಕೆ ಇಂದಿನ ಸ್ಮರಿಸಿ ಒಂದು ಇನ್ನು ಮುಂದೆ ಹೇಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಡಿಸೈಡ್ ಮಾಡೋಣ. ಸೊ ಇಷ್ಟೇ ಹೇಳ್ತಾರೆ. ನಮ್ಮೆಲ್ಲರಿಗೆ ಶುಭಾಶಯಗಳು, ಅಭಿನಂದನೆಗಳು. ಇನ್ನು ಮುಂದೆ ಒಳ್ಳೆದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. 69ನೇ ವರ್ಷದ ಕನ್ನಡ ರಾಜ್ಯೋತ್ಸವದ One, two, three, right arm. 1, 2, 3, right arm. 4, 5, 6, left arm. Right hand, left turn. Quick march. ಎಲ್ಲ ಟ್ರೂಪುಗಳು ನಮ್ಮ ಕೆಳಭಾಗದ ಆದರಣೀಯರೇ, ನಾಡಗೀತೆಯನ್ನ ಹಾಡಲಿರುವ
ನಡೆಯಲು. ಆದರಣೀಯರೇ, ಕರ್ನಾಟಕ ಸರ್ಕಾರ ಪುತ್ತೂರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ನಾಡಿನ 69ನೆಯ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಾಡ ಧ್ವಜಾರೋಹಣ ಕಾರ್ಯಕ್ರಮಕ್ಕಾಗಿ ನಾವುಗಳು ಸೇರಿದ್ದೇವೆ. ಎಲ್ಲ ಟ್ರೂಪ್ಗಳು ಕೂಡ ನಾಡ ಧ್ವಜಾರೋಹಣ ನಡೆಯುವ ಮುಂಭಾಗದಲ್ಲಿ ಸಮಾವೇಶಗೊಳ್ಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಸದಬಿಟ್ಟು 1 ನಿಮಿಷದ ಒಳಗೆ ಎಲ್ಲರೂ ಕೂಡ ಸಮಾವೇಶಗೊಂಡ ಬಳಿಕ ಮಾತನಾಡುತ್ತಾರೆ. ಮೇಲ್ಭಾಗದಲ್ಲಿರುವ ಎಲ್ಲ ವಿದ್ಯಾರ್ಥಿಗಳು ಕೂಡ ನಾಡ ಧ್ವಜಾರೋಹಣದ ಸಂದರ್ಭದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ದಯವಿಟ್ಟು ನೀವು ಲೈನ್ ಅಪ್ ಆಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಸದಬಿಟ್ಟು ರಸ್ತೆಯಲ್ಲಿ ಬರುವ ಎಲ್ಲ ಮಕ್ಕಳು ಬೆಕ್ಕಾಗಿ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಈಗ ನಾಡ ಧ್ವಜಾರೋಹಣ ವಿಧಾನಸಭಾ ಕ್ಷೇತ್ರ ಇವರಿಂದ ನಾಡ ಗೀತೆ. All of your attention. ಕ್ಷೇತ್ರದಲ್ಲೂ ಸಮಾಜ ಸೇವೆಯನ್ನ ಮಾಡಬಲ್ಲೆವು ಅಂತ ತೋರಿಸಿಕೊಟ್ಟ ಹಿರಿಯ ವೈದ್ಯರಾಗಿರುವ ಡಾಕ್ಟರ್ ಸತೀಶ್ ಶೆಣೈ ಇವರಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳು ಒಂದು ದೊಡ್ಡ ಕೆಚ್ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸಬೇಕು ಅನ್ನುವ ಕೋರಿಕೆ. ನನ್ನ ಆಯ್ಕೆ ಆಶೀರ್ವಾದ. 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 ಆಶೀರ್ವಾದ್ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್.
ಸುರಕ್ಷತೆಯ ಚಿಂತೆ ಬಿಟ್ಟು ಬಿಡಿ, ನವೀನ ತಂತ್ರಜ್ಞಾನದ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿ. ವಿಸಿಟ್ ಮಾಡಿ ಟೆಕ್ ಸ್ಪಾರ್ಕ್, ಪಿಂಟೋ ಪ್ಲಾಜಾ, ಎಪಿಎಂಸಿ ರೋಡ್, ಪುತ್ತೂರು, ದಕ್ಷಿಣ ಕನ್ನಡ. 4451 08251 200 551.